आदित्य कोटि प्रकाश आदित्य कोटि प्रकाश करिवदनं करुणं संमोदं भवचेतः करिवदनं करुणं संमोदं भवचेतः मुदलिय पण्डितोडुव्यं ಅರರಲಿಲ್ಲಯಮೈಮೆಯನು ಪಗಳಲೊಳಬಲ್ಲಂ ಅರರಲಿಲ್ಲಯಮೈಮೆಯನು ಪಗಳಲೊಳಬಲ್ಲಂ ಧರಣಿಯನು ಪತ್ತೆ ತಮಾಶೇಷ ಕರಿದೋ ಧರಣಿಯನು ಪತ್ತೆ ತಮಾಶೇಷ ಕರಿದೋ ಹರನ ಸುಕುಮಾರ ಸಗಲ ಗಮಗೆ ಸಾಕಾರಂ ಕರೆಯುಳು ವಿಶೇಷ ಮದವೂರ ವಿಘ್ನೇಶಂ ದೇವ ಜಗದೀಶಂ ಮುದದಿಂದ ನಿನ್ನ आदौ देवकी देवी गर्भजननो गोपी गृहे वदनो माया पोतनी जीवितापहरणो गोवदनो धारणो आ आ आ कंस जेदनो कौरवादि मतनो कुंती सुतं पालनो एतद् भागवतस्य पुराण कथनो श्री कृष्ण लीलामृतो आ आ हरे रमण गोविंद नारायण हरे रमण गोविंद नारायण हरे केशव माधव कृष्ण मुकुंद मुरारी रंगय्य मुरारे कृष्णय्य मुरारे
ಮುರಾರಿ ರಂಗಯ್ಯ ಮುರಾರಿ ಕೃಷ್ಣಯ್ಯ ಮುರಾರಿ ಗೋವಿಂದ ಮುರಾರಿ ಹೇ ಗೋಪಾಲಕ ಹೇ ಕೃಪಾಂ ಜಲನಿಧಿ हे सिंधु कन्यापते हे रामानुज हे जगत्रय गुरु हे पुंडरी काश्यम शुभकृतो हे राम हे माधव हे कृष्ण लीलामृत हरे नारायण गोविंद तैदिन तित्त तदिन दिन ता तयत ता तै तै तयत ता तै तै हरे नारायण गोविंद अच्युतानंद गोविंद आपद बांधव गोविंद अनाथ रक्षक गोविंद वामन रूप गोविंद कालिंग मर्दन गोविंद क्षत्रियांतक गोविंद धीम तत्तादि धीम तत्तादि धीम तत्तादि क्षत्रियांतक गोविंद भार्गव राम गोविंद क्षत्रियांतक गोविंद भार्गव राम गोविंद राम कृष्ण गोविंद गोपाल राम कृष्ण गोविंद गोपाल तादी तादई तादी ನೀನು ಪುರುಷೋತ್ತಮ ನೀನು
ವಿಘ್ನದಾಂತ ನಿವಾರಣೆಗ ತರಣಿ ವಿಘ್ನಾಟವಿ ಅವ್ಯವಟ ವಿಘ್ನೋ ವ್ಯಾಳ ಕುಲೋ ಪ್ರಮತ್ತ ಗರುಡು ವಿಘ್ನೇವ ಪಂಚಾನನ ಆ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನ ಗೌಗ ಘನ ಪ್ರಚಂಡ ಪವನ ಶ್ರೀ ವಿಘ್ನೇಶ್ವರ ಪಾತು ಅಮರ ರಿಂಗರಗಿ ನಾಂದೇಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದೇಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಫಲ ಬಂದು ಹೇಳುವೆ
ಎಂಬಿ ಕಥಾಮೃತವ ಆ ನಾಂದೇಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸದನಿಗೆ ಬಲಬದ ಪಿಳವೆ ಕಥಾಮೃತವಾಯ ಅಣ್ಣ ತಂಗಿಯರ ಈ ಬಲ್ದ ಅಣ್ಣ ತಂಗಿಯರ ಈ ಬಲ್ದ ಜನುಮಗಳ ಅನುಬಲ್ದಾಯ ಜನುಮಗಳ ಅನುಬಲ್ದಾಯ ಅಣ್ಣ ತಂಗಿಯರ ಈ ಬಲ್ದ ಅಣ್ಣ ತಂಗಿಯರ ಈ ಬಂದ ಜನುಮದ ಅನುಬಂಧ ಜನುಮದ ಅನುಬಂಧ ಎಲ್ಲದು ಮರೆಯದ ಸರಬಲ್ದ ಎಲ್ಲದು ಮರೆಯದ ಶರಬಲ್ದ ಈ ಅಣ್ಣ ತಂಗಿಯರ ಅನುಬಂಧ ಅಣ್ಣ ತಂಗಿಯರ ಅನುಬಂಧ ಕಾವ್ಯ ಕಾದಂಬರಿ ಕಾವ್ಯ ಕಾದಂಬರಿ ಕಾದಂಬರಿ ಕಾವ್ಯ ಕಾದಂಬರಿ ಕಾವ್ಯ ಕಾದಂಬರಿ ಕಾವ್ಯ ಕಾದಂಬರಿ ಕಾವ್ಯ ಕಾದಂಬರಿ ಯಾರು ಕಾಯೋರು ಯಾರು ಕೊಲ್ಲುವರು ಯಾರು ಕಾಯುವರು ಯಾರು ಕಾಯುವರು ಯಾರು ಕೊಲ್ಲುವರು ಯಾರು ಕೊಲ್ಲುವರು ಎಲ್ಲವೂ ವಿಧಿಯಾಟ ಇದು ಎಲ್ಲವೂ ವಿಧಿಯಾಟ ಇದು ಎಲ್ಲವೂ ವಿಧಿಯಾಟ ಹೆಣ್ಣಿನ ಬಾಳಲಿ ಗೋಳಾಟ ಹೆಣ್ಣಿನ ಬಾಳಲಿ ಗೋಳಾಟ ಹೆಣ್ಣಿನ ಬಾಳಲಿ ಗೋಳಾಟ ಹೆಣ್ಣಿನ ಬಾಳಲಿ ಗೋಳಾಟ ಅಣ್ಣ ತಂಗಿಯರ ಈ ಬಲ್ದ ಜನುಮದ ಅನುಬಲ್ದ ಜನುಮದ ಅನುಬಲ್ದ ಕಾವ್ಯ ಕಾದಂಬರಿ ಕಾವ್ಯ ಕಾದಂಬರಿ ಪಂಚಪಾಂಡವ ರೈತ ಗೆಳೆಯರು ಪಂಚಪಾಂಡವ ರೈತ ಗೆಳೆಯರು
ಬಂದರು ತಾಗಿಡ್ದಾದಿ ತಾಗಿಡ್ದಾದಿ ಪಂಚಪಾಂಡವರು ಬಂದಾರೆ ಎಂಬುದಾಗಿ ಯಾಕೆ ತಿಳಿದಿರಲ್ಲ. ನಮ್ಮ ಗುರುಮಠದಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ನಮ್ಮ ಒಂದು ಅನ್ಯೋನ್ಯತೆಯನ್ನ ಕಂಡು ಇಡೀ ಊರ ಜನರು ನಮ್ಮನ್ನ ಪಂಚಪಾಂಡವರೆಂದು ಕರೆಯುತ್ತಿದ್ದಾರೆ. ಯಾಕೆ ವಲ್ಲಿರ, ಇವರನ್ನ ಬಿಟ್ಟು ನೀನಿಲ್ಲ, ನಿನ್ನನ್ನ ಬಿಟ್ಟು ಇವನಿಲ್ಲ, ನಿಮ್ಮೆಲ್ಲರನ್ನ ಬಿಟ್ಟು ನಾನಿಲ್ಲ ಎನ್ನುವ ಅರ್ಥವಾಗಿ ಜನರು ಕೊಂಡಾಡ್ತಿದ್ದಾರೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯವಿದೆ. ಏನದು? ತ್ಯಜಿಸಿ ನಮ್ಮ ನಾಡಿಗೆ ತೆರಳುತ್ತಿದ್ದೇವೆ. ಆದ ಕಾರಣ ನಾಳೆ ನಮ್ಮ ಊರಿಗೆ ತೆರಳಿದ ನಂತರವೂ ನಮ್ಮ ಸ್ನೇಹ ಚಿರಕಾಲ ಇರಬೇಕು ಎನ್ನುವ ನನ್ನ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ ಮಿತ್ರ? ಸತ್ಯಜಗರ ಸಕರುಣ ಬಂದು
ಹಾಗೆ ಹಾ. ನಮ್ಮ ಸ್ನೇಹವು ಇದೇ ರೀತಿ ಮುಂದುವರಿಯಬೇಕಿದ್ದರೆ ಹಾ. ನಾವು ಬಂಧುಗಳಾಗಬೇಕು ಮಿತ್ರ. ಯಾವ ರೀತಿಯೋ ಪುಣ್ಯಾತ್ಮ? ಅದು ಯಾವ ರೀತಿ ಎಂದು ಬಲ್ಲೆಯ? ಮುಂದೆ ನಿನಗೊಂದು ಹೆಣ್ಣು ಮಗು ಜನಿಸಿದ್ರೆ, ಹಾ. ನನಗೊಂದು ಗಂಡು ಮಗು ಜನಿಸಿದ್ರೆ, ಹಾ. ನಮ್ಮ ರೀತಿಯಲ್ಲಿ ಒಂದು ಸಂಬಂಧ ಬೆಳೆಯಬಹುದು ಮಿತ್ರ. ಅದೇ ಆಸೆ ನನಗೆ. ಇಬ್ಬರಿಗೂ ಹೆಣ್ಮಕ್ಳು ಹುಟ್ಟಿದ್ರೆ ಅಂತ ಮಾಡ್ಕೊಂಡೆ. ಇರ್ಲಿ, ಅವ್ರಿಗೆ ಗಂಡ್ಮಕ್ಳು ಹುಡ್ತಾರೆ. ಹಾ. ನಗುತ್ತೆಂದನು ಆಗ ಐದದಿಲ್ಲದಯು. ಹಾ, ಐಯತ್ತ ತೈ ಐಯತ್ತ ಐದಯ. ನಗುತ್ತೆಂದನು ಆಗ ನಗುತ್ತೆಂದನು ಆಗ ಉದಯ ಸೆನಲು ತಯಬೇಗ ಉದಯ ಸೆನಲು ತಯಬೇಗ ಮದುವೆಯ ನಾನನು ಐನು ಮದುವೆಯ ನಾನಾಗೆನು ಬ್ರಹ್ಮಚಾರ್ಯದ ಹೃದಯವನ್ನು ಪಾಲಿಪೆ ಬ್ರಹ್ಮಚಾರ್ಯದ ಹೃದಯವನ್ನು ಪಾಲಿಪೆ ಗೆಳೆಯರೇ ಮನ್ನಿಸಿ ಓ ಗೆಳೆಯರೇ ಗೆಳೆಯರೇ ಮನ್ನಿಸಿ ನಗುತ್ತೆಂದನು ಆಗ ಉದಯ ಸೆನಲು ತಯಬೇಗ ನಗುತ್ತೆಂದನು ಆಗ. ಮಿತ್ರ ಮಿತ್ರ, ಹಾ. ನೀವು ಇಬ್ಬರು ಮಾತಾಡಿಕೊಳ್ತಾ ಇದ್ದೀರಿ. ಹಾ. ಮುಂದೆ ನಮಗೆ ಮಕ್ಕಳು ಹುಟ್ಟಿದರೆ ಹಾ. ಅವರಿಗೆ ಮದುವೆ ಮಾಡುವ ಮೂಲಕ ಹಾ. ಸಂಬಂಧ ಬೆಸೆಯಬಹುದು ಒಂದು. ಹಾ. ಆದ್ರೆ ನನ್ನ ಮನಸ್ಸಿನಲ್ಲಿರುವ ಆಸೆಯನ್ನು ಗೊತ್ತಾ? ಏನದು? ಮದುವೆಯನ್ನೇ ಆಗದೆ ಹಾ. ಆ ಮೂಲಕ ಪೀಠವನ್ನ ಏರಿ, ಹಾ. ಬ್ರಹ್ಮಚಾರಿಯಾಗಿ ಪೀಠವನ್ನ ಏರಿ ಹಾ. ಪ್ರಜೆಗಳನ್ನ ಪಾಲಿಸಬೇಕೆನ್ನುವುದೇ ನನ್ನ ಆಸೆ. ಆಹಾ. ಆದ್ದರಿಂದ ಸ್ನೇಹಿತ, ಹಾ, ಒಬ್ಬ ಪುಣ್ಯಾತ್ಮ ಬ್ರಹ್ಮಚಾರಿ ಆಗ್ಬೇಕಂತ ಮಾಡ್ತಿದ್ದ. ಈಗ ಅವನಿಗೆ ಸದ್ಯ ಕಾಲ ಬಂದಿದೆ. ನೀನು ಬ್ರಹ್ಮಚಾರಿ ಆಗ್ತಾ ಇದ್ರೆ ಮಿತ್ರ, ಹಾ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ಹೌದು, ಖಂಡಿತ. ಇನ್ನೊಂದು ಮಾತಿದೆ, ಹಾ. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲ ಎಂಬಂತ. ಹಾ. ಯಾವ್ಯಾವ ಸಮಯದಲ್ಲಿ ಏನೇನ್ ಆಗ್ಬೇಕು ಹಾ. ಅದು ಖಂಡಿತ ಆಗಿರುತ್ತೆ. ಹಾ, ಹಾ. ಈಗ ಪುಣ್ಯಾತ್ಮನಿಗೆ ಕಾಲ ಬಂದಿರ್ಬೇಕು, ಈಗ ವಿವಾಹ ಆಗ್ತಾ ಇದ್ದಾನೆ. ಅದು ಕಾಲ ಕಾಲ ನಿಯಮ ಅಲ್ಲ ತಾನೆ? ಎಲ್ಲ ಕಾಲ ನಿಯಮ. ನಿನ್ನದು ಗೆಳೆಯ? ನುಡಿಯ ಕೇಳುತ್ತ ಹರುಷ ತಾಳುತ್ತ ನುಡಿಯ ಕೇಳುತ್ತ ನುಡಿಯ ಕೇಳುತ್ತ ಹರುಷ ತಾಳುತ್ತ ಹರುಷ ತಾಳುತ್ತ ನುಡಿದನ ಸಿದ್ಧಾಂತ ಒಡನೆಯು ನುಡಿದನ ಸಿದ್ಧಾಂತ ಒಡನೆ ಎನ್ನ ತಂಗಿಯೇ ಎನ್ನ ಜೀವವೋ ಎಲ್ಲಿನ ತಂಗಿಯ ಎನ್ನ ಜೀವವು ಎಂದು ಮರೆಯೇನು ನಿಮ್ಮನು ಎಂದು ಮರೆಯೇನು ನಿಮ್ಮನು ಎಲ್ಲ ತಂಗಿಯ ಎಲ್ಲ ಜೀವವು ಎಂದು ಮರೆಯನು ನಿಮ್ಮನು ಗೆಳೆಯರೇ, ಹಾ. ನಿಮ್ಮ ಮಾತನ್ನು ಕೇಳಿ ಮನಸ್ಸಿಗೆ ತುಂಬಾ ಖುಷಿಯಾಗಿದೆ. ಹಾ. ಕಾರಣ ಹಾ. ನನ್ನ ಮನಸ್ಸಿನಲ್ಲಿ ಒಂದು ಮಾತಿದೆ. ಹಾ. ನನಗೊಬ್ಬಳು ತಂಗಿ ಇದ್ದಾಳೆ. ಹಾ. ಹುಟ್ಟಿದ ಮರುಕ್ಷಣದಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡವರು ನಾವು. ಹಾ. ನನ್ನ ಪಾಲಿಗೆ ಅವಳೇ ನನ್ನ ಜೀವ. ಹಾ. ಆದ್ದರಿಂದ ಹಾ. ನಿಮ್ಮ ನಿಮ್ಮ ಸ್ನೇಹವನ್ನು ಎಂದು ಮರೆಯುವುದಿಲ್ಲ. ಹಾ. ಇದು ನನ್ನ ಆಜ್ಞೆ. ಗೆಳೆಯರೇ ಆಲಿಪುದು ಬೈದದಿಲ್ಲದ ಹಿತ ಹತ್ತಿನ ದಿನ ತತ್ತಾದಿ ನೀ ತಾ ತಯ್ಯದ ತಾ ತೈ ತೈ ತಯ್ಯದ
ಆಲಿಪುದು ಗೆಳೆಯರೇ ಆಲಿಪುದು ಗೆಳೆಯರೇ ಆಲಿಪುದು ಗೆಳೆಯರೇ ಆಲಿಪುದು ಕರುಣದಿ ಜಯವ ಆಲಿಪುದು ಕರುಣದಿ ಜಯ ಆಲಿಪುದು ಕರೆಯಿತ್ತಿಯ ಪರಿ ಹರಿದಿಯ ಗುರುವರ ಕರೆಯಿತ್ತಿಯ ಪರಿ ಹರಿದಿಯ ಗುರುವರ ಜವದೊಳು ಹೋಗುವ ಎನ್ನಲು ಅಮರನು ಜವದೊಳು ಹೋಗುವ ಎನ್ನಲು ಅಮರನು ಟೀಂ ತದ್ದಿನ ತದ್ದಿನ ತ ಗೆಳೆಯರೇ ಆಲಿಪುದು ಗೆಳೆಯರೇ ಆಲಿಪುದು ಕರುಣದಿ ಜಯವ ಆಲಿಪುದು ಕರೆಯಿತ್ತಿಯ ಪರಿ ಹರಿದೆಯೇ ಗುರುವರ ಕರೆಯಿತ್ತಿಯ ಪರಿ ಹರಿದೆಯ ಗುರುವರ ಜವದೊಳು ಹೋಗುವ ಎನ್ನಲು ಅಮರನು ಆ ಆಲಿಪುದು ಕರುಣದಿ ವಿಜಯವ ಆಲಿಪುದು ಗೆಳೆಯರೇ, ಗೆಳೆಯ ನೀವಾಡುತ್ತಾ ಇರುವಂತ ಮಾತಿಗೆ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಆದರೆ ಹಾ. ಈಗಿನ ವರ್ತಮಾನವನ್ನು ಕೇಳಿದ್ರ ಏನದು? ಏನದು? ನಮ್ಮ ಗುರುಗಳು ನಮ್ಮನ್ನು ಕರೆದಿದ್ದಾರೆ. ನಮ್ಮಲ್ಲಿ ತರ್ಕ ಮಾಡುತ್ತಾ ಕುಳಿಯುವುದಲ್ಲ, ನೇರವಾಗಿ ಅವರಿದ್ದತ್ತ ಹೋಗಬೇಕು. ಆಗ್ಲೇ ಹೇಳುದಲ್ಲ ಮಿತ್ರ, ತಡವಾಗಿ ಈಗಲೇ ಈ ರೀತಿ ಆಗಿದೆ. ಗುರುಗಳು ಹೇಳಿದಂತಾದ್ರೂ ತಡ ಮಾಡೋದಲ್ಲ, ಹೋಗೋಣಂತೆ. ಇದ್ದ ಗುರುಕುಲ ತೊಳಗೆ ಗುರುವರ ಇದ್ದ ಗುರುಕುಲ ತೊಳಗೆ ಗುರುವರ ಅತ್ತಿಯೋಳು ತಾ ವಿದ್ಯೆಯರು ಭೂತ ಶಿಷ್ಯರಲ್ಲಿಲ್ಲವ ಅರವನೋಡುತ್ತ ಇದಲು ತಾನು ಗುರುಭ್ಯೋ ನಮಃ ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅದೆಷ್ಟೋ ವರ್ಷಗಳಿಂದ ಈ ಗುರುಕುಲವನ್ನು ನಡೆಸಿಕೊಂಡು ಬಂದವನು ನಾನು. ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಿಕೊಟ್ಟವನು ನಾನು. ಈ ಹಿಂದೆ ಹಲವಾರು ವಿದ್ಯಾರ್ಥಿಗಳು ಕಲಿತು ಹೋದವರಿದ್ದಾರೆ. ಹಾಗೆ ಇನ್ನೇ ಮುಂದೆ ಕೂಡ ಹಲವಾರು ವಿದ್ಯಾರ್ಥಿಗಳು ಕಲಿಯಲಿಕ್ಕೆ ಬರುವವರಿದ್ದಾರೆ. ಆದರೆ ಈ ಸಂದರ್ಭ ನನಗೆ ಯಾಕೆ ಒಂದು ವಿಶೇಷವಾಗಿ ಕಾಣ್ತಾ ಇದೆ ಅಂತ ಕೇಳಿದ್ರೆ, ಹಲವಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಕಲಿತು ಹೋಗ್ತಾರೆ. ಆದರೆ ಕೆಲವು ವಿದ್ಯಾರ್ಥಿಗಳು ಮಾತ್ರ ಗುರುವಿನ ಮನವನ್ನು ಗೆಲ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ನನ್ನ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ತಮ್ಮ ತಮ್ಮ ಪುರಕ್ಕೆ ತೆರಳುವ ಹಂತದಲ್ಲಿರುವ ವಿದ್ಯಾರ್ಥಿಗಳು ನನ್ನ ಮನಸ್ಸನ್ನು ಗೆದ್ದವರಿದ್ದಾರೆ. ಅವರೇ ನನ್ನ ಪಂಚ ಪಾಂಡವರ ರೀತಿ ಬದುಕಿದಂಥ ಗುರುಕುಲದಲ್ಲಿ ಇದ್ದು ವಿದ್ಯಾಭ್ಯಾಸವನ್ನು ಕಲಿತಂಥ ವಿದ್ಯಾರ್ಥಿಗಳು. ನೋಡೋಣ, ಅವರ ಬರುವಿಕೆಯಾಗಿ ಕಾಯುತ್ತಾ ಇದ್ದೇನೆ. ಇದ್ದ ಶಿಷ್ಯರೆಲ್ಲರೂ ಬರೋದಿರೇ ಬಂದು ಚರಣ ಕೆರಗುತ್ತ
ಚರಣ ಕೆರಗಿದ ಶಿಷ್ಯರೆಲ್ಲರ ಹರಸಿ ಗುರುವರನಂದ ಚರಣ ಕೆರಗಿದ ಶಿಷ್ಯರೆಲ್ಲರ ಹರಸಿ ಗುರುವರನಿಂದ ತೆರಳುವುದು ನಾಳೆ ನೀವು ನಿಮ್ಮ ಪುರಕ್ಕೆ ತೆರಳುವುದು ನಾಳೆ ನಿಮ್ಮ ಪುರಕ್ಕೆ ಆದರೊಂದಿದೆ ಬಯಕೆ ನನಗೆ ತೋರುವುದು ವಿಕ್ರಮ ಎನ್ನಿದಿರುಳು ನಿಮ್ಮ ಪೌರುಷ ತೋರುವುದು ಎಮ್ಮಿದಿರುಳು ಆ ಆ ಆ ಶಿಷ್ಯರೇ ಹೇಳಿ ಎದ್ದೇಳಿ. ನಿಮ್ಮ ಆಗಮನ ಮನಸ್ಸಿಗೆ ಮಹದಾನಂದವಾಯಿತು. ಹಾ ನಿಮಗೆ ವಿದ್ಯೆ ಹೇಳಿಕೊಟ್ಟ ಗುರುವಲ್ಲವೇ ನಾನು? ಹಾಗೆ ಈ ಗುರುಕುಲದಲ್ಲಿ ಪಂಚ ಪಾಂಡವರಂತೆ ಅನ್ಯೋನ್ಯತೆಯಿಂದ ವಿದ್ಯಾಭ್ಯಾಸವನ್ನು ಕಲಿತು ನಾಳೆ ದಿನ ತಮ್ಮ ತಮ್ಮ ಪುರಕ್ಕೆ ಹೊರಡುವ ಹಂತದಲ್ಲಿದ್ದೀರ ನೀವೆಲ್ಲ. ಹಾಗಾಗಿ ನನಗೊಂದು ಬಯಕೆ ಇದೆ. ಏನದು? ನೀವು ಶಸ್ತ್ರ ಮತ್ತು ಶಾಸ್ತ್ರ ವಿದ್ಯೆಯಲ್ಲಿ ಪಾರಂಗತರಾಗಿ ವಿದ್ಯಾ ಸಂಪನ್ನರಾಗಿದ್ದೀರಿ. ಆದರೆ ಗುರುವಾದವನಿಗೆ ಒಬ್ಬ ಶಿಷ್ಯ ಗುರುವನ್ನು ಮೀರಿಸಿದಾಗ ಆತನಿಗೆ ಕೀರ್ತಿ ಬರ್ತದೆ. ಹಾಗೆ ಏನಾದರೂ ತಪ್ಪು ದಾರಿ ಹಿಡಿದಾಗಲೂ ಕೂಡ ಗುರುವಿಗೆ ಕೆಟ್ಟ ಹೆಸರು ಬರ್ತದೆ. ಹಾಗಾಗಿ ನನಗೆ ನೀವು ಕಲಿತಂತ ಶಸ್ತ್ರ ಮತ್ತು ವಿದ್ಯೆಗಳ ಪರಾಕ್ರಮವನ್ನು ನೋಡುವ ಬಯಕೆಯಾಗಿದೆ. ಇದಕ್ಕೆ ನೀವೇನು ಹೇಳ್ತೀರಾ ಶಿಷ್ಯರೇ? ನುಡಿದ ನಾಯಣ ಸತ್ಯಶೇಖರ ನುಡಿದ ನಾಶಣ ನುಡಿದ ನಾಶಣ ಸತ್ಯಶೇಖರ ಎನಗೆ ಪಣವನು ಮನ್ನಿಸೈ ನೆನ್ನುತ್ತ ಎಸಗೆ ಪಣವನು ಎಸಗೆ ಪಣವನು ಮನ್ನಿಸೆನ್ನುತ್ತ ತೊರೆಯುವುದು ವೈರ್ಯ ಬೆಳೆಯುವುದು ಸ್ನೇಹ ತೊರೆಯುವುದು ಎನ್ನುತ್ತ ಚರಣಕ್ಕೆ ಎರಗಿದ ಎನ್ನುತ್ತ ಚರಣಕ್ಕೆ ಎರಗಿದ ಎರಗಿದ ಗುರುದೇವ, ನಿಮ್ಮ ಪಾದಗಳಿಗೆ ವಂದಿಸ್ತಾ ಇದ್ದೀನಿ. ಶುಭವಾಗಲಿ ಗುರುದೇವ, ಓ ನಾವೈವರು ಪಂಚಪಾಂಡವರಂತೆ ಬಾಳಿದವರು ನಾವು. ಹೌದು ನಮ್ಮಲ್ಲಿ ಒಬ್ಬರಲ್ಲಿ ಒಬ್ಬರು ಭೇದ ಭಾವ ಇಲ್ಲದವರು ನಾವು. ಹೌದು. ಹಾಗೆ ಗುರುದೇವ, ನಮ್ಮಲ್ಲಿ ಸಮರದಲ್ಲಿ ಯಾರು ಉತ್ತಮರು ಅತ್ಯುತ್ತಮರು ಎಂದು ಪ್ರಶ್ನೆ ಹಾಕಿದ್ದೀರಿ. ಹೌದು ಗುರುದೇವ, ಹಾ. ನನ್ನನ್ನು ಮನ್ನಿಸಬೇಕು. ನಮ್ಮಲ್ಲಿ ಐವರು ನಾವು ಸಮರಕ್ಕೆ ಸಿದ್ಧರಿಲ್ಲ ಗುರುದೇವ. ನನ್ನನ್ನು ಮನ್ನಿಸಬೇಕು ಗುರುದೇವ. ಆಯ್ತು. ಉದಯಸೇನನು ಬೇದ ಗುರು ಬರಗಲ್ದು ಎಸಗೆನ ಕಾಳಗ ಮನ್ನಿಸೊಯ್ಯದು ದಿನ ಥ ಹಿ ಉದಯಸೇನನು ಬೇದ ಉದಯಸೇನನು ಬೇದ ಉದಯಸೇನನು ಬೇದ
ಎಸಗಿನ ಕಾಳಗ ಎಸಗಿನ ಕಾಳಗ ಎಸಗಿನ ಕಾಳಗ ಮನ್ನಿಸು ಎನ್ನೆನುತ್ತ ನೀವು ಮನ್ನಿಸು ಎನ್ನುತ್ತ ರಥವ ಪಾಲಿಪೆ ಮುಂದೆ ಬ್ರಹ್ಮಚಾರ್ಯವ ರಥವ ಪಾಲಿಪೆನ ರಥವ ಪಾಲಿಪೆನ ರಥವ ಪಾಲಿಪೆ ರಥವ ಪಾಲಿಪೆ ಮುಂದೆ ಬ್ರಹ್ಮಚಾರ್ಯವ ಬ್ರಹ್ಮಚಾರ್ಯವ ಪರಿದೇತಕ್ಕೆ ದ್ವೇಷ ಎಮ್ಮೊಳ್ಳು ಪರಿದೇತಕ್ಕೆ ದ್ವೇಷ ಎಮ್ಮೊಳ್ಳು ಪರಿದೇತಕ್ಕೆ ದ್ವೇಷ ಎಮ್ಮೊಳು ಉದಯಸನನ್ನು ಬೆದ ಗುರುವರಗಲ್ದು ಎಸಗನ ಕಾಳಗವ ಎಸಗನ ಕಾಳಗವ ನಾ ಎಸಗನ ಕಾಳಗವ ಎನ್ನ ಮನ್ನಿಸು ಗುರುವರ ಎನ್ನ ಮನ್ನಿಸು ಗುರುವರ ಉದಯದನನ್ನು ಬೆದ ಗುರುವರಗಲ್ದು ಎಸಗೇನ ಕಾಳಗವ ಗುರುದೇವ, ಓ ಶಿಷ್ಯ, ನಾವೈವರು ಈ ಗುರುಕುಲದಲ್ಲಿ ಇದ್ದ ಬಗೆ ಹೇಗೆ? ಹೇಗೆ? ಒಂದು ಪ್ರಾಣ 5 ದೇಹ ಎಂಬಂತೆ, ಓಹೋ, ಒಂದೇ ಹಸ್ತದ 5 ಬೆರಳುಗಳೆಂಬಂತೆ. ಹೀಗಿರುವಾಗ ಹಾ. ನಮ್ಮಲ್ಲೇ ಪಣಕ್ಕಾಗಿ ಜಗಳ ಒಡ್ಡಿದರೆ ಮುಂದೊಂದು ದಿನ ಈ ಸ್ನೇಹ ಸಂಬಂಧವೆನ್ನುವುದು ವೈರತ್ವಕ್ಕೆ ತಿರುಗುವುದಿಲ್ಲ. ನಿಜ. ಆಗ ಇನ್ನು ನಾನು ಹಾ, ಮೊದಲೇ ಈ ಹೊಡೆದಾಟಗಳಲ್ಲಿ ಆಸಕ್ತಿ ಉಳ್ಳವನಲ್ಲ. ಆದ್ದರಿಂದ ದಯಮಾಡಿ ಈ ಪಣವನ್ನು ಬೇಡವೆಂದು ಬೇಡಿಕೊಳ್ಳುತ್ತೇನೆ. ಆಯಿತು, ನೋಡೋಣ. ಗುರುವರಣ್ಣನೆ ಕೇಳು ಜನಕ ಜನನಿಯರು ಗುರುವರಣ್ಣನೆ ಕೇಳು ಜನಕ ಜನನಿಯರು ಅಗಲಿపోದರು ಎಮ್ಮ ಅಗಲಿపోದರು ಎಮ್ಮ ದಿಟವು ಹೊರೆದೆಯರೆಮ್ಮನು ಭಾವನೆ ಮಾತೆಯೋ ಹೊರೆದಿಯ ಹೆಮ್ಮನು ಭಾವನ ಮಾತೆಯು ಕ್ಷಮಿಸಿರಲ್ದನು ಸಿದ್ಧಾಂತ ಕ್ಷಮಿಸಿರಲ್ದನು ಸಿದ್ಧಾಂತ ಓ ಶಿಷ್ಯ, ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು. ಹಾ, ಕಾರಣ ನಮ್ಮಲ್ಲಿ ಹೊಡೆದಾಡಿಕೊಂಡರೆ ಮುಂದೆ ವೈರವೊಂದು ಬೆಳೆಯುತ್ತದೆ. ಹಾ, ಹಾಗೆ ನಾವೈವರು ಗೆಳೆಯರು ಮಿತ್ರರಂತೆ ಬಾಳಿದವರು. ಹೌದು. ಹಾಗೆ ನನ್ನ ಬಗ್ಗೆ ಹೇಳುವುದಾದರೆ ನನಗೆ ಒಬ್ಬಳು ತಂಗಿ ಇದ್ದಾಳೆ. ಅವಳಿಗೋಸ್ಕರನೇ ನಾನು ಬದುಕಿದ್ದೇನೆ. ಮುಂದೆ ನಡೆಯ ನಮ್ಮ ರಾಜ್ಯದಲ್ಲಿ ಭಾರ್ಗವನ ತಾಯಿಯ ನನ್ನನ್ನು ಸಾಕಿದವಳು. ಕಾರಣ ಅವರ ನಾಡಿನಲ್ಲಿ ನಾನು ಬೆಳೆದವನು. ಕಾರಣ ಅವರಿಲ್ಲದೆ ನಾನಿಲ್ಲ. ಮುಂದೆ ನಾವು ಹೊಡೆದಾಡಿದಂತಾದರೆ ನಮ್ಮಲ್ಲಿ ವೈರತ್ವ ಬೆಳೆಯುತ್ತದೆ. ಆದ್ದರಿಂದ ಈ ವೈರತ್ವ ಬೇಡ, ನನ್ನನ್ನು ಮುನಿಸಬೇಕು. ಅಮರನಿದನು ಪಡನೆ ಗುರು ಭರ ಅಮರನಿದನು ಪಡನೆ ಗುರು ಭರ ಕ್ಷಮಿಸು ಎನ್ನನು ಎನ್ನುತ್ತಾ ಕ್ಷಮಿಸು ಎನ್ನನು ಎನ್ನುತ್ತಾ
ವಿನಂತಿಸಿಕೊಳ್ತಾ ಇದ್ದೇನೆ. ಶುಭವಾಗಲಿ. ನಿಮ್ಮ ಮನದಾಸೆಯನ್ನು ನಿರಾಸೆಗೊಳಿಸುವ ಉದ್ದೇಶ ನಮ್ಮದಲ್ಲ. ನಮ್ಮಲ್ಲಿ ಹೊಡೆದಾಡಿಕೊಂಡರೆ ನಮ್ಮ ಸ್ನೇಹವು ಚಿರಕಾಲ ಉಳಿಯುವುದಿಲ್ಲ. ಆದ್ದರಿಂದ ನಮ್ಮನ್ನು ಕ್ಷಮಿಸಬೇಕು ಗುರುಗಳೇ. ಗೆಳೆಯರೊಪ್ಪಿದ ಮೇಲೆ ಮರುಮತಿಲ್ಲ. ಗೆಳೆಯರೊಪ್ಪಿದ ಮೇಲೆ ಮರುಮಾತಿಲ್ಲ. ಗುರುವರಣ್ಣನೆ ದಯ ತೋರೋ, ಓ ಗುರುವರಣ್ಣನೆ ದಯ ತೋರೋ. ಇರಲೆಮ್ಮ ಸ್ನೇಹವು ಚಿರಕಾಲ ಗೆಲುತ್ತಾಯ. ಇರಲೆಮ್ಮ ಸ್ನೇಹವು ಚಿರಕಾಲವೆಲುತ. ಹರಸಿರಿಲ್ದನು ಭಾರ್ಗವ, ಹರಸಿರಿಲ್ದನು ಭಾರ್ಗವ. ಗೆಳೆಯರೊಪ್ಪಿದ ಮೇಲೆ ಮರುಮಾತಿಲ್ಲ. ಗುರುವೆರಣ್ಣನೆ ದಯ ತೋರು, ಗುರುವೆರಣ್ಣನೆ ದಯ ತೋರು. ಗುರುವರೆಯ ಓ ಶಿಷ್ಯ, ಕ್ಷಮಿಸ್ಬೇಕು. ನಮ್ಮ ಈ ಗೆಳೆಯರೆಲ್ಲ ಒಪ್ಪಿದ ಮೇಲೆ ನಾನು ಬೇರೆ ಮಾತಾಡುವುದಿಲ್ಲ. ಯಾಕೆಂದ್ರೆ ನಮ್ಮ ಈ ಗುರುಮಠದಲ್ಲಿ ನಾವೆಲ್ಲರೂ ಜನರು ಆಡಿಕೊಳ್ಳುವಂತೆ ಅನೋನ್ಯವಾಗಿ ಬೆಳೆದವರು. ಹಾಗಾಗಿ ನಾನು ಇವರೊಂದಿಗೆ ಯುದ್ಧ ಮಾಡೋದು ಸಲ್ಲದು. ಹಾಗಾಗಿ ನನ್ನನ್ನು ಕ್ಷಮಿಸಬೇಕು ಗುರುಗಳೇ. ನಗುತ್ತಲೇನು ಬಡನೆ ಗುರುವರಾಯ. ನಗುತ್ತಲೇನು ಒಡನೆ ಗುರುವರ. ಅರಿತೆ ನಿಮ್ಮಯ ಗುಣಕ್ಕೆ ಮೆಚ್ಚಿದೆ. ಅರಿತೆ ನಿಮ್ಮಯ ಗುಣಕ್ಕೆ ಮೆಚ್ಚಿದೆ. ಬಾಳಿರೈ ಚಿರಕಾಲ ಮುಂದಕ್ಕೆ. ಬಾಳಿರೈ ಚಿರಕಾಲ ಮುಂದಕ್ಕೆ ಎನ್ನುತ್ತಾರ ಸೂತ ಅಳುವಿದ. ಬಳಿರೆ ಬಳಿರೆ ಬಳಿರೆ. ಮೆಚ್ಚಿದೆ ಶಿಷ್ಯರೇ, ಮೆಚ್ಚಿದೆ. ನೀವು ವಿದ್ಯಾ ಸಂಪನ್ನರಷ್ಟೇ ಆಗಿಲ್ಲ, ಜ್ಞಾನದಲ್ಲೂ ಕೂಡ ಪ್ರೌಢಿಮೆಯನ್ನು ತೋರಿಸಿದ್ದೀರಿ. ಆಹಾ, ಬಹಳ ಆನಂದವಾಯಿತು ಮನಸ್ಸಿಗೆ. ಇದ್ದರೆ ಇರಬೇಕು ನಿಮ್ಮಂತ ಶಿಷ್ಯರು ಪ್ರತಿಯೊಬ್ಬ ಗುರುಗಳಿಗೂ. ಆದರೂ ಕೂಡ ಒಂದು ಮಾತನ್ನು ಹೇಳ್ತೇನೆ ಕೇಳಿ ಶಿಷ್ಯರೇ. ಸಂಸ್ಕೃತದಲ್ಲಿ ಒಂದು ಉಲ್ಲೇಖ ಇದೆ. ವಿದ್ಯಾ ದದಾತಿ ವಿನಯಂ, ವಿನಯ ದದಾತಿ ಪಾತ್ರಾತ್, ಪಾತ್ರತ್ವಾತ್ ಧನಮಾಪ್ನೋತಿ, ಧನಾತ್ ಧರ್ಮಂ ತಥಾ ಸುಖಂ ಎಂಬುದಾಗಿ. ಇದರ ಅರ್ಥ ಏನಂತ ಕೇಳ್ತೀರಾ ಶಿಷ್ಯರೇ? ಏನದು? ವಿದ್ಯೆಯಿಂದ ಮನುಷ್ಯನಿಗೆ ವಿನಯವು ಬರುತ್ತದೆ. ಆ ವಿನಯದಿಂದ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ವ್ಯಕ್ತಿತ್ವ ರೂಪುಗೊಂಡ ನಂತರ ವ್ಯಕ್ತಿತ್ವದಿಂದ ಹಣದ ಸಂಪಾದನೆ ಆಗ್ತದೆ. ಸಂಪಾದನೆಯಾದ ಹಣದಿಂದ ಆ ಹಣವನ್ನು ಧರ್ಮ ಕಾರ್ಯಗಳಲ್ಲಿ ಸದ್ವಿನಿಯೋಗ ಮಾಡಿದಾಗ ಸುಖವು ದೊರೆಯುತ್ತದೆ. ಹಾಗೆ ನೀವು ಕೂಡ ನಿಮ್ಮ ನಿಮ್ಮ ಕಲಿತ ಶಸ್ತ್ರ ಮತ್ತು ಶಾಸ್ತ್ರ ವಿದ್ಯೆಯನ್ನು ಧರ್ಮ ಕಾರ್ಯಗಳಿಗೆ ಬಳಸಿ. ಹಾಗೆ ಅದು ಅಲ್ಲದೆ ಕೂಡ ನೀವು ಈ ಗುರುಮಠದಲ್ಲಿ ನನ್ನ ಜೊತೆ ಪಂಚ ಪಾಂಡವರ ತೆರದಿ ಅನ್ಯೋನ್ಯತೆಯಿಂದ ಬಾಳಿ ಬದುಕಿದವರಲ್ಲವೇ? ಖಂಡಿತ. ಹಾಗೆ ಕೂಡ ಕಾಣುವವರ ದೃಷ್ಟಿಗೂ ಕೂಡ ನೀವು ಪಂಚ ಪಾಂಡವರಂತೆ ಕಾಣ್ತಾ ಇದ್ದೀರಿ. ಹಾಗೆ ಇನ್ನು ಮುಂದೆ ಕೂಡ ನೀವು ಪರಸ್ಪರ ಒಬ್ಬರನ್ನೊಬ್ಬರು ದ್ವೇಷಿಸದೆ ಪಂಚ ಪಾಂಡವರಂತೆ ಬದುಕ್ತೀರಿ ಅಂತ ಹೇಳಿದ್ದೀರಿ. ನನ್ನ ಮನದ ಇಂಗಿತ ಕೂಡ ಅದೇ ಆಗಿತ್ತು. ನೀವು ಪರಸ್ಪರ ಹೊಡೆದಾಡಿಕೊಂಡು ಪರಸ್ಪರ ವೈರತ್ವವನ್ನು ಮೂಡಿಸುವುದು ನಿಮ್ಮಲ್ಲಿ
ನನ್ನ ಉದ್ದೇಶ ಆಗಿರಲಿಲ್ಲ. ಹಾ. ನಿಮ್ಮ ಜ್ಞಾನದ ಚಿಕ್ಕ ಪರೀಕ್ಷೆ ಮಾಡುವ ಸಲುವಾಗಿ ನಾ ಈ ಒಂದು ಸಂದರ್ಭವನ್ನು ನಿಮ್ಮ ಮುಂದೆ ಇಟ್ಟೆ. ಹಾ. ಆಹಾ, ಮನಸ್ಸಿಗೆ ಬಹಳ ಆನಂದವಾಯಿತು. ಓ. ನಾಳೆ ನಿಮ್ಮ ಪುರಕ್ಕೆ ನೀವು ತೆರಳುವುದಿದ್ದೀರಿ. ಖಂಡಿತ. ಹಾಗೆಯೇ ಹಾ. ಮುಂದೆ ಏನಾಗ್ತದೆ, ನೀವು ಹೇಗೆ ಬಾಳಿ ಬದುಕ್ತೀರಾ ಅಂತ ಎಲ್ಲರೂ ನೋಡುವವರಿದ್ದಾರೆ. ಹಾ. ಸೊ ನಿಮಗೆ ಖಂಡಿತ ನಿಮಗೆ ಶುಭವಾಗ್ತದೆ. ಹೋಗಿ ಬನ್ನಿ. ಹಿಂದಿ ಬರಿಯುಳು ಕೆಲವು ವರುಷಗಳು ರುಳುತ್ತಿರೆಯ ಇಳೆಯುಳುವೆಯು ಧರಣಿ ಬಾಲರ ತನಯರು ಬೆಳೆದು ದಿನ ದಿನಕ್ಕೆ ಮುಂಗತೆಗೆ ಏರಲ ಮೇಲೆ ತಿಳುವಳಿಕೆ ಬರುವುದು ಓದಿನಿಂದ, ಬುದ್ಧಿವಂತಿಕೆ ಬರುವುದು ಚಿಂತನದಿಂದ. ಪ್ರಪಂಚದಲ್ಲಿ ಮರಣವಿಲ್ಲದ ವರ ಪಡೆದಂತ ವಸ್ತು ಎಂದರೆ ಅದು ಪುಸ್ತಕ. ವಿದ್ಯಾ ದದಾತಿ ವಿನಯಂ, ವಿನಯಂ ದ್ಯಾದತಿ ಪಾತ್ರತಂ. ವಿನಯದಿಂದ ವಿದ್ಯೆ ಬರುತ್ತದೆ, ವಿದ್ಯೆಯಿಂದ ಯೋಗ್ಯತೆ ಬರುತ್ತದೆ, ಯೋಗ್ಯತೆಯಿಂದ ಧನ ಸಂಪಾದನೆಯಾಗುತ್ತದೆ, ಧನ ಸಂಪಾದನೆಯಿಂದ ಧಾರ್ಮಿಕ ಕಾರ್ಯವನ್ನು ಮಾಡಬಹುದು, ಧಾರ್ಮಿಕ ಕಾರ್ಯವನ್ನು ಮಾಡುವುದರಿಂದ ಜೀವನವು ಪಾವನವಾಗುತ್ತದೆ, ಜೀವಕ್ಕೂ ಸುಖವೂ ಸಿಗುತ್ತದೆ. ಹೌದು. ನ ಚೋರ ಹಾರ್ಯಂ, ನ ಚ ರಾಜಹಾರ್ಯಂ, ನ ಭ್ರಾತೃಭಾಗ್ಯಂ, ನ ಚ ಭಾರಕಾರಿ ವ್ಯಯ ಕೃತೆ ವರ್ಧತ್ ಯವ ನಿತ್ಯಂ. ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯೆಯನ್ನು ಕಳ್ಳರಿಂದಲೂ ಕದಿಯಲು ಸಾಧ್ಯವಿಲ್ಲ. ಕಲಿತಂತ ವಿದ್ಯೆಯನ್ನು ಅಣ್ಣ ತಮ್ಮಂದಿರು ಪಾಲು ಕೇಳಲಾರರು. ಕಲಿತಂತ ವಿದ್ಯೆಯನ್ನು ಹೆಚ್ಚೇನು ಕಲಿಸಿದಂತ ಗುರುಗಳು ಪುನಃ ಪಡೆಯಲಾರರು. ಅಷ್ಟೇನು ಖರ್ಚು ಮಾಡಿದಷ್ಟು ದೇಹಕ್ಕೂ ಭಾರವೂ ಆಗುವುದಿಲ್ಲ, ಹೆಚ್ಚುತ್ತಲೇ ಇದ್ದಷ್ಟು ವಿದ್ಯೆಯು ಖರ್ಚು ಆಗುವುದಿಲ್ಲ. ಅದಕ್ಕಾಗಿ ಪ್ರಪಂಚದಲ್ಲಿ ಶ್ರೇಷ್ಠವಾದ ವಸ್ತು ಎಂದರೆ ವಿದ್ಯೆ. ಇದನ್ನೆಲ್ಲ ಅರಿತಂತ ನನ್ನ ತಂದೆ ಕಾಂಚನಾಪುರದ ಅಧಿಕಾರಿಯಾದಂತಹ ಭಾರ್ಗವ ತನ್ನ ಮಗನಿಗೆ 5 ವರ್ಷ ಪ್ರಾಯ ತುಂಬಿದಾಕ್ಷಣ ಯೋಗ್ಯವಾದಂತಹ ಗುರುಮಠವನ್ನು ನೋಡಿ ವಿದ್ಯಾಭ್ಯಾಸಕ್ಕೆ ಕಲಿಸಿಕೊಟ್ಟವರು. ಗುರುಗಳ ಆಶೀರ್ವಾದದಿಂದ ಕಲಿಯಬೇಕಾದ ವಿದ್ಯೆಯನ್ನು ಕಲಿತು ಗುರುಗಳಿಗೆ ತಕ್ಕ ಶಿಷ್ಯನಾಗಿದ್ದೇನೆ. ಅಷ್ಟೇ ಅಲ್ಲ, ಗುರುಗಳು ಹೇಳಿದಂತ ಮಾತು, ಮಕ್ಕಳೇ ನಮ್ಮ ಗುರುಮಠದಲ್ಲಿ ಕಲಿಯಬೇಕಾದ ವಿದ್ಯೆಯನ್ನು ಕಲಿತಿದ್ದೀರಿ, ನಾಳೆ ನೀವು ಪುರವನ್ನು ಸೇರುವವರು ಎಂಬುದಾಗಿ ನಮ್ಮಲ್ಲಿ ಹೇಳಿದ್ದಾರೆ. ಆದರೆ ಏನು ಮಾಡುವುದು, ನಾವು ನಾಳೆ ನಮ್ಮ ಪುರವನ್ನು ಸೇರಬೇಕಾಗಿದೆ. ಇಷ್ಟು ದಿವಸದಲ್ಲಿ ನನ್ನ ಸಹಪಾಠಿಗಳೊಂದಿಗೆ ನಾವು ಜೀವನವನ್ನು ಕಳೆದಿದ್ದವರು. ಅಷ್ಟೇ ಅಲ್ಲ, ಊಟದಲ್ಲೂ ಆಟದಲ್ಲೂ ಪಾಠದಲ್ಲೂ ನನ್ನ ಜೊತೆಯಾಗಿ ಇರುತ್ತಿದ್ದ ನನ್ನ ಮಿತ್ರ, ಅವನ ಹೆಸರೇನು ಗೊತ್ತಾ? ವಿಚಿತ್ರವಾದವನ ಹೆಸರು. ಹೌದಾ? ಬೇರೆ ಏನು ಅಲ್ಲ, ಮಧುಮಗ. ಮಧುಮಗ ಅವನ ಹೆಸರು? ಅವನ ಹೆಸರು ಮಧುಮಗ. ಕೆಲವರು ಮಧುಮಗ ಅಂತ ಹೇಳಿದ್ರೆ ಕೇವಲ 1 ದಿನ ಮಾತ್ರ ಮಧುಮಗನಾಗ್ಬೋದು. ಇವ ಹಾಗಲ್ಲ, ಇವ ವರ್ಷ ಇಡೀ ಅವನ ಜೀವಂತ ಪರಿಹಾರ ಅವನು ಮಧುಮಗನೇ. ಮಧುಮಗನ ಹಾಗೆ ಇದ್ದಾನೆ ಅವನು. ನೋಡೋಣ ಅವನು ಎಲ್ಲಿ ಹೋದನಂತ ಕರೀತೇನೆ, ನೋಡೋಣ. ಮಧುಮಗ ಎಂತಾಯ್ತಾ? ಹೋಯ್ತಲ್ಲ ಮರೆ, ತೊಯ್ತಯ್ಯ. ಶುರು ಮಾಡುವ. ಬಂದನು ಮಧುಮಗನು, ಬಂದನು ಮಧುಮಗನು, ಬಂದನು ಮಧುಮಗನು, ಬಂದನು ಮಧುಮಗನು. ಗೆಳೆಯನ ನೋಡುತ್ತ ನಗುತ್ತನಲು, ಗೆಳೆಯನು ನೋಡುತ್ತ ನಗುತ್ತ 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 ಗೆಳೆಯನ ನೋಡುತ್ತ ನಗುತ್ತನಲು,
ತಿಳಿದೆ ಅರಿತೇನು ಕರೆದಿಯ ಪರಿಗಳ ಸಗನಿ ಬೆಳೆಯ ಕಳೆಯುವುದು ಎಂದಕ್ಕೆ ಸುಮ್ಮನೆ ಸುರ ಮಾಡ್ದ ಕೊಡಿ 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 ಹಾ ಬಂದನು ಮಗನು ಮುದಿಮಗ ಓ ಮದುಮಗ ಬಂದನು ಮಗನು ಬಂದನು ಮಗನು ಬಂದನು ಮಗನು ಗೆಳೆಯನ ನೋಡುತ್ತ ನಗುತ್ತಿಲ್ಲ ಎಂತದ ನೋಡುತ್ತ ನಗುತ್ತಲ್ಲನು ಪರಿತಿಯ ಕರೆದಿಯ ಪರಿಗಳ ಸಗನಿ ಬೆಳೆಯಗಳು ಏಕೆ ಸುಮ್ಮನೆ ಬಂದನು ಮಗನು ಗೆಳೆಯನ ನೋಡುತ್ತ ನಗುತ್ತಿದ್ದ ಏ ಮುದಿ ಮಗ ಸಂತೋಷ ಅಂದ್ರೆ ಹೀಗಿರ್ಬೇಕು. ಏನು ಸಂತೋಷ? ತುಂಬಾ ಸಂತೋಷವಾಗಿ ನಿನಗೆ. ಹೀಗೆ ಸಂತೋಷ ಆಗಿದೆಯಾ? ನನಗೆ ಬಹಳ ಬಹಳ ಸಂತೋಷ ಆಯ್ತು. ತುಂಬ ತುಂಬ ವ್ಯತ್ಯಾಸವೇನು? ಸಂತೋಷ, ತುಂಬಾ ಸಂತೋಷಕ್ಕೂ ಬಹಳ ಅಂದ್ರೆ ವ್ಯತ್ಯಾಸ ಅಂತ ಹೇಳಿದ್ರೆ ಮತ್ತೇನು ಅಲ್ಲ ಮಿತ್ರ, ಎಂದಿರಂತಲ್ಲ ಇಂದು ಏನಾಗಿದೆ? ಹೊಸತಾಗಿದೆಯಲ್ಲ, ಹೊಸತಾಗಿದೆ. ಏನದು? ನೋಡಿದೆಯಲ್ಲ, ಎಲ್ಲಿಯಾದ್ರೂ ಒಂದು ಕಾಣ್ತದ? ಕಾಣುದಿಲ್ಲ, ಏನು ಕಾಣುದಿಲ್ಲ, ಕಾಣುದಿಲ್ಲ. ಏನು ಕಾಣುದಿಲ್ಲ. ಹಾಗಾಗಿ ಹೀಗಾಗಿದ್ದು. ಹೀಗಾಗಿದೆ. ಓ ಮಿತ್ರ, ಎಲ್ಲ ತಿಳ್ಕೊಂಡೆ. ತಿಳ್ಕೊಂಡ್ಯಾ? ಮತ್ ನಾನು ಹೇಳುದು ಬೇಕಾಗಿಲ್ಲ. ಅರಿತೆ ಹಾಗಲ್ವಾ? ಅರಿತೆ ನಾನು ಅರಿತೆ. ಹಾ ಶುರು ಮಾಡ ಬೇಕಾದಲ್ಲಿ ಮಾಡ್ಬೇಡ. ಏನು ಅವ್ರು ಹೇಳಿದ್ರಲ್ಲ, ಅರಿತೇನೆ. ತಿಳಿದೆ ಅಂತ. ಅರಿತೆ, ಎಲ್ಲ ವಿಷಯಗಳನ್ನು ಅರಿತೆ. ಯಾವ್ಯಾವುದು? ನಿನ್ನಲ್ಲಿ ಇರುವಂತ ಪೂರ್ಣ ವಿಷಯ. ಆಹಾ, ಅದ್ರ ಚಂದ. ನಿನ್ ಕರೆ ಅಲ್ಲ. ಕಾರಣ ಏನು ಗೊತ್ತಾ? ಏ ಇವ್ರು ಹೇಳಿದ್ರು ನೀನು ಮುದಿ ಮಗ ಅಂತ. ನಾನಾ? ಹಾ ಅವನ ಕಣ್ಣಿಗೆ ಹಾಗೆ ಕಾಣ್ತದೆ. ಹೌದಾ? ಯಾಕೆ ಅಂತ ಹೇಳಿದ್ರೆ ಗೆಳೆಯ ಅಲ್ವಾ? ರಜೋತ್ಸವ ಅಲ್ಲ ಈಗ, ಹಾಗಾಗಿ ಹಾ 25 ವರ್ಷ ದಾಟಿದೆ. ಹೌದಾ? ಹ್ಮ್ ಹಾಗಾಗಿ ಮುದಿ ಮಗ ಅಲ್ಲ, ಮಧು ಮಗ. ಹ್ಮ್ ಆದರೂ ಹ್ಮ್ ಓ ಮಿತ್ರ, ನಾನು ಇವತ್ತು ಬಂದು ನೋಡುವಾಗ ನಿನ್ನ ಅಂದ ಏನು ಚಂದವಾ, ನಿನ್ನ ಅಂದ ಏನು ಚಂದ. ಪುಣ್ಯಾತ್ಮ, ನಾನು ಇರುವುದೇ ಹೇಗಲ್ವಾ? ನಿನ್ನನ್ನು ನೋಡುವಾಗ ಆ ಪ್ರಭಾಕರನ ಗಂಡೆಗೆ ಅತ್ತ. ಯಾವನು? ಪ್ರಭಾಕರ. ಅವನ ಕಡೆಗೆ ಪ್ರಭೆಯನ್ನು ಬೀರಿದ್ದಾನೆ. ಆ ಸೂರ್ಯನು ಬೆಳಗಿನ ಜಾವದಲ್ಲಿ ಹೇಗೆ ಪ್ರಭೆ ಬೀರ್ತಾನೋ ಅಂತೆಯೇ ನಿನ್ನನ್ನು ನೋಡಿದ್ದು ಪ್ರಭಾಕರನ ನೋಡಿದಾಗ. ಹೌದಾ? ನಾನು ಕರೆಯಲು ಕಾರಣ ಏನು ಗೊತ್ತಾ? ಏನು? ಬಾರೆಲ್ಲಯ ಸಕನೆ ದಿನ ಬಾರೆಲ್ಲಯ ಸಕನೆ ಬಾರೆಲ್ಲಯ ಸಕನೆ ಬಾರೆಲ್ಲಯ ಸಕನೆ ಬಾರೋ ನೀ ಬಾರೋ ಬಾರೆಲ್ಲಯ ಸಕನೆ ಮನದಿರ ಹೇಳುವೆ ಗುಳ್ಳೆಯುತ್ತನೆ ಮನದಿರ ಪೇಳುವೆ ನಾ ಪೇಳುವೆ ಪೇಳುವೆ ನಾ ಪೇಳುವೆ ನಾ ಪೇಳುವೆ ನಾ ಪೇಳುವೆ ಗುಳ್ಳೆಯುತ್ತನೆ ನಾರಿ ಕಾವ್ಯಳ ಕಾಣುತ್ತ ದಿನ ದಿನ ನಾರಿ ಕಾವ್ಯಳ ನಾರಿ ಕಾವ್ಯಳ ನಾರಿ ಕಾವ್ಯಳ ನಾರಿ 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 ಕಾವ್ಯಳ ಕಾಣುತ್ತ ದಿನ ದಿನ ಮೆಚ್ಚಿದ ಮನದಲ್ಲಿ ಬರಿಸುವೆ ನಾಚಿಟ ನಾ
ನಾರಿ ಕಾವ್ಯಳ ನಾರಿ ಆ ನಾರಿ ನಾರಿ ಕಾವ್ಯಳ ಕಾಣುತ್ತ ದಿನ ದಿನ ಮೆಚ್ಚಿದೆ ನಾ ಮೆಚ್ಚಿದೆ ನಾ ಮೆಚ್ಚಿದೆ ನಾ ಮೆಚ್ಚಿದೆ ನಾ ಮೆಚ್ಚಿದೆ ನಾ ಮೆಚ್ಚಿದ ಮನದಲ್ಲಿ ವರಿಸುವೆ ನಾದಿಟ ವರಿಸುವೆ ಆಕೆಯ ವರಿಸುವೆ. ಸುರ ಮಾಡ ಹಾಗೆ ಎಂತ ವರ್ಷದ ಮದುವೆ ಆಗ್ತೆ ಅಂತ ಆಕೆಯ ವರಿಸುವೆ ನಾದಿಟ ವರಿಸುವೆ ನಾದಿಟ ವರಿಸುವೆ ನಾದಿಟ ವರಿಸುವೆ ನಾದಿಟ ಬಾರೆನ್ನಯ ಗೆಳೆಯ ನೀ ಬಾರೆನ್ನಯ ಗೆಳೆಯ ಮನದಿರ ಹೇಳುವೆ ಗುಣಯುತನೆ ಮನದಿರ ಹೇಳುವೆ ಗುಣಯುತನೆ ನಾರೇ ಕಾವ್ಯಳ ಕಾಣುತ್ತ ದಿನ ದಿನ ನಾರಿ 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 ಹಾಗೆ ಮುಂದೋಗ ನಾರಿ ಕಾವ್ಯಳ ಕಾಣುತ್ತ ದಿನ ದಿನ ನಾರಿ ಆ ನಾರಿ ನಾರಿ ಕಾವ್ಯಳ ಕಾಣುತ್ತ ದಿನ ದಿನ ಮೆಚ್ಚಿದ್ದ ಮನದಲ್ಲಿ ವರಿಸುವೆ ನಾದಿಟ ನಾ ಮೆಚ್ಚಿದ್ದ ಮನದಲ್ಲಿ ವರಿಸುವೆ ನಾ ನಿಜ ಗೆಳೆಯ ಸಗನೆ ಮನದಿರ ಬೇಳು ಬಿಗೋಣ ಯೋಧನಿ. ಓ ಮಿತ್ರ, ಓ ಗೆಳೆಯ, ಇಷ್ಟು ದಿವಸದಲ್ಲಿ ನಾವು ಗುರುಮಠದಲ್ಲಿ ಕಾಲವನ್ನು ಕಳೀತಾ ಇದ್ದವರು ನಾವು. ಹೌದು 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 ಹೌದು. ಆದರೆ ಗುರುಮಠದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳು ಇದ್ದಾರೆ. ಹೌದಾ? ಹೌದಪ್ಪ. ಆ ಹೆಣ್ಣು ಮಕ್ಕಳಲ್ಲಿ ಒಬ್ಬ ಆಕೆಯನ್ನು ನಾನು ಮೆಚ್ಚಿಕೊಂಡವನಿದ್ದೇನೆ. ಒಬ್ಬ ಆಕೆಯನ್ನ ನಾನು ಮೆಚ್ಚಿಕೊಂಡವನಿದ್ದೇನೆ. ಅಷ್ಟೊಂದು ಹೆಣ್ಣು ಮಕ್ಕಳಿರುವ ಒಬ್ಬಳನ್ನೇ ನೀನು ಇಷ್ಟಪಟ್ಟಿದ್ಯಾ? ಹೌದು, ಮತ್ತಿಷ್ಟೇನೆ ಒಪ್ಪುಗಳು. ಅದು ಯಾರಂತ ಗೊತ್ತಾಗ್ಲಿಲ್ಲ. ಯಾರಂತ ನಾನು ಹೇಳ್ತೀನಿ ನೋಡು. ಇಷ್ಟು ದಿವಸದಲ್ಲಿ ನಿನ್ನಲ್ಲಿ ಆ ವಿಷಯವನ್ನು ಹೇಳಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ನಾನು ಅವಳು ಮೆಚ್ಚಿಕೊಂಡಿದ್ದೇನೆ, ನನ್ನ ಮನದಲ್ಲಿ ಒಪ್ಪಿಕೊಂಡಿದ್ದೇನೆ. ಮತ್ತೆ ಆದ್ರೆ ಬೇರೆ ಯಾರಲ್ಲೂ ಹೇಳಿಕೊಳ್ಳಿಕ್ಕೆ ಆಗ್ಲಿಲ್ಲ. ಓಹೋ, ಯಾಕೆ ಹೇಳಿಕೊಂಡರೆ ನನಗೆ ಮರ್ಯಾದೆ ಪ್ರಶ್ನೆ ಆಗಿಬಿಟ್ಟು. ಹೌದಾ? ಹೌದು. ಅದು ಮರ್ಯಾದೆ ಪ್ರಶ್ನೆ ಅಂತ ಹೇಳಿದೆಯಲ್ಲ, ಇವತ್ತು ನನ್ನಲ್ಲಿ ಹೇಳುವಾಗ ಅದನ್ನೆಲ್ಲ ಕಳ್ಕೊಂಡೇ ಹೇಳುದಾ? ಅದು ಯಾಕೆ ಹೇಳ್ತಿದ್ದೆ, ಗುರುಮಠದ ಕೊನೆಯ ದಿನ ಇವತ್ತು. ಹೌದಾ? ನಾಳೆ ಎಂದು ನಾವು ಪುರವನ್ನು ಸೇರಬೇಕಾಗಿದೆ. ಆ ವಿಷಯ ಹೇಳಬೇಕಲ್ಲ. ನಾಳೆ ಅಂದ್ರೆ ನಾವು ಪುರವನ್ನು ಸೇರ್ತೇವೆ. ಅವಳು ನಮ್ಗೆ ಸಿಗುವುದಿಲ್ಲ. ಪುರವನ್ನು ಸೇರುವ ಮೊದಲು ಆ ವಿಷಯವನ್ನು ಹೇಳಬೇಕಲ್ಲ ಅಂತ ನಾನು ನಿನ್ನನ್ನು ಕರೆದಿದ್ದೆ. ಹೌದಾ? ಏನು ವಿಷಯ ಮಿತ್ರ? ಅದು ಮಿತ್ರ ಬೇರೇನಲ್ಲ, ನಮ್ಮ ಗುರುಕುಲದಲ್ಲಿ ಕಾವ್ಯ ಎಂಬಾಕಿ ಸುಂದರಿ ಇದ್ದಳಲ್ಲ. ಯಾರು? ಕಾವ್ಯ. ಯಾರ? ಕಾವ್ಯ. ಆಕೆಯನ್ನು ನಾನು ಮನಸಾರೆ ಮೆಚ್ಚಿಕೊಂಡಿದ್ದೇನೆ. ಮದುವೆ ಎಂದು ಆಗದಿದ್ರೆ ನನ್ನ ಜೀವನದಲ್ಲಿ ಕಾವೇಳನ್ನೇ ಮದುವೆ ಆಗ್ಬೇಕಂತ ಬಯಸಿದವನು ನಾನು. ಬಯಸಿದವನು ನೀನು? ಕನಸಿಗಿನ್ಸ ಕಾಂತ್ಯನ
ಪುಣ್ಯಾತ್ಮ, ಹಾ. ಕನಸಿನಲ್ಲಿ ಇದ್ದದ್ದು ಹೇಳಿದ್ದಲ್ಲ ನಾನು, ಹಾ. ಮನಸ್ಸಿನಲ್ಲಿ ಇದ್ದದ್ದನ್ನು ಹೇಳಿದೆ. ಮನಸ್ಸಿನಲ್ಲಿ ನನ್ನ ಮನಸ್ಸಿನಲ್ಲಿ ಇದ್ದದ್ದನ್ನು ನಿನ್ನಲ್ಲಿ ಹೇಳಿದ್ದೇನೆ. ಮಿತ್ರ, ಏನ? ಮತ್ತೇನಲ್ಲ, ಅವಳಿಗೆ ಈ ವಿಷಯವನ್ನು ಹೇಳಬೇಕಲ್ಲ. ಹಾ. ಆ ವಿಷಯವನ್ನು ಹೇಳಬೇಕಾದರೆ ಹೇಳುವಾಗ ನಾನು ಒಬ್ಬನು ಹೋಗುದು ಸರಿಯಲ್ಲ. ಓಹೋ, ಅದಕ್ಕಾಗಿ ನಾನು ನನ್ನ ಗೆಳೆಯನಾದ ಮದುಮಗನನ್ನೇ ಕರ್ಕೊಂಡು ಹೋಗ್ಬೇಕಂತ ಓ ಹೇಳ್ದೆ. ಮಿತ್ರ, ಸಿಕ್ಕಳು ನಿನ್ನ ಗವಳು ಸಿಕ್ಕಳು ನಿನ್ನ ಗವಳು, ಸಿಕ್ಕಳು ನಿನ್ನ ಗವಳು, ಸಿಕ್ಕಳು ನಿನ್ನ ಗವಳು. ತಕ್ಕುವಳು ನನಗೆ, ನಿನಗಲ್ಲ ಮರ ಥೋ ನನಗ. ಹೌದಾ? ದಕ್ಕುವಳ್ ವೇದಾಂತಗೆ, ದಕ್ಕುವಳ್ ವೇದಾಂತಗೆ, ಆಕೆಯು ದಕ್ಕುವಳ್ ವೇದಾಂತಗೆ. ಹುಚ್ಚು ಪ್ರೀತಿಯ ಮರೆ ಮರೆ, ಹುಚ್ಚು ಪ್ರೀತಿ ನಿಗೆ ಹುಚ್ಚ, ಏ ಹುಚ್ಚ, ಹುಚ್ಚು 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 ಹುಚ್ಚ. ಹುಚ್ಚು ಪ್ರೀತಿಯ ಮರೆ ಮರೆ ಸುಮ್ಮನೆ ಕನಸದು ವ್ಯರ್ಥವು ಕಳೆಯರ ತಿಳಿದೆಯ. ಕೊನಸು ಕೊನ್ಸು ಇತ್ತನ, ಕೊನ್ಸು ಕೊನ್ಸು ಪುಣ್ಯಾತ್ಮ, ಮಧ್ಯಾಹ್ನ ಅವನಿಗೆ ಕೊನ್ಸು ಇತ್ತೀಗ. ಕೊನ್ಸು ಹೇಳು. ಹುಚ್ಚು ಪ್ರೀತಿಯ ಮರೆ ಮರೆ ಸುಮ್ಮನೆ ಕನಸದು ವ್ಯರ್ಥವು ಗೆಳೆಯನೆ ತಿಳಿದೆ. ಸಿಕ್ಕಳು ನಿನ್ನ ಗವಳು, ತಕ್ಕಳು ವೇದಾಂತಗೆ ಅವಳು, ತಕ್ಕುವಳು ನನಗೆ. ಎಂತ ಮಾತಾಡಿದೆ ಪುಣ್ಯಾತ್ಮ. ಎಂತ ಮಾತು? ಅಲ್ಲ, ಇಷ್ಟೊತ್ತಿಗೂ ನಾಳೆ ಅಂದ್ರೆ ನಾವು ಎಲ್ಲಿ ಹೋಗೋರು? ಗುರುಮಠವನ್ನು ಬಿಟ್ಟು ಹೋಗೋರು, ನಮ್ಮ ಪುರವನ್ನು ಸೇರುವ. ಸೇರುವವರು. ಅಷ್ಟೊತ್ತಿಗೆ ನಿನಗೊಂದು ನೆನಪಾಗೋದು ಹೇಳು ಪುಣ್ಯಾತ್ಮ. ಪುಣ್ಯಾತ್ಮ, ಹಾ. ಅಷ್ಟೊತ್ತಿಂದ ಇನ್ನು ನೀವೆಲ್ಲ ಸಿಗ್ಲಿಕ್ಕಿಲ್ಲಲ್ಲ, ಹಾಗಾಗಿ ಅವಳು ಸಿಗ್ಲಿಕ್ಕಿಲ್ಲ. ಹಾ. ಕೊನೆಯ ಕ್ಷಣದಲ್ಲಾದ್ರೂ ಒಂದು ವಿಷಯವನ್ನು ಮುಟ್ಟಿಸಿ ಹೋಗುವಂತ. ಅಲ್ಲ, ನೀನು ಹೇಳಿದ ಮಾತು ಹಾ. ಯಾರಾದ್ರೂ ನಂಬಲಿಕ್ಕೆ ಆಗ್ತದ? ಅರೆ, ನಂಬಲಿಕ್ಕೆ ಆಗುವುದೇ ಇಲ್ಲ. ಯಾಕೆ ಹೇಳು? ಯಾಕೆ ಅವಳು ನಿನಗೆ ಸಿಗುವವಳಲ್ಲ. ಯಾಕೆ ಸಿಗುವುದಿಲ್ಲ? ಅವಳು ಸಿಗುವವಳಲ್ಲ ಅಂತ ನನಗೆ ಗೊತ್ತುಂಟು. ನೀನು ಯಾವ ಧೈರ್ಯದಿಂದ ಹೇಳಿದ್ಯಾ? ಯಾಕೆ ಹೇಳಿದೆ? ಹಾ. ಅವಳು ನಿನಗೆ ಸಿಕ್ಕುವವಳಲ್ಲ. ಅವಳು ದಕ್ಕುವುದು ಯಾರಿಗೆ? ಯಾರಿಗೆ? ಆ ವೇದಾಂತನಿಗೆ. ಯಾರಿಗೆ? ಆ ವೇದಾಂತನಿಗೆ. ವೇದಾಂತನಿಗೆ? ಹಾ, ನಮ್ಮ ಗುರುಮಠದಲ್ಲಿ ಇದ್ದ ಕಣ. ಆ ವೇದಾಂತನಿಗೆ ಅವನಿಗೆ ಸಿಕ್ಕುವವಳು. ಪುಣ್ಯಾತ್ಮ, ಹಾ. ನೀನು ಯಾಕೆ ಈ ಮಾತು ಹೇಳ್ತಾನೆ ಗೊತ್ತಾ? ಯಾಕೆ ಅಂತ ಹೇಳಿದ್ರೆ ನಾನೇ ಕಣ್ಣಾರೆ ನೋಡಿದ್ದೇನೆ ಅವರಿಬ್ಬರು ಪ್ರೀತಿ ಮಾಡುವುದನ್ನು. ಹಾಗಾಗಿ ನಿನ್ನಲ್ಲಿ ಹೇಳಿದ್ದೆ. ಗೆಳೆಯನನ್ನು ಕೇಳುತ್ತ ತೊಲಿಲ ಅಡಯ. ಗೆಳೆಯನನ್ನು ಕೇಳುತ್ತ ಹಣ ಭಾರಿ ರೋಷವ ತೋಡುತ್ತ ಬಿಡದ ಗೆಳೆಯನು ಘನಗುರುವ ಕಡಲೆಯುತ್ತ. ಗೆಳೆಯ ಗೆಳೆಯ ಏನಾಯ್ತು ನಿನಗೆ? ಆ ರೀತಿ ಅಬ್ರ ಹಾಕಿದ್ರೆ ನಾನು ಇನ್ನೂ ಅಬ್ರ ಹಾಕುವುದಲ್ಲ. ನಾನು ಸಿಟ್ಟಿನಿಂದ ರೋಷದಿಂದ ಕೂಗಿ ಹೇಳಿದ್ದೇನೆ ಮೀನಾ. ನೀನು ಸಿಟ್ಟು ಬಂತ ನಿನಗೆ? ನಿನಗೇನಾಯ್ತು ಅನ್ಬೇಡ್ವಾ? ಅಲ್ಲ, ನಿನ್ಗೆ ಏನಾಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ. ಹಾಗಾಗಿ ನಾನು ಗೊಬ್ಬೆ ಹೇಳ್ತೀನಿ. ಮಿತ್ರ, ನಾನು ಪ್ರೀತಿಸುತ್ತಿರುವ ಆ ಕಾವ್ಯ ಯಾರನ್ನ ಮದುವೆ ಆಗುವುದಕ್ಕೆ ಒಪ್ಪಿಕೊಂಡಿದ್ದಾಳೆ? ಆ ವೇದಾಂತನನ್ನು. ವೇದಾಂತನನ್ನು ಇವಾಗ ಪ್ರೀತಿಸುತ್ತಿದ್ದಾಳೆ ಹೌದು ಎಂಬುದಾಗಿ ನೀನೀಗ ಹೇಳ್ತಿದ್ದೀಯಾ. ಈ ಮಾತನ್ನು ಒಪ್ಪಬೇಕಾ ಬೇಡವಂತ ನನಗೀಗ ಗೊತ್ತಾಗುದಿಲ್ಲ. ಈ ಮಾತು ಸತ್ಯವೋ ನಾನು ಅಸತ್ಯವೋ? ಕಣ್ಣಾರೆ ನೋಡಿದ ಪುಣ್ಯಾತ್ಮ ಒಪ್ಪುದಿಲ್ಲ. ನೀನು ಕಣ್ಣಾರೆ ನೋಡಿದಿದ್ರೆ ನಾನು ಆ ಗುರುಮಠದಲ್ಲಿ ಒಂದೇ ತರಗತಿಯಲ್ಲಿ ನಾವಿದ್ದವರು. ಆ ವಿಷಯ ನನಗೂ ಸಹ ತಿಳಿಯಬೇಕಿತ್ತು. ಆದರೆ ಇಷ್ಟರವರೆಗೆ ಆ ವಿಷಯ ನನಗೆ ತಿಳಿದಿಲ್ಲ. ನೀನು ಇವತ್ತು ಬಂದು ನನಗೆ ಹೇಳ್ತಿದ್ದೀಯ. ಹೌದಾ, ಸತ್ಯವೋ ಅಸತ್ಯವೋ ಏನೆಂಬುದನ್ನು ಅಲ್ಲಿಯೇ ಹೋಗಿ ನೋಡಬೇಕು. ನಿನ್ನನ್ನು ಕರೆದುಕೊಂಡು ಹೋಗಿಯೇ ನಾ ಬರುವುದಿಲ್ಲ. ಸತ್ಯವೋ ಅಸತ್ಯವೋ ಎಂಬುದಾಗಿ ಅವಳ ಹತ್ತಿರ ಹೋಗಿ ಕೇಳಬೇಕು. ಆ ದಿನ
ಬರುತ್ತೀರಿ ವನದಿಡಿಗೆ ಆ ದಿನ ಕಾವ್ಯಳು ಗೆಳೆಯನ ಕಾಣುವ ತವಕದಿ ಬರುತ್ತೀರಿ ವನದಿಡಿಗೆ ತವಕದಿ ಬರುತ್ತೀರಿ ವನದಿಡಿಗೆ ಸಾಗುವ ಪದದೊಳು ಹೊಳೆದಿರುವಾಗುತ್ತಾ ಸಾಗುತ್ತ ಪದದೊಳು ಕಳನಿದಿರಾಗುತ್ತ ತಡೆಯುತ್ತಲೆಲ್ಲದನು ತರುಣಿಯಲು ಆ ದಿನ ಗಾವೆಲು ಗೆಳೆಯನು ಕಾಣುವ ತವಕದಿ ಬರುತ್ತೀರಿ ವನದೆಡೆಗೆ ಪರಿಚಯದವನೇ ಆತ್ಮೀಯ. ಎಲ್ಲಿಗೆ ಹೊರಟದ್ದು? ನಾನಿಲ್ಲಿ ಹೋಗುದು ಈ ಗುರುಮಠದಲ್ಲೇ ಇದ್ದವಳು, ಗುರುಮಠದಲ್ಲಿ ಇದ್ದವಳು ಸುತ್ತಾಡುತ್ತಾ ಬಂದವಳು. ಮನಸ್ಸಿಗೆ ಯಾಕೋ ಒಂದು ರೀತಿಯ ಬೇಸರ. ಆದ್ರೆ ನೀವ್ ಯಾಕೆ ಬಂದಿದ್ದು ಅಂತ ನನಗೆ ಅರ್ಥ ಆಗಿಲ್ಲ. ಬಂದದ್ದು ಗೊತ್ತಾಗ್ಲಿಲ್ಲ. ಮನದ ಮಾತ ನುಡಿಯ ಬಂದೆ ಕಡಲ ಮೋಯಿನಿ ಮದನ ಮೋಹಿನಿ ಮನದ ಮಾತ ನುಡಿಯ ಬಲ್ಲಿದೆ ಮದನ ಮೋಹಿನಿ ಮದುವೆಯಾಗಿ ಬಾಳ ಬೆಳಗು ಭುವನ ಸುಂದರಿ ಮದುವೆಯಾಗಿ ಬಾಳ ಬೆಳಗು ಭುವನ ಸುಂದರಿ ಮದುವೆಯಾಗಿ ಬಾಳ ಬೆಳಗು ಭುವನ ಸುಂದರಿ ಮನದ ಮಾತ ನುಡಿಯ ಬಲ್ಲ ಮೊದಲ ಮೋಹಿನಿ ಮದುವೆಯಾಗಿ ಬಾಳ ಬೆಳಗು ಭುವನ ಸುಂದರಿ ಮದುವೆಯಾಗಿ ಬಾಳ ಬೆಳಗು ಭುವನ ಸುಂದರಿ ದೇವರು ನಿನ್ನ ಮನವ ಚೆಲುವು ಎನ್ನಲಿ ಮುದದಿ ಅರುವು ನಿನ್ನ ಮನವು ಚೆಲುವು ಎನ್ನಲಿ ನಿನ್ನ ಚೆಲುವು ಎನ್ನಲಿ ದಿನವು ಕನಸ ಕಾಣುತ್ತಿರ್ತೆ ಎನ್ನ ಮನದಲ್ಲಿ ದಿನವು ಕನಸ ಕಾಣುತ್ತಿದ್ದೆ ದಿನವು ಕನಸ ಕಾಣುತ್ತಿದ್ದೆ ಎಲ್ಲ ಮನದಲ್ಲಿ ಗೆಳತಿಯನ್ನ ಮನದಲ್ಲಿ
ಮದುವೆಯಾಗಿ ಬಾಳ ಬೆಳಗು ಭುವನ ಸುಂದರಿ ಮದುವೆಯಾಗಿ ಬಾಳ ಬೆಳಗು ಭುವನ ಸುಂದರಿ ಮನದ ಮದ ನುಡಿಯ ಬರೆದ ಮದನ ಮೋಹಿನಿ ಮದುವೆಯಾಗಿ ಬಾಳ ಬೆಳಗು ಭುವನ ಸುಂದರಿ ಪ ಪ ಪ. ಓ ಕಾವ್ಯ, ನನಗೆ ಅರ್ಥ ಆಯ್ತು. ಏನಂತ? ಇವತ್ತಿನ ಸಂದರ್ಭ ನೋಡಿ ಆ. ಮನಸ್ಸಿಗೆ ಬಹಳ ಸಂತೋಷವಾಗಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಅದೆಲ್ಲಿಂದ ಬಂತ ಏನು ಹನುಮಾನ? ಅದು ಯಾವ್ದು ಮಾರ್ಗದಲ್ಲಿ ಹೋಗ್ತಾ ಉಂಟು, ಅಲ್ಲ ನೀನು ಅವಾಗ ಕೈ ಅಡ್ಡು ಮಾಡಿ. ನಾವು ಅದ್ರಲ್ಲಿ ಬಂದಿದ್ದಲ್ಲ. ನಾನ್ ಬರ್ಲಿಲ್ಲ, ಅಲ್ಲ ಮತ್ತೆ ನೀನು ನಾನು ಹಾಕಿದ್ದು. ಹೇಳಿದ ಹಾಗಲ್ಲ. ಅನುಮಾನ ಈ ಬಂದಿತ್ತು. ವರ್ಷದ ಇಂದಿನ ವ್ಯವಸ್ಥೆ ನೋಡಿ ಇಷ್ಟು ಸಂತೋಷವಾಗಿ ಕುಣಿತಾ ಇರಬಹುದು ಎನ್ನುವ ಹಾಗೆ. ಹಾಗೆ ಹಾ, ಕಾವ್ಯ, ಹಾ. ಹೊಸ ಪರಿ ಅಲ್ವ ಇದು? ಹೊಸ ಪರಿ ಎಲ್ಲ ಹೌದು. ಆ, ನೀನು ಹೊರಟು ನಿಂತಿದ್ದು ಹಾ. ಪುರಕ್ಕೆ. ಹಾ, ಅಲ್ಲ ನಾನು ಒಬ್ಬವನದ್ದು ಹೇಗೆ ಸುತ್ತಾಡ್ಲಿಕ್ಕೆ ಬಂದವಳು. ಹಾ. ನಾಳೆಯಿಂದ ಹೊರಟು ಹಾ, ಪುರಕ್ಕೆ ನಾಳೆ ದಿವಸ ಹೋಗುವಳು. ಹೋಗುವವರು. ಹೌದು. ನಾವು ಕೂಡ ಗುರುಮಠದಿಂದ ಪುರಕ್ಕೆ ಹೋಗುವವರು. ನೀವು ಹೋಗುವರೆ, ಆಹಾ. ಎಲ್ಲವರು ಹೋಗುವರೆ, ಸಹಪಾಠಿಗಳೆಲ್ಲ. ಎಲ್ಲರೂ ಹೋಗುವರು. ಹಾ. ಹೋಗುವ ಮೊದಲು ಹಾ. ಕೆಲವೊಂದು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಬೇಕಂತ ನನ್ನ ಆಸೆ ಒಂದು ಉಂಟು. ಹಾ, ಅಂದ್ರೆ ಕೆಲವೊಂದು ವಿಚಾರ, ಕೆಲವೊಂದು ವಿಚಾರ. ಒಳ್ಳೊಳ್ಳೆ ವಿಷಯಗಳು, ಜೀವನಕ್ಕೆ ಬೇಕಾಗುವಂತ ವಿಷಯ, ಹಾ, ಹಾ, ಹಾ. ಅಂತ ವಿಷಯಗಳು ಸ್ವಲ್ಪ ವಿನಿಮಯ ಮಾಡಿಕೊಂಡ್ರೆ. ಅಂತ ವಿಷಯಗಳೆಲ್ಲ ಮಾರ್ಗ ಮಧ್ಯದಲ್ಲಿ ಮಾತಾಡ್ತಿದ್ರೆ ಯಾರಾದ್ರೂ ತಪ್ಪ ತಿಳಿದುಕೊಳ್ಳೋದು ಅಯ್ಯೋ, ನೀನ್ ನನ್ನ ಸಹಪಾಠಿ ಅಲ್ವಾ? ಹಾ, ಹಾ, ಹಾ. ಸಹಪಾಠಿಗಳು ಮಾರ್ಗದ ಮಧ್ಯದಲ್ಲಿ ಮಾತಾಡಿದ್ರೆ ತಿಳ್ಕೊಳ್ಳೋದಿಲ್ಲ. ಸರಿ. ಇನ್ನೇನು ಬೇರೆ ಬೇರೆ ಗುರುತ ಪರಿಚಯ ಇದ್ದಿದ್ರೆ ಅನುಮಾನ ಪಡ್ತಾರೆ. ಹೌದು. ಕಾವ್ಯ, ಏನ್ ರೂಪನಿಂದ ಹಾ. ನರಸ್ಯ ಆಭರಣಂ ರೂಪಂ. ಹಾ? ಹಾ, ಇದೆಲ್ಲ ಎಲ್ಲಿ ಕಲಿತು ಪುಣ್ಯ? ರೂಪಸ್ಯ ಆಭರಣಂ ಗುಣಂ, ಹಾ, ಹಾ, ಗುಣಸ್ಯ ಆಭರಣಂ ಹಾ. ಜ್ಞಾನಂ, ಹಾ. ಜ್ಞಾನಸ್ಯ ಆಭರಣಂ ಕ್ಷಮ. ಅವನಿಗೆ ಅರ್ಥ ಆಯ್ತಲ್ಲ ಇಲ್ಲಿ ಹೇಳಿದ್ದು. ಒಂದು ಅರ್ಥ ಆಗ್ಲಿಲ್ಲ. ಮನುಷ್ಯರಿಗೆ ರೂಪವೇ ಒಂದು ಆಭರಣ. ಬಿಡಿಸು ರೂಪಕ್ಕೆ ಹಾ. ಗುಣವೇ ಆಭರಣ. ಬಿಡಿಸು ಗುಣಕ್ಕೆ ಹಾ. ಜ್ಞಾನವೇ ಆಭರಣ. ಬಿಡಿಸು ಜ್ಞಾನಕ್ಕೆ ಹಾ. ಕ್ಷಮಾವೇ ಆಭರಣ. ಮತ್ತು ಬಿಡಿಸು, ಇವೆಲ್ಲ ಗುಣಗಳನ್ನು ಹೊಂದಿರುವ ಇನ್ನೂ ಬಿಡಿಸು. ಹಾ. ಮಕ್ಕಳನ್ನು ಹಾ. ಹೆತ್ತ ತಂದೆ ತಾಯಿ ಎಷ್ಟು ಪುಣ್ಯಾತ್ಮ. ಹಾ, ಹಾ. ಆ ಎಲ್ಲ ಗುಣಗಳು ಹಾ. ನಿನ್ನಲ್ಲಿ ಇದೆ. ಹಾ, ಹಾ. ಆ ಎಲ್ಲ ಗುಣ ನಿನ್ನಲ್ಲಿ ಹಾಗಾದ್ರೆ ನೀವು ಚಂದನ ಬಗ್ಗೆ ಹೊಗಳೋದು. ಈ ಎಲ್ಲ ಗುಣ ನಿನ್ನಲ್ಲಿ ಇರುವುದರಿಂದ ಹಾ. ನಾನು ಹಾ. ನನ್ನ ಜೀವನದಲ್ಲಿ ಹಾ. ಒಂದು ಮದುವೆ ಒಂದು ಆಗುದಿದ್ರೆ ಒಂದೇ ಒಂದು ಮದುವೆ ಒಂದು ಆಗುದಿದ್ರೆ ಹಾ. ಕಾವ್ಯಳನ್ನೇ ಮದುವೆ ಆಗ್ಬೇಕಂತ ಆಸೆ ಪಟ್ಟವನು. ಹಾ, ಇರಬಹುದು. ಹಾ. ನನ್ನ ಹಾಗೆ ಹೆಸರು ಕೆಲವರಿಗೆ ಇರ್ತದಲ್ಲ. ಆಹಾ. ನಾನೇ ಅಂತ ಅಲ್ವಲ್ಲ. ಸಂತೋಷ, ನಾನು ಬರ್ತೇನೆ, ಖಂಡಿತವಾಗಿ ಬರ್ತೇನೆ ಮದುವೆಗೆ. ಮದುವೆ ಬರುದಲ್ಲ, ಮತ್ತೆ ಮದುವೆ ಆಗುದಿದ್ರೆ ನಿನ್ನನ್ನೇ ಮದುವೆ ಆಗ್ಬೇಕಂತ ಮನಸ್ಸಿಟ್ಟವನು. ಯಾರು? ಆದ್ರೆ ನಿನ್ನ ಅಭಿಪ್ರಾಯ ಒಂದು ಬೇಕಲ್ವಾ? ನಾನು ನಿನ್ನನ್ನು ಮದುವೆ ಮದುವೆ ಈ ವಿಚಾರ ನನ್ನಲ್ಲಿ ಹೇಳಿದ್ದು. ಹೃದಯ ಕೈಯದ್ದ ಮನವ ಗೈಯದ್ದ ಚೆಲುವಲಿನ ಸನಿಯ ಇದ್ದಯೋ ಹೃದಯ ಕದ್ದ ಹೃದಯ ಕೈಯದ್ದ ಮನವ ಗೆದ್ದ ಚೆಲುವಲಿನ ಸನಿಯ ಇದ್ದ ಮದುವೆಯಾಗುಂ ತಾತ ಹೃದಯ ಕದ್ದ ಮನವ ಗೆದ್ದ ಚೆಲುವ
ದಯದಲ್ಲಿ ತಂಗಿ 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 ಕ್ಷಮಿಸು ನೀ ಕ್ಷಮಿಸು ನೀ ಕ್ಷಮಿಸು ನೀ ಕ್ಷಮಿಸುವುದೆಲ್ಲ ನಿನ್ನ ಭಗಿನಿ ಎಂದು ದಯದಲ್ಲಿ ನಿನ್ನ ತಂಗಿ ಮದುಮಗ ನಿನ್ ತಂಗಿನಾ ಹಾ ಹಂಗ ಭಾವ ಆಯ್ತು ಕ್ಷಮಿಸೋದಿಲ್ಲ ನಿನ್ನ ಭಗಿನಿ ಎಂದು ದಯದಲ್ಲಿ ಬೇಡದೇನು ಕನಸ ಕಾಣಬೇಡ ಕೀಳು ಕನಸ ಕಾಣ ಬೇಡ ಕೀಳು ಕ್ಷಮಿಸುವುದಲ್ಲ ನಿನ್ನ ಭಗಿನಿ ಎಂದು ದಯದಲ್ಲಿ ಕ್ಷಮಿಸೋ ನೀ ಕ್ಷಮಿಸೋ ಕ್ಷಮಿಸುವುದಲ್ಲ ನಿನ್ನ ತಂಗಿ ನಿನ್ನ ಭಗಿನಿ ಎಂದು ದಯದಲ್ಲಿ ನಿನ್ನ ಮಾತಲ್ಲಿ ಕೇಳಿ ನಗಬೇಕು ಅಳಬೇಕೆನ್ನುವುದು ನನಗೆ ಅರ್ಥವಾಗ್ತಾ ಇಲ್ಲ. ಯಾವ್ದಾದ್ರು ಒಂದು ಪುರುಷನ ಹೌದಲ್ಲ? ನಗಬೇಕಾದ್ರೆ ನಗು. ಹಾಗಾದ್ರೆ ನಗಲಂತ ಹೇಳುವುದಾ ಅಥವಾ ನಿನ್ನ ಮಾತನ್ನ ಕೇಳಿ ಅಳುತ್ತಾ ಹೇಳುದಾ? ಹೀಗೆ ಹೇಳಿದ್ರ ನಗಬೇಕು ಅಲ್ವಾ? ನಾನು ನಕ್ಕಿ ಹೇಳ್ತಾ ಇದ್ರೆ ನಿನಗೆ ಸಂತೋಷ ಆಗ್ತದಲ್ಲ? ನೀನು ನಗೋದ್ರಿಂದ ನನ್ನ ಮನಸ್ಸು ತುಂಬಾ ಸಂತೋಷ ಆಗ್ತದೆ. ಆಗಲಿ, ಇದು ನಿನಗೆ ಸಂತೋಷ ಅಂತ ತಿಳಿದೆ ನಾನು ನಗನಗ್ತಾನೆ ವಿಚಾರವನ್ನು ಹೇಳ್ತೇನೆ. ನಗುವಂತ ವಿಷಯ ಇರಬೇಕು. ನೀನು ಕೇಳಿದ್ದು ತಪ್ಪಾಗ್ಲಿಲ್ಲ, ಆದ್ರೆ ಬಹಳ ತಡವಾಗಿ ಹೋಯ್ತು ಅಂತ. ಇಲ್ಲ ಬೇಗ ಬಂತು, ಬೇಗ ನಿನ್ನ ಹೆಸರು ಹೇಳಿದೆ, ಆದಷ್ಟು ಬೇಗ ತಡ ಆಯ್ತು ಅಂತ ಹೇಳಿ ಬೇಗ ಬಂತು, ಬೇಗ ಬಂತು. ನೀನು ಅದಕ್ಕೆ ಸರಿ, ನೀನು ಅದನ್ನ ಕಾಯ್ತಿದ್ದೆ ನನಗೆ ಗೊತ್ತಾಯ್ತು. ಮತ್ತೆಂತ ಎಷ್ಟು ತಡವಾಗ್ತದಿಲ್ಲ, ಅವಳು ತಡ ಆಯ್ತು ಅಂತ ಹೇಳಲ್ಲ, ಅವಳು ತಡವಾಗಿ ಬಂದ ಹಾಗೆ ಇವಾಗ ಇಲ್ಲೆಲ್ಲ ಹೃದಯವನ್ನ ಪುಣ್ಯಾತ್ಮ ಕದ್ದಾಯ್ತು. ಏ ದೇವ್ರೇ, ಯಾವನವ ಕದ್ದಾನೆ? ಯಾವನವ? ಬೇರೆ ಯಾರು ಅಲ್ಲ, ನನ್ನ ಜೊತೆಯಲ್ಲಿ ಇದ್ದಾನೆ, ನನ್ನ ಸಲಹೆಯಲ್ಲೇ ಇದ್ದಾನೆ. ಇಷ್ಟೊತ್ತರಿಗೂ ನಿನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಪುಣ್ಯಾತ್ಮ, ನನಗೆ ದ್ರೋಹ ಮಾಡಿಬಿಟ್ಟಿಯಲ್ಲ. ನಿನ್ ಜೊತೆ ನಾನಿದ್ದಲ್ಲ, ನಾನೇ ಇರ್ಬೇಕು. ಹೌದಾ? ಏನು ಅಲ್ಲ, ಅವನ ಜೊತೆಯಲ್ಲಿ ಇದ್ದಿದ್ದು ನಾನೇ. ಹೌದಾ? ನಿನ್ ಜೊತೆಯಲ್ಲಿ ಇದ್ದಿದ್ದೆ ಅಂತ ಹೇಳಿದೆ. ಈ ವರ್ಷ ಯೋಗ ಕೊಟ್ಟವನು ನಾನೇ. ಹೌದು, ಯೋಗ ಕೊಟ್ಟವನು ನೀನೆ, ಆದ್ರೆ ಕೊನೆಗಾಲದಲ್ಲಿ ಗಂಡಂತ್ರ ಕೊಡುವನು ನೀನೆ. ಪುಣ್ಯಾತ್ಮ, ಎಷ್ಟು ಸಮಯದಿಂದ ಕಾಯ್ತಿದ್ದ ಜೊತೆಯಲ್ಲೇ ಇರ್ಬೇಕು ನನಗೆ. ಮತ್ತೆ ಅದೆಷ್ಟೋ ಸಮಯ ಅಲ್ಲೇ ಅದೇ ಗುರುಮಠದಲ್ಲಿ ಕುಳಿತು 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 25 ಸಂವತ್ಸರ 25 ಸಂವತ್ಸರ 25 ಅಂತ ನಾಳೆ ಹೇಗಾದ್ರೂ ಮೇಲೋಗ್ತೆ ಅಂತ ಅಲ್ವಾ? ಇಲ್ಲಿಗೆ 25 ಮೇಲೆ ಹೋಗೋದು ಬೇಕಾಗಿಲ್ಲ, 25 ಅಂತ ಹೋಗುವಲ್ಲಿಗೆ ಹೋದ್ರೆ ಕಷ್ಟ ಅಂತ ಹೇಳಿ ಹಾಗೆ. ಹಾಗಾಗಿ ಬೇರೆ ಯಾರು ಅಲ್ಲ, ನಿನ್ನ ಸಹಪಾಠಿ, ನನ್ನ ಸಹಪಾಠಿ. ಈಗ ಬಂತಲ್ಲ ಪುಣ್ಯಾತ್ರಿ, ಮತ್ತೆಂತದ? ಏನು? ಚಾಪಾಟಿ ಸಹಪಾಠಿ, ಸಹಪಾಠಿ. ಅಲ್ಲ, ಈ ಬಂತು ಪುಣ್ಯಾತ್ಮ ಮತ್ತೆ ಅದೇ ಹೇಳ್ತಾ ಇದ್ರೆ ನಾನು ಎಂತ ಹೇಳ್ತಾ ಇದ್ದೆ? ನಿನ್ಗೆ ಸರಿಯಾಗಿ ಕೇಳೋದಿಲ್ಲ. ಆದ್ರಿಂದ ನಿನಗೆ ಕೇಳ್ತ, ನನ್ನ ಹೃದಯವನ್ನ ಕದ್ದವನು ಮನಸ್ಸನ್ನ ಗೆದ್ದವನು ಆ ವೇದಾಂತ. ವೇದಾಂತನಲ್ಲದೆ ಅನ್ಯರನ್ನ ನಾನು ಮದುವೆ ಆಗಲಾರೆ. ಸುಮ್ಮನೆ ಕನಸನ್ನು ಕಾಣಬೇಡ, ಕೋಪಗೊಳ್ಳಬೇಡ. ನಿನ್ನ ತಂಗಿಯನ್ನು ತಿಳಿದು ನನಗೆ ಆಶೀರ್ವದಿಸಣ್ಣ.
ಹಾ ವೇದ ಅಂತ ನನ್ನ ಮರ್ತು ಬಿಡು. ಮತ್ತೆ ನಾನೇ ನಿನ್ನ ಮದುವೆ ಆಗ್ತೀನಿ. ಹಾ. ನಾನು ನನ್ನಲ್ಲಿ ಏನು ಕಡಿಮೆ ಇದೆ ಅಲ್ಲಿ ಏನು ಉಂಟು ಅಂತ ಬೇಕಲ್ಲ ಮಿತ್ರ? ಏನೊಂದು ವಿಷಯ ಹೇಳಿ. ನಾನು ಅವಳಲ್ಲೇ ನಾನು ಹೇಳುವುದಲ್ಲ ಹೇಳಿ. ಏನಾದ್ರು ಒಂದು ಮನ್ಸು ಆಗೋಗಿ ಮಾಡ್ಬೇಕು. ನಾನು ಹೇಳ್ಬೇಕಾ? ಹೇಳ್ತೇನೆ ಮಾಡ. ಏನ್ ಹುಡ್ಗಿಯೇ ನೀ ಯಾಕಿಂಗಾಡ್ತೀಯೇ, 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 ನೀ ಯಾಕಿಂಗಾಡ್ತೀಯೇ, ನೀ ಯಾಕಿಂಗಾಡ್ತೀಯೇ, ನೀ ಯಾಕಿಂಗಾಡ್ತೀಯೇ. ಪ್ರೀತಿ ಕೇಳ್ ಬಂದವ್ ನನ್ನ ದೂರ ಇಟ್ಟಿಯೇ, ಪ್ರೀತಿ ಕೇಳ್ ಬಂದವ್ ನನ್ನ ದೂರ ಇಟ್ಟಿಯೇ, ನೀ ದೂರ ಇಟ್ಟಿಯೇ, ನೀ ದೂರ ಇಟ್ಟಿಯೇ, ನೀ ದೂರ ಇಟ್ಟಿಯೇ. ಏನ್ ಹುಡ್ಗಿಯೇ ನೀ ಯಾಕಿಂಗಾಡ್ತೀಯೇ, ನೀ ಏನ್ ಹುಡ್ಗಿಯೇ ನೀ ಯಾಕಿಂಗಾಡ್ತೀಯೇ, ನೀ ಯಾಕಿಂಗಾಡ್ತೀಯೇ. ಪ್ರೀತಿಗೆ ಬಂದವ್ ನನ್ನ ದೂರ ಇಟ್ಟಿಯೇ, ಪ್ರೀತಿಗೆ ಬಂದವ್ ನನ್ನ ದೂರ ಇಟ್ಟಿಯೇ, ನೀ ದೂರ ಇಟ್ಟಿಯೇ, ನೀ ದೂರ ಇಟ್ಟಿಯೇ, ನೀ ದೂರ ಇಟ್ಟಿಯೇ. ಯಾಕಿಂಗಾಡ್ತೀಯೇ, ಪ್ರೀತಿಗೆ ಬಂದವ್ ನನ್ನ ದೂರ ಇಟ್ಟಿಯೇ, ನೀ ದೂರ ಇಟ್ಟಿಯೇ, ನೀ ದೂರ ಇಟ್ಟಿಯೇ. ಎಂತಾಯ್ತಾ? ಹಾ ಹೌದಪ್ಪ, ನಿಂಗೆ ಗೊತ್ತಾಗ್ಲಿಲ್ಲ ಮರ. ಹಾ ಏನು ಹುಡುಗಿ, ಏನು ಹುಡುಗಿ, ಹಾ ಯಾಕೆ ಹಿಂಗ ಆಡ್ತಿ ಅಂತ ಹಾ ಬಹಳ ಸಂತೋಷದ ಹಾಡನ್ನೇ ಹಾಡಿದ್ದೀರಿ. ಹಾ. ಆ ಹಾಡು ಕೇಳಿದಾಗ ನಾನು ಮೈಯೇ ನಿಂಗೆ ಒಂದು ಮನ್ಸಾಯ್ತು. ನನಗೊಂದು ಮನ್ಸಾಯ್ತು ಅವಳ ಮೇಲೆ. ನಿಂಗೆ ಯಾರು ಇಲ್ಲ, ಯಾರ ಮೇಲ? ಅವಳ ಮೇಲಲ್ಲ, ಮನ್ಸಾಯ್ತು ಅಷ್ಟೇ. ಥೋ ನಿಂಗೆ ಹೆಣ್ಣಿಲ್ಲ. ಹ್ಮ್ ಹಾ. ಹಾ ಏ ಹುಡುಗಿ, ಮುಂದುವರೆ ಮುಂದುವರೆ. ಹಾ ಇಲ್ಲಿ ಮುಂದೆ ಬರೋದು ಹೊಂಡಕ್ಕೆ ಬೀಳೋದ ಪುಣ್ಯಾತ್ಮ. ಮುಂದೆ ಬಾ, ಮುಂದೆ ಬಾ. ಜೋರ್ ಮಾಡ್ಬೇಡ್ದ, ಹಾ? ನಿಧಾನ ಕರಿ. ನಿಧಾನ. ಇಲ್ಲ ಬಾ. ಓ ಕಾವ್ಯ, ಎಂತ ಕಾವ್ಯ, ಓ, ಕಾವ್ಯ. ನಿಮ್ಮನೆ ಪಕ್ಕದಳಾರ? ಇವತ್ತು ಬರಲಿಲ್ಲ. ಬರ್ಲಿಲ್ವಾ? ಇಷ್ಟೊತ್ತರಿಗೂ ಬರಲಿಲ್ಲ. ಎದ್ದೇವ್ರೆ ಕೇಳಬೇಕಿತ್ತು ಏನು ಎಲ್ಲಿದ್ಯಾ ಅಂತ. ಹಾಗಲ್ಲ, ಕಾವ್ಯ ಕಾವ್ಯ ನಿನ್ನ ಹೆಸ್ರೆ. ಓ ನನ್ನನ್ನು ಕರೆದ ಹಾ. ನೀನು ನಿನ್ನ ಮನೆಯವರಲ್ಲಿ ಕರೆದಾಗಾಯ್ತು. ಓ ಹೌದಾ? ಕಾವ್ಯ, ಓ ಕಾವ್ಯ ಅಂತ ಇತ್ತು. ಅಲ್ಲ, ಹೇಳಿ. ನಮ್ಮನೆಯವ್ರನ್ನ ಆ ರೀತಿ ಕರೆಯುವುದಿಲ್ಲ ನಾವು, ಮತ್ತೆ ಹೇಗೆ? ಬೇರೆ ರೀತಿಯೇ ಕರೆಯುವುದು. ಓಹೋ, ಹಾ. ಆ ರೀತಿ ಉಂಟಾ? ಹೌದು, ಹೌದು. ಯಾವ ರೀತಿ ಅಂತ ಕೇಳ್ಬೋದು. ಯಾವ ರೀತಿ ಅಂತ ಕೇಳಿದ್ರೆ ನಾನು ಹೇಳುವುದಿಲ್ಲ, ಹೇಳುವುದಿಲ್ಲ. ಹೇಳದೆ ಇದು ಬೀಳ್ತದಲ್ವಾ? ಅಲ್ಲ, ನಾವು ಕರೆಯುವುದು ಹೇಗೆ? ಹೇಗೆ? ಹೌದೇ, ಹಾ, ಹೌದೇ, ಹಾ. ಹೌದೇ, ಏನು? ಯಾರಿಗೆ ಗೊತ್ತಿತ್ತು? ಹಾ. ಎಂತದ ಹೌದೆ ಅಂತ ನೀನು ಹೆಣ್ತಿಯನ? ಹುಡುಗ ನಮ್ಮನೆಯವ್ರನ್ನ ಕರೆಯುವುದು ಹೇಗೆ ಅಂತ ಕೇಳ್ತಾ ಇದ್ವಲ್ಲ, ಹಾ. ಅದಕ್ಕೆ ಹೌದೇ, ಹಾ ಓ, ಹೌದೇ ಹಾ, ಅಂತ ಕರೆಯುವುದು. ಹಾ. ಅವಳು ಸೌದಿಗೆ ಹೋದ್ರೆ ನಾವಿಲ್ಲ. ಹಾಗೆ ಹಾ. ನಿಂಗೆ ವಿಷಯ ಗೊತ್ತಾಗ್ಲಿಲ್ವಾ? ಗೊತ್ತಾಗಲಿಲ್ಲ ಪುಣ್ಯ. ಮುಂದೆ ಬಾ, ಹಾ? ಮುಂದೆ ಬರ. ನೀನು ಕರೆದಲಿಕ್ಕೆ ಬರ್ಲಿಕ್ಕೆ ನಾನು ಜನ ಅಲ್ವಾ? ಹಾಗಾದ್ರೆ ನಾನೇ ಬರ್ತೆ. ಅಲ್ಲೆಲ್ಲಿ ಇಲ್ಲು ದೂರ ದೂರ. ಥೋ. ಅಂತರ. ನಾಳೆಯಿಂದ ಶುರು ಆಗ್ತದೆ. ಏಯ್ ಇವತ್ತು ಸಿಕ್ಕಿದ ದೂರ ಅವಕಾಶವೇ ಅಂದ್ರ ಹೆಚ್ಚು ಪುಣ್ಯ. ದೂರ. ದೂರ ಹಾ ನಿನಗ ಹಾ. ದೇವ್ರೆ, ಏನು? ಇಲ್ಲಿಗೆ ಬಂದ್ರೆ ಹತ್ರ ಬಂದಿದ್ರು ಕಷ್ಟ ಇತ್ತು. ಏನು? ದೂರ ಅಲ್ಲ, ಹಾ? ದೂರ ಯಾಕೆ? ಅಲ್ಲ, ಅವ್ರು ಹೇಳಿದ್ದು ನನ್ಗೆ ಗೊತ್ತಿಲ್ಲ. ಅವ್ರು ಹೇಳಿದ್ ಯಾಕೆ? ಅವ್ರು ಯಾಕೆ ಹೇಳಿದ್ರೇನು? ನೀನು ಯಾವ ವಿಭಾಗದಲ್ಲಿ ನಿಂಗೆ ಗೊತ್ತಿಲ್ಲ ನಾನು ದೂರ ಅಂತ ಹೇಳಿದ್ರೆ ಇವಾಗ ಶುರುವಾಗಿದೆ ಅಲ್ಲ ಅಂತರ, ಹಾ? ಅಂತರ. ಈ ಅಂತರ. ಹಾ, ಹಾ, ಹಾ. ಈ ಅಂತರ. ಹಾ ಹಾ ಅದು ನಾಳೆಯಿಂದನೇ ಶುರು ಆಗ್ತದೆ. ಹೌದೌದು. ಹಾಗಾಗಿದೆ ಪರಿಸ್ಥಿತಿ. ಹಾ. ಇವತ್ತು ನಮ್ಮ ಪುಣ್ಯ. ಹಾ? ಹಾ. ಆಗ್ಲಿ, ಹಾ. ಅನುಗ್ರಹ ಅದು. ಅನುಗ್ರಹ ಹಾ. ಮತ್ತೇನಲ್ವೇ? ಏನು? ಅವನು ನೋಡ್ಲಿಕ್ಕೆ ಹೇಗಿದ್ದಾನೆ? ಯಾರನ್ನ? ಅವನು ನೋಡು ಒಂದ್ ಸ್ವಲ್ಪ. ನಾನೇ ನೋಡ್ತಿದ್ರು. ಮಣ್ಣು ಮುಕ್ತ, ಮಣ್ಣು ಮುಕ್ತ, ಮಣ್ಮುಕ್ತ. ಮಣ್ಣು ಮುಕ್ತ. ಥೋ ಎಂತದ ಮಣ್ಮುಕ್ತನ? ಮತ್ತೆ ಥೋ ಮನ್ಮತ. ಹಾ, ಹ್ಮ್ ರತಿದೇವಿ ಗಂಡ. ಹಾ ಹಾ ಹಾ, ರತಿ ರತಿ. ರತಿ ಗಂಡ. ಹ್ಮ್ ಮನ್ಮತ್ತ ಇದ್ದಾಗ ಇದ್ದಾನೆ ಹಾ. ಅವನು. ನೀನು ಮನ್ಮತ ಆದ್ರೆ ನಾನು ಹನುಮಂತ. ಮತ್ತೇನು ಹೇಳೋದು? ಅವನ ಜೊತೆಗೆ ಇದ್ರ ಮೇಲೆ ನಾನು ಹನುಮಂತನೇ ಆಗ್ಬೇಕಲ್ಲ ಅಲ್ಲಿ? ನೀನೇ ಒಪ್ಪಿಕೊಳ್ಳುವಾಗ ನಾನು ಹೇಳುವುದು ಇಲ್ವಲ್ಲ ಪುಣ್ಯ. ಅಲ್ಲ, ನೀನ್ ಹೇಳ್ತಿ ಅಂತಲೇ ನಾನು ಮೊದಲು ಹೇಳಿದ್ದು. ಹಾ. ನೀ ಮೊದಲೇ ಎಲ್ಲಿಗೆ ಹೇಳೋದಕ್ಕೆ ಉಂಟಾ ಅಂತ. ಅಲ್ಲ, ನೀ ಮೊದಲೇ ಎಲ್ಲ ಆಲೋಚನೆ ಮಾಡ್ಕೊಂಡು ಬಂದಿದ್ಯಾ ಅಂತಲೂ ಗೊತ್ತುಂಟು. ನಾನು ತಯಾರಿಯಲ್ಲಿ ಇದ್ದವನು ಅಲ್ಲ.
ನೀ ನಮಗೆ ಕಲ್ಸಿದ್ ನಿಮಗೆಲ್ಲ ತಯಾರಿ ಮಾಡಿಸಿ ನಾನು ಹೀಗಾಗಿದ್ದು. ಅಲ್ಲ, ನಮ್ಮನ್ನು ತಯಾರು ಮಾಡಲಿಲ್ಲ ಅಂತ ನಾವು ಹೇಳುವುದಿಲ್ಲ. ಹಾ. ಯಾಕೆ ಅಂತ ಹೇಳಿದ್ರೆ ಹಾ. ನೀನು ತಯಾರು ಮಾಡದೇ ಇದ್ರೆ ನಾವು ಈ ವೇದಿಕೆ ಹತ್ತುವುದೇ ಇಲ್ಲ. ಹಾ? ಈ ವೇದಿಕೆ ಮೇಲೆ ಇರ್ಲಿಕ್ಕೆ ಆಗ್ತಿತ್ತಾ? ಹಾಗೆ ನೀ ತಯಾರು ಮಾಡಿದ್ರಿಂದ ನಾವು ವೇದಿಕೆ ಹತ್ತಲಿಕ್ಕೆ ಆಗಿದೆ. ಎಂದೆಂದವರೆಲ್ಲ ಎಷ್ಟೆಷ್ಟೋ ಎತ್ತರಕ್ಕೆಲ್ಲ ಹೋಗೋರು ಇದ್ದಾರೆ. ಎತ್ತರಕ್ಕೆ ಹೋದವರೆಲ್ಲ ಮತ್ತೆ ಕೆಳಗಿಳಿತ್ರೆ ಅನ್ನುವಂತೆ ಅದೇ ಒಂದು ಕಷ್ಟ ಈಗ. ಅದಾಗೋದಿಲ್ವಾ? ಹಾ? ಅಲ್ಲ, ಇವಳು ಇದೇ ರೀತಿ ಮಾಡಿದ್ರೆ ಎಲ್ಲ ಕೆಳಗಿಳಿತ್ರೆ. ಎಂತಕ್ಕೆ? ಹೌದಾ? ಮತ್ತೇನ ಏನು? ಅವನು ಏನು ಕಮ್ಮಿ ಜನ, ನೀನು ಅವನು ಅದೇ ಆವಾಗ ಬಂತಲ್ಲ ಅದೇ. ಹಾ, ಹಾ, ಅವನ ವಿಚಾರ ಹೇಳಿಕ್ ಬಂದಿದ್ದೆ. ವಿಚಾರ ಹೇಳಲಿಕ್ಕೆ ಬೇಗ ಬೇಗ ಹೇಳು, ಬೇಗ ಬೇಗ ಹೇಳು, ಬೇಗ ಬೇಗ ಹೇಳು. ಒಂಚೂರು ತಡ ಆದ್ರೆ ಏನಾಗುತ್ತೆ? ತಡ ಆದ್ರೆ ಇನ್ನು ಉಳಿದವರೆಲ್ಲ ಬರೋದು ಬೇಡ ಪುಣ್ಯ. ಉಳಿದವರು ಬೆಳಗಾದ್ಮೇಲೆ ಬರಲಿ, ನಮಗೆ ನಮ್ದು ಆದ್ರೆ ಆಯ್ತು. ಹಾಗೆ ವಿಷಯ ಹಾಗೆ ಗೊತ್ತಾಗ್ಲಿಲ್ಲ ನಿಮಗೆ? ಹೀಗಾಗಿದ್ದು ಅವನನ್ನು ಒಪ್ಕೊಳ್ಳೋದಿಲ್ವ ನೀನು? ಹಾ. ಅವನು ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಮದುವೆ ಆಗೋದಕ್ಕೆ ಏನುಂಟು ಅಂತ ಬೇಕಲ್ಲ? ಅವನಲ್ಲಿ ಏನಿಲ್ಲ ಅಂತ ಬೇಕಲ್ಲ? ಏನುಂಟು ಅಂತ ಬೇಕಲ್ವಾ? ಏನಿಲ್ಲ ಅಂತೇಳಿ ಹುಡುಕಿ ನೋಡಿ ಬರುದಾ? ಥೋ, ಅಲ್ವಾ? ಎಂತದ? ಅವನಲ್ಲಿ ಅಂದ ಚಂದ, ಅದನ್ನೇ ಹೇಳ. ಐಶ್ವರ್ಯ, ಮತ್ತೆ ಇದು ಅದೇನೋ ಅದೊಂದು ಇದಕ್ಕಿಂತ ಜಾಸ್ತಿ, ಅದಕ್ಕಿಂತ ಐಶ್ವರ್ಯ, ಸಂಪತ್ತು ಐಶ್ವರ್ಯ ಇದೆಲ್ಲದಕ್ಕಿಂತ ಮೀರಿ ಇನ್ನೇನು ಇರಬೇಕು? ಎಲ್ಲ ಉಂಟು ಅಂತ ಆಯ್ತು. ಎಲ್ಲ ಉಂಟು, ಆದ್ರೆ ಒಂದಿಲ್ವಲ್ಲ. ಹೌದಾ? ಎಂತಿಲ್ಲ. ಯಾರಿಗೂ ಅವಳು ಹೇಳಿದ್ದು ಒಂದಿಲ್ಲ ಅಂತ ಹೇಳಿ. ಅದು ಯಾವುದಂತ ಕೇಳ್ಕೊಂಡು ಬರು. ಕೇಳ್ಕೊಂಡು ಬರ್ಬೇಕಾ? ಅವನಿಗೆ ಒಂದಿಲ್ಲ ಯಾವುದು ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಗುಣ. ಇಷ್ಟು ಹೊತ್ತು ಬೇಕಾಯ್ತಾ? ನೀ ಎಂತ ತಿಳ್ಕೊಂಡ್ಯಾ? ಅಲ್ಲ, ನೀನು ಮತ್ತೆ ಹಾಳಾಗಿ ಹೋಗ್ಲಿಕ್ಕೆ ಇಷ್ಟು ಹೊತ್ತು ಬೇಕಾ ಆಲೋಚನೆ ಮಾಡ್ಲಿಕ್ಕೆ? ಹೌದು, ಹೌದು. ನಿನ್ನ ಆಲೋಚನೆ ಬೇರೆ ಇತ್ತಲ್ಲ. ನೀ ಸೊತ್ತಾಗ್ಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಇಷ್ಟು ಹೊತ್ತಾಯ್ತು. ಥೋ. ಯಾರು ಸಾಯ್ಬೇಕು? ಅಲ್ಲ ಮರೆಯ ಮಾತಿಗೆ ಆಡಿದ್ದು ನಿನ್ನೆ ಸೊತ್ತೇ ಹೋಗು, ಇಷ್ಟು ಹೊತ್ತು ಬೇಕಾಯ್ತು ನನಗೆ ಆಲೋಚನೆ ಮಾಡ್ಲಿಕ್ಕೆ ಅಂತ. ನಾನ್ ಸಾಯ್ಬೇಕು ನೀನು ಆಲೋಚನೆ ಮಾಡಿ? ಅಲ್ವಾ ಪುಣ್ಯಾತ್ಮ, ಮಾತಿನ ಅರ್ಥ ಪುಣ್ಯಾತ್ಮ ಅವಳು ಹೇಳ್ದ ಬುದ್ಧಿಗಳು ಅರ್ಥ ಆಗ್ಲಿಕ್ಕೆ ನಾನು ಸೊತ್ತು ಹೋಗೋದು ನನ್ಗೆ ಯಾಕೆ ಹೇಳ್ಬೇಕು? ನನಗೆ ನಾನು ಹೇಳ್ಕೊಂಡಿದ್ದು. ಬಂದ ಅಲ್ಲಿ ಓಡೋಡಿ. ಸರಿಯಾಗಿ ವಿಚಾರಿಸ. ಹಾಗಾದ್ರೆ ನೀನು ಹೇಳುವುದೇನು ಪುಣ್ಯಾತ್ಮ? ಅಲ್ಲ, ಅವನನ್ನು ಪ್ರೀತಿ ಮಾಡ್ಲಿಕ್ಕೆ ಇಷ್ಟು ಐಶ್ವರ್ಯ ಸಂಪತ್ತು. ಲಕ್ಷ್ಮಣ ಕೊಯ್ತಾ ಇದ್ದಾನೆ ಮಧ್ಯದಲ್ಲಿ ನೋಡಿ. ಯಾರು? ಲಕ್ಷ್ಮಣ ಎಲ್ಲಿದ್ದಾರೆ? ಲಕ್ಷಣ. ಲಕ್ಷಣ ಅವನು ಅಲ್ಲಿದ್ದ. ಅದೆಲ್ಲ ಸಾಕಾಗಿ ಸೂರ್ಯಚಂದ್ರನೇ ಒಟ್ಟು ಅವನ ತಲೆಯಲ್ಲಿ ಏನು. ಹೌದಾ? ಅದರಿಂದಾಗಿ ನೀನು ಹಾಳಾಗಿದ್ದು ಅಂತ ಗೊತ್ತಿಲ್ಲ ನನಗೆ. ಎಂತಕ್ಕೆ? ಸೂರ್ಯಚಂದ್ರನಿಂದ ಹಾಳಾಗಿದ್ದು. ಆ ಸೂರ್ಯಚಂದ್ರ ಅಲ್ವಾ? ಯಾವ್ದ? ಸೂರ್ಯಚಂದ್ರ ಚಂದ್ರ ಮನೆ. ಮತ್ತೆ ಈಗ ಅವನನ್ನ ನೀನು ಪ್ರೀತಿ ಮಾಡುವುದಿಲ್ಲ? ಅವನನ್ನ ಪ್ರೀತಿ ಮಾಡ್ಲಿಕ್ಕೆ ಆಗುದಿಲ್ವ? ಮದುವೆ ಆಗ್ಲಿಕ್ಕೂ ಆಗುದಿಲ್ಲ. ಯಾಕೆ ಕೇಳು. ಇನ್ನಲ್ಲಿ ಒಂದು ಮಾತನ್ನು ಕೇಳ್ತೀನಿ. ಅವನನ್ನ ಪ್ರೀತಿಸಬೇಕು ಅಂತ ಆದ್ರೆ ನನಗೂ ಮನಸ್ಸು ಬೇಡವಲ್ಲ? ಒಂದು ಮನಸ್ಸು ಮಾಡಿ ನೀನು ಹಾಗೆ ಆದ್ರೆ ನಾನು ತೋರಿಸಿದಂತ ಹುಡುಗಿಯನ್ನ ನೀನು ಮದುವೆ ಆಗೋ ಒಂದು ಮನಸ್ಸನ್ನು ಮಾಡು. ನೀನು ತೋರಿಸಿದ ನಿನಗೆ ಇಷ್ಟ ಇಲ್ಲದಿರುವಂತ ಹುಡುಗಿಯನ್ನ ನಾನು ತೋರಿಸಿಕೊಡ್ತೇನೆ. ಆಯೇ ಬಿಡುವ. ನೀನು ಮನಸ್ಸು ಮಾಡ್ಬಹುದಲ್ಲ? ಅಲ್ಲ, ನನಗೆ ಗ್ರಹಚಾರ ಕೆಟ್ಟಿದ್ದ. ನೀ ತೋರಿಸಿದ ಹುಡುಗಿ ಮದುವೆ ಆಗ್ಲಿಕ್ಕೆ? ನೀನು ತೋರಿಸಿದ ಹುಡುಗಿ ನಾನು ಮದುವೆ ಆಗ್ಲಿಕ್ಕೆ ನನಗೇನು ಗ್ರಹಚಾರವಾ? ಓ ಹೀಗೆ. ಓ ಈ ರೀತಿಯಲ್ಲೇ ಹೇಳುವುದು ನೀನು. ಹೌದು. ಆದ್ರೂ ನಾನು ಈ ಮೊದಲೇ ಅವನಿಗೆ ಹೇಳಿದ್ದೆ, ಏನು ಬೇಡ ಹೆಣ್ಣಿನ ಸವಾಸ ಬೇಡ, ಅದಿನ್ನು ಸ್ವಲ್ಪ ದಿವಸದಲ್ಲಿ ಓಡಿ ಹೋಗೋ ಅಂಜದಲ್ಲಿ ಉಂಟು. ಯಾರು? ಅಲ್ಲ, ಹೇಳಿದ್ದು ನಾನು ಮಾತಿನಲ್ಲಿ ಹೇಳಿದ್ದು. ಅವಳು ಅವನ್ನ ಮಾಡ್ತಾ ಇದ್ಲು, ಮತ್ತೆ ನಿನಗೆ ಬೇಡ ಅಂತ ಹೇಳಿ. ನಾನು ಹಾಗೆ ಹೇಳೋದು ಬೇಡ. ನಾನು ಅವರ ಮನೆಯವರೆಲ್ಲ ಒಪ್ಪೇ ಮದುವೆ ಆಗುವುದು ಇವಾಗಲ್ಲ, ಗುರುಮಠವನ್ನು ಬಿಟ್ಟು ಹೋದ ಮೇಲೆ. ಹಾಗೆ ಅಲ್ಲ, ನಾನು ಹಾಗೆ ಆ ರೀತಿ ಹೇಳಲಿಕ್ಕೆ ಆಗುದಿಲ್ಲ. ನೀನ್ ಹೇಳ್ತಾ ಇರೋದು ಅವನನ್ನು ಇವನನ್ನು ಮದುವೆ ಆಗುವಂತ ಹೇಳುದ? ಆಗ್ತಾನೆ ಅನ್ನೋ ಆಗ್ಲೇಬೇಕಾ? ಅಲ್ಲ, ಇವಾಗ ಒಂದು ಮಂತ್ ಮಾಡಿ ಆಗ ಅವನು ಆಮೇಲೆ ಯಾರು? ನಾನು ಆಗುವುದಿಲ್ಲ. ನೀನು ಹೇಳಿದ್ದು ಅವನ್ನ ಆಗುವಂತ ಹೇಳ್ತಾ ಇದ್ಯಾ? ಆಗ್ಲೇಬೇಕಾ? ಆಗ್ಲೇಬೇಕು. ಆಗ್ಲೇಬೇಕಾ? ಎನ್ನ ಮನದಿಷ್ಟ ಇದುವೆ, ಎನ್ನ ಮನದಿಷ್ಟ ಇದುವೆ, ಕೇಳಲವ ಎನ್ನದಿಷ್ಟದ ಧರಿದಿವೆ, ಎನ್ನದಿಷ್ಟಂತೆ ಈ ನಡುವೆ ಎನ್ನ ಮುದಿದಿರುವ ತಲಕ ಪರಿಸೆ ನಿನ್ನ ಗೆಳೆಯನಂತ ಯಾರಲ್ಲಿ ಮಾತಾಡ್ತಿಲ್ವಂತ ಪ್ರಜ್ಞೆ ನಿನಗುಂಟು ತಾನೆ? ಗೊತ್ತುಂಟು. ಯಾವ ವಿಚಾರದಲ್ಲಿ ಮಾತಾಡ್ತಿಲ್ವಂತ ಪ್ರಜ್ಞೆ ನಿನಗುಂಟು ತಾನೆ? ಅಲ್ಲಿಗೆ ಉಂಟಲ್ಲ. ಮದುವೆ ಎನ್ನುವ 3 ಅಕ್ಷರದ ಅರ್ಥ ಚೆನ್ನಾಗಿ ಅರ್ಥವಿಸಿಕೊಂಡವಳು ನಾನು. ಮದುವೆ ಎನ್ನುವುದಕ್ಕೆ 3 ಅಕ್ಷರ ಇರುವುದಾ? ಮುಂದೆ ಅಕ್ಷರವೇ ಬರುವುದಿಲ್ಲ ಅದರಲ್ಲಿ. ಇಲ್ಲ. ಓ ಹೌದಾ ಭಾಗವತ? ಮದುವೆ ಅಂತ 3 ಅಕ್ಷರವಾ?
ಹೌದು ಅಂದ್ರೆ ಮದುವೆ ಮಾನ ಮರ್ಯಾದೆಯಲ್ಲ. ಮಾನ ಮರಿದೆಯಲ್ಲ ಮರೆ. ಮದುವೆ ಆಗಬೇಕು ವಿನಃ ಮದುವೆ ಆಗಬಾರದು. ಮದುವೆ ಇಷ್ಟು ಬಾಯಿ ಯಾಕೆ? ವ್ಯಾಗ್ ಬರ್ದ ಮದುವೆ ಆಗಬೇಕು. ಹಾಗೆ ಹಾಗಾಗಿ ನಾನು ಮೊದಲೇ ಹೇಳಿದ್ದೇನೆ, ಮದುವೆಗೆ ಒಪ್ಪುವುದಿಲ್ಲ. ನಾನು ಇಷ್ಟಪಟ್ಟ ಹುಡುಗ ವೇದಾಂತ, ಸುಮ್ಮನೆ ಹೋಗಿ ಅಂತ ಕೇಳುವುದಿಲ್ಲ. ಅವಳು ಇಷ್ಟಪಟ್ಟಿದ್ದು. ಆದರೂ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ. ಹೇಳು. ನಿಮಗೆ ಮಾನ ಮರ್ಯಾದೆ ಉಂಟಾ? ಅದು ಇವಾಗ ಬಂತ? ಹಾ? ಇಷ್ಟೊತ್ತವರೆಗೂ ನಾನು ಸುಮ್ಮನೆ ಯಾಕೆ ಬರಲಿಲ್ಲ ಅಂತ ಹೇಳಿ ಇಲ್ಲಿವರೆಗೂ ಅದನ್ನು ಹೇಳ್ತಾ ಇದ್ದೆ. ಮತ್ತೆ ನೀವು ಕೇಳ್ತೀರಿ ಅಂತ ಆದ್ರೆ ಎನ್ನ ಉಸಿರಿರುವ ತನಕ ಇವನನ್ನು ನಾನು ಮದುವೆ ಆಗುವುದಿಲ್ಲ. ಹೆಚ್ಚಿಗೆ ಮಾತಾಡಿದೆ ಕರುಣೆಯನ್ನು ಕಾಣಬೇಕಾದ ಕರುಣೆಯ ಅವಳು ಎಷ್ಟು ಜೋರಾಗಿದ್ದು ಅಷ್ಟು ಜೋರು ನೀನ್ ಹಾಕ್ಬೇಕು. ಮುಚ್ಚ ಬಾಯ. ನನ್ನ ಮನಸ್ಸಿನಲ್ಲಿ ಇದ್ದದ್ದನ್ನು ಹೇಳುವುದಕ್ಕೆ ಬಂದಿದ್ದೇನೆ. ಅದು ನೀನು ಒಪ್ಪುದಿಲ್ಲ ಅಂತ ಆದ್ರೆ ನಾನು ಬಿಡುವವನಲ್ಲ. ಏನ್ ಮಾಡ್ತೀಯ? ನಿನ್ನನ್ನಲ್ಲ. ಯಾರು ನಿನ್ನನ್ನು ಮದುವೆ ಆಗುವನು? ಯಾರೋ ಮದುವೆ ಆಗುವನು ವೇದಾಂತ ಎಂಬುದಾಗಿ ಹೇಳ್ತಿದ್ಯಾ? ಹೌದು, ವೇದಾಂತ ಅಲ್ಲ. ನೀನು ನನ್ನನ್ನು ಮದುವೆ ಆಗದೆ ಒಪ್ಪದೇ ಇದ್ದರೆ ಆ ವೇದಾಂತ ಮದುವೆ ಆಗ್ಬೇಕಾದ್ರೆ ನೀನು ಬದುಕಿ ಉಳಿಯಬೇಕಲ್ವೇ? ನಿನ್ನನ್ನು ನಾನು ಬಿಡ್ತೇನೆ ಎಂದು ಭಾವಿಸಿದೀಯಾ? ಬೇಡ, ಬಿಡ್ತೇನೆ ಎಂದು ಭಾವಿಸಿದೀಯಾ? ನನಗೇನು ಮಾಡಬೇಡ. ಮಾತಿನಿಂದ ಒಪ್ಪಿಕೊಂಡರೆ ಒಳ್ಳೆದಾಯ್ತು. ಇಲ್ಲದಾದ್ರೆ ನಿನ್ನ ಜೀವಕ್ಕೆ ಎಲ್ಲಿಂದ ಹೋಗದಂತ ಗೊತ್ತಾಗಲ್ಲ ನನಗೆ. ಏನೋ ಬಂದು ಸೀದಾ. ಓ ಮಿತ್ರ, ಇದು ಹೇಗಾಗಿತ್ತು ಅರ್ಥ ಆಯ್ತಾ ನಿನಗೆ? ನಾವು ಏನೋ ಮಾಡ್ತಾ ಇರುವಾಗ ಆ ಮಂಜು ಬಂದು ಬಿತ್ತು. ಏನು ಯಾವ ಮಂಜ? ಮೇಲಿಂದ ಬಿದ್ದಗುಂಟು. ಮೇಲಿಂದ ನೇರವಾಗಿ ನಮ್ಮ ತಲೆ ಮೇಲೆ ಬಂದು ಬಿದ್ದ ಹಾಗಾಯ್ತು. ಮಂಜು ಬಿತ್ತು. ಮಾಡಿದ್ದು ನೀಚ ಕೆಲಸವಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ನಾವು ನೀಚ ಕೆಲಸ ಕೇಳಿದವರಲ್ಲ. ಮತ್ತೇನು? ಜೀವನದಲ್ಲಿ ಆಗುವಂತ ಕೆಲಸವನ್ನೇ ನಾವು ಇಳಿದದ್ದ. ಈ ಗುರುಮಠದಲ್ಲಿ ಅನ್ಯೋನ್ಯವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಿರುವವರು ನಾವು. ನಾವು ಒಟ್ಟಿಗೆ ಕಲ್ತವರು. ಅದರ ಮಧ್ಯದಲ್ಲಿ ಕಾವಲನ್ನು ಕೊಲ್ಲುವುದಕ್ಕೆ ಮುಂದಾಗಿದ್ದೀರಾ? ಕಾವಲನ್ನು ಕೊಲ್ಲುವುದಕ್ಕೆ ಮುಂದಾದದ್ದು ಯಾಕೆ ಗೊತ್ತಾ? ಯಾಕಂತ ಹೇಳಿದ್ರ, ನಾನು ಅವಳನ್ನು ಪ್ರೀತಿಸುತ್ತಿದ್ದೇನೆ, ಮದುವೆ ಆಗ್ಬೇಕಂತ ನಾನು ಅವಳನ್ನು ಕೇಳ್ತಾ ಇದ್ದೇನೆ. ಅದಕ್ಕೆ ಒಪ್ಪುದಿಲ್ಲ ಎಂದು ಹೇಳಿದ್ದಾಳೆ. ಒಪ್ಪದಿದ್ದಕ್ಕೆ ನಿನ್ನ ಪ್ರಾಣವನ್ನೇ ತೆಗಿತೇನೆ ಎಂದು ಮುಂದಾಗಿದ್ದೇನೆ. ಮದುವೆಗೊಂಡು ಇಲ್ಲಿದ್ದೇನೆ. ನೀನು ಮದುವೆ ಬಳಿರೆ ಬಂದ ಯಾನ ಬಳಿರೆ ಬಂದಯ ಬಳಿರೆ ಬಂದ ಯಾನ ನನಗೆ ಭಾರಿ ದೋಷವಾಯ್ತು ಕೇಳ, ಭಾರಿ ದೋಷವಾಯ್ತು ಕೇಳ. ನಾನು ಅವಳನ್ನು ಮದುವೆ ಆಗ್ತೇನೆ ಒಪ್ಪುದು ಹೌದು, ಒಪ್ಪಿಕೊಂಡಿದ್ದೇನೆ. ಅವಳನ್ನು ಮದುವೆ ಆಗ್ತೇನೆ ಅಂತ ಮಧ್ಯದಲ್ಲಿ ಬಂದು ನೀನು ತಡೆಯುತ್ತಿದ್ದೀಯಲ್ಲ, ನೀನು ತಡೆಯೋಕೆ ನೀನು ಯಾರು? ನಿನಗೆ ನಾನು ಹೆದರುವವನಲ್ಲ. ನಾನು ಅವಳನ್ನು ಮದುವೆ ಆಗ್ಬೇಕಾದ್ರೆ ಮೊದಲು ನಿನ್ನ ಪ್ರಾಣ ಉಳಿಬೇಕಲ್ವಾ? ಇಷ್ಟು ಮಾತ್ರ ಇಷ್ಟು ಮಾತಾಡುವುದಂತೆ ಮಾತಾಡ್ತಾ ಇದ್ದೇನೆ. ಅವಳನ್ನು ನಾನು ಪ್ರೀತಿಸ್ತಾ ಇದ್ದೇನೆ. ನೀನು ಪ್ರೀತಿಸ್ತಿದ್ದ ನೀನು ಎನ್ಸು. ನಾನು ಪ್ರೀತಿಸುತ್ತಿದ್ದವನೇ. ಅವಳಿಗೆ ಗೊತ್ತಾ ಯಾರನ್ನ ಪ್ರೀತಿಸ್ತಾ ಇದ್ದಾಳೆ ಎನ್ನುವುದಾಗಿ? ಹೆಚ್ಚಿಗೆ ಮಾತಾಡಿದರೆ
ಏನಾಗ್ತದೆ ಅಂತ ನೋಡು. ಹೆಚ್ಚು ಮಾತಾಡ್ರೆ ಪೆಟ್ಟು ಒಂದು ತುಂಡು ಎರಡು ಆಗ್ಬೋದು. ಯಾರದ್ದು ನಿನ್ನದಾಗ್ಬೋದು. ಓಹೋ, ಸುಮ್ಮನೆ ನಾನು ನಿನ್ನ ಕೈ ಕಟ್ಟಿಕೊಳ್ತೇನೆ ಮಾಡಿದ್ದೀನ, ಹಾ ಬಿಡ್ತೇನೆ ಭಾವಿಸಿದೀಯಾ? ಏನಂದ ಏನಿಂದ ವಿಪರ್ಯ ಏನ ಒಳ್ಳೆ ಮಾತಿನಿಂದ ಹೇಳ್ತಿದ್ದೇನೆ ಕೇಳು. ಏನು? ಒಳ್ಳೆ ಮಾತಿನಿಂದ ಹೇಳುದು ಒಂದೇ ಒಂದು ಮಾತು. ಇಲ್ಲಿಂದ ನೀನು ಹೋದರೆ ಒಳ್ಳೆಯದು, ಇಲ್ಲವಾದರೆ ನಿನ್ನ ಕಾಣನ್ನು ಕತ್ತರಿಸಿದ್ದೇನೆ, ನಿನ್ನ ಕೈಯನ್ನು ಕತ್ತರಿಸಿದ್ದೇನೆ, ಜಾಗ ಖಾಲಿ ಮಾಡು, ಜಾಗ ಖಾಲಿ ಮಾಡು. ಬರ್ಬೇಕಾ? ಬಿಡದ ತೈಲ ತೈಲ ಎಂತದ ಇಲ್ಲೇ ಇದ್ನಲ್ಲವ. ನಿಮಗೆಲ್ಲ ಇಷ್ಟೊತ್ತಿಗೆಲ್ಲ ನೆನಪಾಪದ ಹೇಳು. ಅಲ್ಲ ನಮಗೆ ಆಚಾರ ಏನಾಯ್ತಾ? ಇಲ್ಲ ಅಂತ ಹೇಳಿದ್ರೆ ನಾನು ಹೋದ್ರೂ ನೀನು ನನ್ನ ಕರೆಯುವ ಪರಿಸ್ಥಿತಿಯಲ್ಲಿ ಇಲ್ಲಲ್ಲ, ಹಾಗಾಗಿ ನಾನು ಹೋಗಿ ನಿಂತಿದ್ದೆ. ನಾನು ಏನ್ ಹೇಳಿದ್ನ? ಏನ್ ಹೇಳಿದೆ? ಅವಾಗ ಏನ್ ಹೇಳಿದ್ದೆ? ಅವಾಗ ಹೇಳಿದ್ದಲ್ಲ ಇವಾಗ ನೆನಪಿರುತ್ತಾನೆ, ನಿನ್ನ ಹಾಗೆ ಆಗಿದೆ. ಖಂಡಿತ. ಏನ ಜೊತೆಗಾರರು ಇದ್ದಾರೆ ಅಂತ ಬಹಳ ಮಾತಾಡ್ತಿಯಲ್ಲ ನಾ? ಜೊತೆಗಾರ ಇದ್ದಾವಾಗಲೇ ಮಾತಾಡ್ಬೇಕು, ಜೊತೆಗಾರ ಇಲ್ದಿದ್ದವಾಗ ಮಾತಾಡಿದ್ರೆ ಬೀಳ್ತದೆ. ನಾನು ನಿನ್ನ ಸ್ನೇಹಿತ ಅಲ್ವನ? ಸ್ನೇಹಿತ ಹೌದು, ಗುರುಮಠದಲ್ಲಿ ಎಲ್ಲ ನಾನು ನೀನು ಎಲ್ಲ ಅವನಿಗೆ ಹೇಳಿದ್ನ, ಅವನಿಗೆ ಹೇಳಿದೆ ಬೇಡ ಇದಕ್ಕೆಲ್ಲ ನೀನು ಮುಂದೆ ಹೋಗ್ಬೇಡ, ಒಳ್ಳೇದಾಗುದಿಲ್ಲ. ಆ ವೇದಾಂತ ಇದ್ದಲ್ಲ ಅವನು ಬಹಳ ಸಿದ್ಧಾಂತ ಕಲ್ತಿದ್ದಾನೆ, ಹಾಗಾಗಿ ನಿನ್ಗೆ ಅವನು ಬಿಡುವುದಿಲ್ಲ, ಬಡಿತಾನೆ ಅಂತೇಳಿ ಹೇಳಿದೆ. ಅವನು ಕೇಳಲಿಲ್ಲ, ನಾನು ಬರ್ತಾ ಆಯ್ತಾ. ಅವನು ಮೊದಲ ಬುದ್ಧಿ ಹೇಳಿದ್ರೆ ಈ ಪರಿಸ್ಥಿತಿ ಬರ್ತಿತ್ತಾನ? ನಾನು ಹೇಳಿದ್ದೆ ಏನೀಗ ಏನು? ಮೊದಲೇ ಈ ವಿಷಯನ ಹೇಳಿದ್ದೇನೆ, ಆದ್ರೂ ಅವನು ಕೇಳಲಿಲ್ಲ, ಹಾಗಾಗಿ ನಾನು ಬರ್ತೇನೆ. ಹೌದಾ? ಅಲ್ಲೋಣ ಯಾರೋ ಬರ್ತಾ ಇದ್ದಾರೆ. ಮನಿಸೀತಕ್ಕೆ ಜಾಣೆ ದಿನ ದಿನ ಥೀಮ್ ತದ್ದದ್ದಾದಿ ಥೀಮ್ ತದ್ದದ್ದಾದಿ ಥೀಮ್ ತದ್ದದ್ದಾದಿ ಮುನಿಸೀತಕ್ಕೆ ಜಾಣೆ ಮುನಿಸೀತಕ್ಕೆ 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 ಜಾಣೆ ಮುನಿಸೀತಕ್ಕೆ ಜಾಣೆ ಸದ್ಗುಣ ಶಿಲೆಯ ನೀ ಕೇಳಿ ಸದ್ಗುಣ ಶಿಲೆಯ ನೀ ಕೇಳಿ ತದಿನ ತ ಜಾಣೆ ಆ
ಗೆಳತಿಯೇ ಮಾತಾಡೆ 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 ಮಾತಾಡ್ಬೇಡಿ ನೀನು. ಯಾಕೆ ಏನಾಯ್ತು ನಿನಗೆ? ಯಾಕೆ ಅಂತ ಕೇಳ್ಬೇಡ. ನೀನು ಮಾಡಿದ ತಪ್ಪು ಆಗಿದೆ. ಸ್ವಲ್ಪ ತಡವಾಗಿ ಬಂದೆ ಎನ್ನುವುದಕ್ಕೆ ಬೇಸರ ನಿನಗೆ? ಮತ್ತಿನ್ನೇನು, ನೀನು ಬರುವುದು ಸ್ವಲ್ಪ ತಡವಾಗಿ ಹೋಗಿದ್ರು ಆ ಪಾಪಿಲನ್ನ ಕೊಲ್ಲುವುದಕ್ಕೂ ಅಥವಾ ಮಾನವನ್ನ ಕಳೆಯುವುದಕ್ಕೂ ಮುಂದಾಗ್ತಾ ಇದ್ದ ತಾನೆ. ಆ ಸಂದರ್ಭದಲ್ಲಿ ನೀನು ಬಂದಿದ್ದೀಯ, ಕಾಪಾಡಿದ್ದೀಯ ಅನ್ನುವಂತ ಭರವಸೆ ನನಗುಂಟು, ಅಷ್ಟು ನೆಮ್ಮದಿ ಉಂಟು. ಹೌದು ಕಾವ್ಯ, ಸ್ವಲ್ಪ ತಡವಾಗಿ ಬಂದೆ, ಆದ್ರೆ ಕೂಳನಾದ ವಿಕ್ರಾಂತನನ್ನ ಬಡಿ ತೋರಿಸಿದ್ದೇನೆ. ಹೌದು, ಅದಕ್ಕಾಗಿ ಚಿಂತಿಸಬೇಡ. ಒಂದೆರಡು ಪ್ರೀತಿಯಿಂದ ಮಾತಾಡು. ಏನು ಮಾತು ಅಂತ ಆಡುದು ನಾನು. ಒರಿಬೆ ನಿನ್ನ ನಿಂದು ಒಂದು ವಚನ ಇದ್ದೀಯೇ, ಒರಿಬೆ ನಿನ್ನ ನಿಂದು ಒಂದು ವಚನ ಇದ್ದೀಯೇ, ನಾ ವಚನ ಇದ್ದೀಯೇ, ಎನ್ನ ಮರೆತೆ ಎಂದು ನಾನು ಮನದಿ ನೊಂದಿಯೇ, ಎನ್ನ ಮರೆತೆ ಎಂದು ನಾನು ಮನದಿ ನೊಂದಿಯೇ, ಎನ್ನ ಮನದಿ ನೊಂದಿಯೇ. ಎನ್ನ ಕರವಂ ಹಿಡಿಯು ನೀನು ಮಾಡಂ ಬೆಳಗುವೆ, ಎನ್ನ ಕರವ ಹಿಡಿಯು, ಎನ್ನ ಕರವಂ ಹಿಡಿಯು ನೀನು ಬಾಳ ಬೆಳಗುವೆ, ನಿಲ್ಲ ಬಾಳ ಬೆಳಗುವೆ, ಅನ್ಯರನ್ನು ಒರಿಸ ನೀನು ಹರಣ ತೊರೆಯುವೆ, ಅನ್ಯರನ್ನು ಒರಿಸ ನೀನು ಹರಣ ತೊರೆಯುವೆ, ಎಲ್ಲ ಹರಣ ತೊರೆಯುವೆ. ಮಾತಾಡಬೇಕು ಅಂತ ಮನಸ್ಸುಂಟು, ಆದ್ರೆ ಏನು ಮಾಡೋಣ, ನಿನ್ನನ್ನು ನೋಡಿದಾಗ ನನಗೆ ಕೋಪ ಬರೋದಕ್ಕೆ ಪ್ರಾರಂಭಿಸುವುದು. ಯಾಕೆ? ನಮ್ಮದೇ ಎಲ್ಲ ಹೇಗೆ ಹೇಳಿದ ಸಮಯಕ್ಕೆ ಬರುವುದು. ನೀವುದೆಲ್ಲ ಹಾಗಲ್ಲ, ನಾವು ಹೇಳುವುದೆಷ್ಟೊತ್ತಿಗೂ ಬರುವುದೆಷ್ಟೊತ್ತಿಗೂ ಹಾಗೆ ಹೋಗ್ತದೆ ಅಲ್ವಾ? ಆದರೂ ನಾನು ಯೋಚಿಸುವುದು ಇದನ್ನಲ್ಲ. ನೀನೆಲ್ಲ ನನ್ನ ಮದುವೆ ಆಗ್ತೀಯ ಅಂದು ನೀನು ಆಡಿದಂತ ಮಾತು. ಹೌದು, ಹಾಗೆ ನಾನು ನಿನಗೆ ಮಾತನ್ನು ಕೊಟ್ಟವಳು. ಆದ್ರಿಂದ ನನ್ನ ಮನದ ಬಿಟ್ಟೆ ಎನ್ನುವ ಹಾಗೆ ನನಗೆ ಒಂದು ರೀತಿ ಬೇಸರ ಆಗಿದೆ. ಹಾಗಾಗಿ ನೀನಲ್ಲದೆ ಬೇರೆ ಯಾರನ್ನೂ ನಾನು ಮದುವೆ ಆಗಲಾರೆ. ನೀನೇ ನನ್ನ ಬಾಳನಾಯಕನಾಗಿರಬೇಕು. ನಿನ್ನ ಮನ ಮತ್ತು ಮನೆಯನ್ನ ಬೆಳಗುವ ಮಹಾಲಕ್ಷ್ಮಿಯಾಗಿ ನಾನು ಬರಬೇಕು ಎನ್ನುವುದು ನನ್ನ ಆಶೆ. ಆದರೂ ನನ್ನನ್ನ ಬಿಟ್ಟು ನೀನು ಬೇರೆ ಹುಡುಗಿಯನ್ನ ಮದುವೆ ಆದೆ ಎಂದ್ರೆ ಆದರೂ ನಾನು ಜೀವಂತ ಉಳಿಯುವುದಿಲ್ಲ. ನಾನು ಹೇಳೋದು ಮರುವೆ ಬೇಡಲೇ ಓ ಜಾಣ, ಮರುಗಯ ಬೇಡಲು ಓ ಜಾಣ, ನಿನ್ನ ಮದುವೆ ನಾನಾಗುವೆ ಕೇಳು ಗುಣಶೀಲ, ನಿನ್ನ ಮದುವೆ ನಾನಾಗುವೆ ಕೇಳು
ನಿನ್ನ ಮದುವೆ ನಾನಾಗುವೆ ಕೇಳು ಗುಣ ಶೀಲ ಓ ಕಾವ್ಯ, ಇಷ್ಟಕ್ಕೆ ನಿನಗೆ ಚಿಂತೆ? ಈ ಮೊದಲೇ ನಾನು ನಿನ್ನನ್ನು ಮದುವೆ ಆಗುತ್ತೇನೆಂದು ಭರವಸೆ ಇತ್ತವನು. ಹೌದು. ಹಾಗೆ ನೀನು ಭರವಸೆಯನ್ನ ಇತ್ತಿದ್ದೀಯಾ? ಹೌದು. ಇದಕ್ಕಾಗಿ ಚಿಂತಿಸುವಂತ ಅಗತ್ಯ ಇಲ್ಲ. ಈ ಸಮಯದಲ್ಲಿ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಅಸಾಧ್ಯ. ಯಾಕೆ ಬಲ್ಲೆಯ? ಯಾಕೆ? ನನಗೆ ತಂದೆ ಇದ್ದಾರೆ, ನನಗೆ ಪುರ ಇದೆ. ನಾಳೆಯೇ ನಮ್ಮ ಪುರದೆಡೆಗೆ ಹೋಗಿ ನನ್ನ ಅಪ್ಪನಿಗೆ ಈ ವಿಷಯವನ್ನೆಲ್ಲ ಹೇಳಿ ಖಂಡಿತವಾಗಿಯೂ ನಿನ್ನನ್ನೇ ಮದುವೆ ಆಗುತ್ತೇನೆ. ಹೌದಾ? ಖಂಡಿತ. ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗುದಿಲ್ಲ. ಆದ್ರೆ ಆದ್ರೆ ಹೇಳಿದ್ನಲ್ಲ ನಾನು, ಖಂಡಿತವಾಗಿಯೂ ಆ ಸಂದರ್ಭ ಬರುವುದಕ್ಕೆ ನಾನು ಅವಕಾಶ ಮಾಡಿಕೊಡುವುದಿಲ್ಲ. ನಾನು ಮದುವೆ ಆಗುದಿದ್ರು ನಿನ್ನನ್ನೇ, ಬೇರೆ ಯಾರನ್ನು ಮದುವೆ ಆಗಲಾರೆ. ಮಾತು ಮಾತಾಗಿರಬೇಕು. ಮಾತೆ ಮಾತು ಮಾತಾಗಿರ್ಬೇಕು. ಮಾತು ಮಾತಾಗಿರ್ಬೇಕು. ಇದುವೇ ಸತ್ಯಪುರ. ಇಲ್ಲಿಯ ಅರಸನಾಗಿರುವಂತ ನನ್ನನ್ನು ಸತ್ಯಶೇಖರ ಎನ್ನುವುದಾಗಿ ಕೊಂಡಾಡ್ತಾ ಇದ್ದಾರೆ. ನನ್ನ ರಾಜಕೀಯ ವಿಚಾರದಲ್ಲಿ ಬಹಳ ನೆಮ್ಮದಿ ನನ್ನ ಪಾಲಿಗುಂಟು. ಪಟ್ಟ ಏರುವ ಪೂರ್ವದಲ್ಲಿ ಶಿಷ್ಟಾಚಾರದಂತೆ ದಾರಿಣಿ ಎಂಬ ಆಕೆಯನ್ನು ಮದುವೆಯಾದೆ. ನನ್ನ ಅವಳ ದಾಂಪತ್ಯ ಜೀವನದ ಪ್ರತ್ಯೇಕವಾಗಿ ಒಂದು ಗಂಡು ಮಗುವಿನ ತಂದೆಯಾದೆ. ಹುಟ್ಟಿದಂತ ಮಗನಿಗೆ ವೇದಾಂತ ಎನ್ನುವ ಹೆಸರನ್ನು ಬಿಟ್ಟಿದೆ. ಹುಟ್ಟಿದಂತ ಮಗನಿಗೆ 5 ವರ್ಷ ತುಂಬಿದ ಬಳಿಕ ಯೋಗ್ಯವಾದಂತಹ ಗುರುಮಟ್ಟಕ್ಕೆ ವಿದ್ಯಾಭ್ಯಾಸವನ್ನು ಕಲಿಸುವುದಕ್ಕೆ ಕಳಿಸಿಕೊಟ್ಟೆ. ಆದರೆ ಈಗ ನನ್ನ ಮಗ ವಿದ್ಯಾಭ್ಯಾಸವನ್ನು ಮುಗಿಸಿ ಅರಮನೆಗೆ ಬಂದಿದ್ದಾನೆ ಎಂಬ ವಿಷಯವನ್ನು ಕೇಳಿದ್ದೇನೆ. ಅದನ್ನೆಲ್ಲ ನಾನು ಯೋಚಿಸ್ತಾ ಇರುವುದು. ಅರಮನೆಯಲ್ಲಿ ಇರುವಾಗ ಮಗನಾಗಿರುವಂತಹ ವೇದಾಂತ ಕಾವ್ಯ ಎಂಬ ಆಕೆಯನ್ನು ಪ್ರೇಮಿಸಿದ್ದಾನಂತೆ. ಆಕೆ ಬೇರೆ ಯಾರು ಅಲ್ಲ, ಮನವಸತೆ ಅರಿದೆಯೋ ತರಳನ ಮನದ ಸತ್ಯವಯೋ ಮಿತ್ರನಿಗೆ ಮಗಳಿ ಹೋದೋ ಮಿತ್ರನಿಗೆ ಮಗಳಿ ಹೋದೋ ಮಿಥ್ಯವೋ ಆಕೆಯ ಮಗಳಿರುತ್ತ ಕಾವ್ಯಳನ್ನು ಪ್ರೀತಿಸ್ತಾನೆ ಎಂಬುದಾಗಿ ಕೇಳಿದ್ದೇನೆ. ಹಾಗೆಯೇ
ಉದಯಸೇನನಿಗೆ ಈ ಮದುವೆ ವಿಚಾರದ ಬಗ್ಗೆ ಲೇಖನದ ಮುಖೇನವಾಗಿ ತಿಳಿಸಿಕೊಡುತ್ತೇನೆ. ಮುಂದೆ ಏನಾಗ್ತಂತೆ ಅಂತ ನೋಡ್ತೇನೆ. ಈ ಭೂರಮೆಯ ನೆತ್ತಿಯಲ್ಲಿ ರಾರಾಜಿಸುವ ಮಣಿಮುಕುಟದ ತಿಲಕದಂತೆ ವರ್ತಮಾನ ಕಾಲದಲ್ಲಿ ರಮ್ಯವಾಗಿ ಶೋಭಿಪ ನಾಡೊಂದಿದ್ದರೆ ಅದುವೇ ಈ ಭುವನಗಿರಿ. ಈ ನಾಡಿನ ಅಧಿಕಾರ ಸೂತ್ರವನ್ನು ಹಿಡಿದು ಮಹಾರಾಜನೆನಿಸಿಕೊಂಡಂತಹ ಈ ಉದಯಸೇನ ಉದಯ ರವಿಯು ತನ್ನ ಉದಯ ಕಿರಣಗಳನ್ನು ಈ ಪ್ರಪಂಚಕ್ಕೆ ತೋರ್ಪಡಿಸುವ ಮುನ್ನವೇ ಎದ್ದು ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ನನ್ನ ಆರಾಧ್ಯ ದೇವನೆನಿಸಿಕೊಂಡಂತ ಆನೆ ಮುಖದ ಮಹಾ ಗಣಪತಿಯನ್ನು ಪ್ರಾರ್ಥಿಸಿ ಪೂಜಿಸಿ ಪ್ರಸಾದವನ್ನು ಸ್ವೀಕರಿಸಿ ಮುತ್ತಿನ ಕಿರೀಟವನ್ನು ಹೊತ್ತಂತಹ ನನ್ನ ನೆತ್ತಿಯ ಮೇಲೆ ಬ್ರಾಹ್ಮಣೋತ್ತಮರಿಂದ ಮಂತ್ರಾಕ್ಷತೆಯನ್ನು ಆಶೀರ್ವಾದವನ್ನು ಪಡೆದು ಸಭಾಸದರನ್ನು ನೋಡುವಂತಹ ಸಭೆಯನ್ನು ಸೇರುವುದು ನನ್ನ ನಿತ್ಯ ಪದ್ಧತಿ. ಅದೇ ರೀತಿಯಲ್ಲಿ ಇಂದು ಬಂದು ನನ್ನ ಸಭೆಯನ್ನು ನೋಡ್ತಾ ಇದ್ದೇನೆ. ಏನು ಆನಂದ, ಏನು ಆನಂದ! ಒಂದೆಡೆಯಲ್ಲಿ ಮಂತ್ರಿಗಳು, ಮಾಂಡಲಿಕರು, ಸಾಮಂತರು, ಧೀಮಂತರು, ವಿದ್ಯಾವಂತರು, ಪ್ರಜಾವಂತರು, ಸಕಲ ಸತ್ಪ್ರಜೆಗಳೇನು ಎದ್ದು ನಿಂತು ಸಾಮಾಜಿಕ ಅಂತರಕ್ಕೆ ಅನುಗುಣವಾಗಿ ಪ್ರಭು ವಿಭು ಎನಿಸಿಕೊಂಡಂತಹ ಉದಯಸೇನನಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತಹ ಆ ಒಂದು ಘಂಟಾಘೋಷವನ್ನು ಕೇಳಿದಾಗ ಮನಸ್ಸಿಗೆ ಬಹಳ ಆನಂದವಾಯಿತು. ಅವರೆಲ್ಲರಿಗೂ ಶುಭ ಕಾಮನೆಗಳನ್ನು ಕೋರಿ ಅವರವರ ಸ್ಥಾನವನ್ನು ಅಲಂಕರಿಸಲು ಆಜ್ಞಾಪಿಸಿ ಇದೇ ಸುಸಂದರ್ಭದಲ್ಲಿ ರತ್ನ ಖಚಿತವಾದಂತಹ ಸಿಂಹಾಸನವನ್ನೇ ಏರಿಬಿಡ್ತೇನೆ. ನೋಡೋಣ. ಪ್ರತ್ಯಕ್ಷ ದೇವತಾ ಅಂತ ತಿಳಿದಂತಹ ನನ್ನ ಪ್ರಜೆಗಳಿಗೆ ಪ್ರಜೆಗಳು ಪ್ರಜೆಗಳಿಂದಲೇ ಪ್ರಜೆಗಳಿಗೋಸ್ಕರ ಎನ್ನುವಂತಹ ಪ್ರಜಾಪ್ರಭುತ್ವದ ಆಳ್ವಿಕೆ ನಮ್ಮದು. ಯಾವ ಕಷ್ಟ ಕಾರ್ಪಣ್ಯಗಳು ಬಂದರೂ ಮೊದಲೇ ನನ್ನ ಮಂತ್ರಿ ಮಹೋದಯರಿಗೆ ಸೂಚನೆ ಕೊಟ್ಟಿದ್ದೆ. ಎಲ್ಲಿಯವರೆಗೆ ಯಾವ ಕಾಯಿಲೆಗೆ ಔಷಧ ಇಲ್ಲವೋ ಅಲ್ಲಿಯವರೆಗೆ ಅಜಾಗರೂಕತೆ ಸಲ್ಲದು ಎನ್ನುವುದಾಗಿ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಯಾವ ಕಾಯಿಲೆಗಳು ಬಂದರೂ ಅದಕ್ಕಾಗಿ ಔಷಧೋಪಚಾರವನ್ನು ಮಾಡಲು ಆಜ್ಞಾಪಿಸಿದ್ದೇನೆ. ಹಾಗಾಗಿ ಕಷ್ಟ ಕಾರ್ಪಣ್ಯಗಳು ದೇವತಾನುಗ್ರಹದಿಂದ ನಮ್ಮ ಈ ನಾಡಿನಲ್ಲಿ ಇಲ್ಲ. ಮಂತ್ರಿ ಮಹೋದಯರ ಸಲಹೆಯಿಂದ ಸಕಲರು ಸುಕ್ಷೇಮಿಗಳಾಗಿದ್ದಾರೆ ಅಂತಾರೆ ಅತಿಶಯೋಕ್ತಿಯಲ್ಲ. ಆದರೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಮಂತ್ರಿ ಮಹೋದಯರ ಸಲಹೆಯಿಂದ ನಮ್ಮ ನಾಡು ಸುಭಿಕ್ಷವಾಗಿದೆ ಅಂತ ಹೇಳ್ತಾ ಇದ್ದೇನೆ. ಆದರೂ ನನ್ನ ಸಾಂಸಾರಿಕ ವಿಷಯವಾಗಿ ಹೇಳುತ್ತಿದ್ದರೆ ಮದುವೆಯಾಗದೆ
ಬ್ರಹ್ಮಚಾರ್ಯದ ಮದುವೆಯಾಗದೆ ಮದುವೆ ಆಗದೆ ಬ್ರಹ್ಮಚಾರ್ಯದ ವ್ರತವ ಪಾಲಿಸುತ್ತಿದ್ದೆ ತಿಟ್ಟವು ವ್ರತವ ಪಾಲಿಸುತ್ತಿದ್ದೆ ತಿಟ್ಟವು ತರಳೆಯಳನ ಪೊರೆದು ಕಾವ್ಯ ಎಂಬ ನಾಮವ ಗೈದೆನೋ ತರಳೆಯಳನ ಪೊರೆದು ಕಾವ್ಯ ಎಂಬ ನಾಮವ ಗೈದೆನೋ ಆದರೆ ಸಾಂಸಾರಿಕ ವಿಷಯವಾಗಿ ಹೇಳುದಿದ್ದರೆ ನಾನು ಯಾವ ಸಾಂಸಾರಿಕ ಬಂಧನಕ್ಕೂ ಸಿಲುಕಿದವ ನಾನಲ್ಲ. ಒಂದು ಗುರುಮಠದಲ್ಲಿ ಗುರುಗಳಿಗೆ ನಾನು ಪ್ರತಿಜ್ಞೆ ಮಾಡಿದ್ದವ. ನಾನು ಸಂಸಾರಿಯಾಗದೆ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸಿ ಸದಾಕಾಲವೂ ಸನ್ಯಾಸಿಯಂತೆ ಇರ್ತೇನೆ, ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತೇನೆ ಅಂತ ಹೇಳಿದ್ದೇನೆ. ಆದರೂ ಓರ್ವ ತರುಳಿಯನ್ನು ಕಾವ್ಯವೆಂಬ ನಾಮಾಂಕಿತದಿಂದ ಸಲಹಿ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ, ಗುರುಮಠಕ್ಕೆ ಕಳಿಸಿದ್ದೇನೆ. ಅವಳ ಮಗ್ಗಾಗಿ ತಾವು ಮುಂದೆ ನೋಡಬಹುದು. ಪ್ರಾಯ ಪ್ರಬುದ್ಧಳಾದ ಮಗಳನ್ನು ಆದರದಿಂದ ಬರಮಾಡಿಕೊಂಡಿದ್ದೇನೆ. ಇಂದಿನ ಈ ಸಭೆಯನ್ನು ವಿಸರ್ಜಿಸಿ ಮಗಳ ಮದುವೆ ಬಗ್ಗೆ ಆಲೋಚನೆಯನ್ನು ಮಾಡ್ತೇನೆ, ನೋಡೋಣ. ಆ ವಾರದಲ್ಲಿ ಯಾರೋ ಒಂದು ಪತ್ರವನ್ನು ತಂದು ನನ್ನ ಕೈಯಲ್ಲಿ ಬಂದ ಪತ್ರದ ಪರಿಗೆ ಸಮ್ಮತಿಯ ಥಾನಿತ್ತು ಅದು ಸಮ್ಮತಿಯ ಥಾನಿತ್ತು ಧರಣೀಪ ಐದು ಸಮ್ಮತಿಯ ತಾನಿ ಜವದಲ್ಲಿ ಲಗ್ನವಂತ ಗೈಮೆ ನಿಲ್ಲುತ್ತ ಜವದಲ್ಲಿ ಲಗ್ನವಂತ ಗೈಮೆ ನಿಲ್ಲುತ್ತ ನೆಗಿದವನು ತಗೊಳ್ಳುವಲಾಗ ನೆಗಿದವನು ತಗೊಳ್ಳುವಲಾಗ ಮಾಡುವಂತಹದ್ದು ತಂದೆಯಾದವನ ಆದ್ಯ ಕರ್ತವ್ಯ. ಅದಕ್ಕಾಗಿ ಆ ಒಂದು ಚಿಂತೆಯಲ್ಲಿ ನಾನಿರುವಾಗ ನನ್ನ ಮಿತ್ರನಿಂದ ಒಂದು ಪತ್ರ ಬಂತಲ್ಲ. ಪತ್ರವನ್ನು ಯೋಚಿಸಿ ವಾಚಿಸುವಾಗ ಯಾರದ್ದು ಅಲ್ಲ, ನನ್ನ ಮಿತ್ರನಾದಂತಹ ಸತ್ಯಶೇಖರ ಬರೆದಂತಹ ಪತ್ರ. ಆತನಿಗೂ ಒಬ್ಬ ಮಗನಿದ್ದಾನಂತೆ. ಅವನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡ್ತೀರಾ ಅಂತ ಬರ್ತಿದ್ದಾನೆ. ಆದ್ದರಿಂದ ತಡ ಮಾಡುವುದಲ್ಲ, ಅವನಿಗೆ ಲಿಖಿತವನ್ನು ಬರೆದು ಆದಷ್ಟು ಶೀಘ್ರದಲ್ಲಿ ನಿಶ್ಚಿತಾರ್ಥ ಮದುವೆ ಕಾರ್ಯವನ್ನು ಮಾಡ್ತೇನೆ ಅಂತ ಬರೆದುಕೊಳ್ತೇನೆ. ನೋಡು ಮುಂದೇನಾಗ್ತದೆ ಮತ್ತೆ ನೋಡು. मेरे वगों
ರಾಜ್ಯದ ದೊರೆ, ಹೆಸರು ಭಾರ್ಗವ. ಸ್ವಾಮಿ, ಹೇಳಿ. ಪ್ರತಿನಿತ್ಯದ ಪದ್ಧತಿಯಂತೆ ಓಲಗ ಚಾವಡಿಯನ್ನ ಸೇರಿದ್ದೇನೆ. ಈ ರಾಜ್ಯದಲ್ಲಿ ನಾನು ಆಡಿದ್ದೆ ಮಾತು, ಇಟ್ಟಿದ್ದೆ ಹೆಜ್ಜೆ, ಮಾಡಿದ್ದೆ ಕಾರ್ಯ ಅಂತಿರುವಾಗ ಪ್ರತಿಭಟಿಸುವಂತ ಭಟರು ನಮ್ಮಲ್ಲಿಲ್ಲ. ಸ್ವಾಮಿ, ಎಂದಿನಂತೆ ನಾನು ಬಂದಿದ್ದೇನೆ. ಪ್ರಜೆಗಳೆಲ್ಲರೂ ಸುಕ್ಷೇಮವಾಗಿ ಅಲ್ಲಲ್ಲೇ ಕುಳಿತು ನನ್ನ ಬರುವಿಕೆಗಾಗಿ ಕಾಯುತ್ತಾ ಇದ್ದಾರೆ. ಹೌದೇ ಸ್ವಾಮಿ, ಹೇಳಿ. ನಮ್ಮ ರಾಜ್ಯದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಬೇಕಾದಂತ ಅನುದಾನವನ್ನು ಅವರವರಿಗೆ ಕೊಟ್ಟಿದ್ದೇನೆ. ಅಂತಿರುವಾಗ ಯಾವುದಕ್ಕೂ ಕೊರತೆ ಇಲ್ಲ. ಹಾಗೆಂತ ಬರುತ್ತಿರುವಂತಹ ಸಂದರ್ಭದಲ್ಲಿ ದೂತನೋರ್ವ ಬಂದು ಲೇಖನವೊಂದನ್ನ ಕೊಟ್ಟ. ಏನಂತ? ವಾಚಿಸಿ ನೋಡಿದ್ದೇನೆ. ಏನಯ್ಯ? ನನ್ನ ಆತ್ಮೀಯ ಬರೆದಂತ ಪತ್ರ. ಅದನ್ನು ವಾಚಿಸುವಾಗ ಏನಯ್ಯ? ಮದುವೆ ಯಾರಿಗೆ? ಯಾರಿಗೆ? ನನ್ನ ಆತ್ಮೀಯರಾದಂತ ಉದಯ ಸೇನನ ಮಗನಿಗೆ. ಓಹೋ, ಮಗಳಿಗೆ ಮದುವೆಯಂತೆ. ಹೇಗೆ? ಆತ ಮೊದಲೇ ಮಾತನ್ನ ಕೊಟ್ಟಿದ್ದಾನೆ. ಬಾಲ್ಯದಲ್ಲಿ ಗುರುಮಠಕ್ಕೆ ವಿದ್ಯಾಭ್ಯಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಮದುವೆಯಾಗಲಾರೆ ಎನ್ನುವುದಾಗಿ ಹೇಳಿದ್ದ. ಆದ್ರೆ ಈ ದಿನ ಹೇಳಿ ತನ್ನ ಮಗಳಿಗೆ ಮದುವೆ ಎನ್ನುವುದಾಗಿ ಲೇಖನವನ್ನ ಕಳುಹಿದ್ದಾನೆ ಎಂದ ಮಾತ್ರಕ್ಕೆ ನಾನು ಹೋಗುವುದು ಸರಿಯೇ? ಮತ್ತೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಮ್ಮಲ್ಲಿ ಯಾರನ್ನ ಕಳುಹುದು, ಯಾರನ್ನ ಅಲ್ಲಿಯ ತನಕ ಕಳುಹುದು ಎನ್ನುವುದಾಗಿ ನೋಡುತ್ತಾ ಇದ್ರೆ ಇದೇ ಸರಿಯಾದದ್ದು. ನನ್ನ ಮಗನನ್ನ ಅಲ್ಲಿಯ ತನಕ ಕಳುಹಿದ್ರೆ ಹೇಗೆ? ಮಗ ಯಾರಲ್ಲಿ ಮಗನನ್ನು ಬರ ಹೇಳಿ. ಕಂದನಿ ಬಾರಿದ್ದು ಕಂದನಿ ಬಾರಿದ್ದು ಬಾಬಾ ಕಂದನಿ ಬಾರಿದ್ದು ನಾಳೆ ತೆರಳೈ ಹೊತ್ತು ನಾಳೆ ತೆರಳೈ ಹೊತ್ತು ನಾಳೆ ತೆರಳೈ ಹೊತ್ತು ಸಗದ ನುಜೆಯ ಲಗ್ನದ ಕಾರ್ಯಕ್ಕೆ ಸಗದ ನುಜೆಯ ಲಗ್ನದ ಕಾರ್ಯಕ್ಕೆ ಸಗದ ನುಜೆಯ ಲಗ್ನದ ಕಾರ್ಯಕ್ಕೆ ತೆರಳುದಾರ ಬಾರಯ್ಯ ಎಂದು ತೆರಳುದಾರ ಬಾರಯ್ಯ ಎಂದು ಸಗದನು ಜಯ ಲಗ್ನದ ಗಾರಿಗೆ ತೆರಳುದಾರ ಬಾರಯ್ಯ ಎಂದ ತೆರಳುದಾರ ಬಾರಯ್ಯ ಎಂದ ಕಂದನಿ ಬಾರಿತ್ತು ನಾಳೆಯೇ ತೆರಳಯ್ಯ ಹೊತ್ತು ನಾಳೆ ತೆರಳು. ಶುಭವಾಗಲಿ ಎದ್ದೇಳಿ. ಜನಕ ಆತುರದಿಂದ ಕರೆಯಾಯ್ತಲ್ಲ, ಕರೆಯದ ಕಾರಣ ಅಂತ ಗೊತ್ತಾಗ್ಲಿಲ್ಲ. ಇದು ಯಾರಂತ ಗೊತ್ತಾಗ್ಲಿ? ಇವನ ಪರಿಚಯ ಆಗ್ಲಿಲ್ವಾ? ಇವ ಬೇರೆ ಯಾರು ಅಲ್ಲ, ಅನಾಥ. ನಮ್ಮ ಗುರುಮಠದಲ್ಲಿ ನನ್ನೊಂದಿಗೆ ಇದ್ದವ. ಅನಾಥ ಮತ್ತು ಗಟ್ಟೆ ಅನಾಥ. ಕೆಲವು ಕಡೆ ಕೇಳಿದ್ದೇನೆ, ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ. ಇಲ್ಲ ಇಲ್ವಾ? ಅಂತಹ ಪರಿಸ್ಥಿತಿಯಿಂದ ಬಾಲಿ ಬಂತು. ಅಯ್ಯ, ನಿನ್ನ ಮುಖ ನೋಡಿದ್ರೆ
ಅನಾಥನ ಹಾಗೆ ಕಾಣ್ತಾ ಇಲ್ಲ. ಯಾಕೆ ಅನಾಥನಾಗಿಲ್ಲ? ಯಾಕೆ? ಇವ ನನ್ನ ಜೊತೆಯಲ್ಲಿ ಇರುವವರೆಗೂ ನಾನು ಅನಾಥನಾಗುವುದಿಲ್ಲ. ಹೌದಾ? ಇನ್ನು ಕೆಲವೊಂದೊಂದು ಘಟನೆ ಉಂಟು. ಹಿಂದೆ ಕೆಲವು ಘಟನೆಗಳು ನಮ್ಮಲ್ಲಿ ನಡೆದಿದೆ. ಹೌದೌದು. ಕೆಲವರು ಅನಾಥ ನಮ್ಮಲ್ಲಿ ಬಂದಿದ್ದಾರೆ. ಹೌದು. ಯಾರಿದ್ದಾರೆ ನಿನಗೆ? ನನಗೆ ಯಾರು ಇಲ್ಲ, ಅನಾಥ ನಾನು. ನಮ್ಮಲ್ಲಿ ಕೆಲವರು ಇದ್ದರು, ಹೇಳಿದ್ರು ಮೊದಲು. ಅಯ್ಯೋ ಬಂದಿಯಲ್ಲ, ಕರೆದ ತಕ್ಷಣ ಓಡೋಡಿ ಬಂದು ಓಡೋಡಿ ಅಪ್ಪ ಕರೆದಿದ್ದಲ್ಲ. ಅಪ್ಪ ಕರೆದಾಗ ಮಗ ತಾನಾಗಿ ಓಡೋಡಿ ಬರ್ಬೇಕಾದದ್ದು ಕರ್ತವ್ಯ. ಹೌದು, ಹಾಗಾಗಿ ಓಡೋಡಿ ಬಂದಿದ್ದೇನೆ. ಓ ನನ್ನ ಮಗನೇ, ನನ್ನಪ್ಪ. ಒಳ್ಳೆ ಬಿರುದು ಪುಣ್ಯಾತ್ಮ. ಓ ನನ್ನ ಮಗನೇ. ಅದೇ ಓ ನನ್ನ ಮಗನೇ. ಶಬ್ದ ಉಚ್ಚಾರವನ್ನ ಸ್ಪಷ್ಟವಾಗಿ ತಿಳಿಸಬೇಕು. ಹೌದೌದು, ಅರ್ಥವಾಗಬೇಕು. ಅರ್ಥ ಆಗ್ಬೇಕು ಅಲ್ವಾ? ಓ ನನ್ನ ಮಗನೇ ಅಲ್ವಾ? ಅಯ್ಯ, ಏನ್ ಮಾಡ್ತಾ ಇದ್ದೀರಿ ನೀವು? ಏನ್ ಮಾಡುವುದು? ಅರಮನೆಯಲ್ಲಿ ತಿಂದು ಉಂಡು ಹಾಗೆ ಕುಳಿತುಕೊಂಡೇ ಇದ್ದೇವೆ. ಇವನ ಜೊತೆ ಇದ್ರೆ ಮಾಡುವುದು ಅದನ್ನೇ ಅಲ್ಲ, ಮತ್ತೇನು ಕೆಲಸ ಇಲ್ಲಲ್ಲ, ಹಾಗೆ ಕೆಲಸ ಕೊಟ್ಟರು ನೀವು ಮಾಡುವವರಲ್ವಲ್ಲ, ಹಾಗೆ ಹಾಗೆ. ಓ ಮಕ್ಕಳೇ, ನಿಮ್ಮನ್ನ ಕರೆದಂತ ಉದ್ದೇಶ ಗೊತ್ತಾಗ್ಲಿಲ್ಲ. ಈಗಲೇ ಹೊರಡಬೇಕು. ಬರ ಬರ. ಪಾಪಿ ಮಗನೇ, ಹೊರಡುವುದೇನ? ದೊಡ್ಡವರು ಆಜ್ಞೆ ಮಾಡಿದ ಮೇಲೆ ನಾವು ಮಾತಾಡುವುದಿಲ್ಲ. ಬಾವಿ ಹಾರು ಅಂತ ಹೇಳಿದ್ರೆ ಹೋಗಿ ಬಾವಿ ಹಾರುವುದೇ. ಬಾವಿ ಹಾರಬೇಕಂತ ಕೇಳಿ, ಅದು ಕೇಳಿದ್ರೆ ಅಧಿಕ ಪ್ರಸಂಗ ಆಗ್ತದೆ. ಪ್ರಸಂಗವಾದಿಕವಾಗಿದ್ರೆ ಏನು ಮಾಡ್ಲಿಕ್ಕೆ ಆಗುವುದು? ಬಾವಿ ಹಾರ ಅದು ಬೇರೆ, ಅದು ಬರದೇವನ ಹಣೆ ಮಾಡ್ಬೇಕಷ್ಟೇ. ಪ್ರಸಂಗ ಅಧಿಕ ಆಗಿರುವುದಿಲ್ಲ, ನಾವು ಮಾಡುವುದು ಅಧಿಕ ಪ್ರಸಂಗ ಆಗಿರಬಾರ್ದು. ಆಗಬಾರ್ದು. ಹೌದೌದು. ಕರೆದ ಕಾರಣ ಏನಂತ ಗೊತ್ತಾಗ್ಲಿಲ್ಲ, ಅರ್ಥವಾಗ್ಲಿಕ್ಕಿಲ್ಲ. ಇಲ್ಲ, ಹೇಳಿದ್ರೆ ತಾನೇ ಅರ್ಥವಾಗ್ತದೆ. ನೀನು ಹೇಳ್ಬೇಕಂತ ನಾವು ಕಾಯ್ತಿದ್ದೇವೆ. ಓ ಮಗರೇ, ಅಪ್ಪ ನೀನು ಈಗಿಂದ ಈಗಲೇ ಹೊರಡಬೇಕು. ಎಲ್ಲಿಗಂತ? ನನ್ನ ಆತ್ಮೀಯನಾದ ಉದಯ ಸೇನನ ನಾಡಿನತ್ತ. ಉದಯ ಸೇನನ ನಾಡಿನತ್ತ ಯಾಕೆ ಹೋಗ್ಬೇಕಪ್ಪ? ಯಾಕೆ ಹೋಗ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ನನಗೆ ಗೊತ್ತಾಯ್ತು. ನಾಳೆ ದಿನವೇ ಆತನ ಮಗಳ ಮದುವೆಯಂತೆ. ಆತನ ಮಗಳ ಮದುವೆಯಂತೆ ನೀನು ಹೋಗಿ ವಧುವರರನ್ನ ಆಶೀರ್ವದಿಸಿ ಬರಬೇಕು. ಅದಕ್ಕಾಗಿ ನನ್ನ ಪ್ರತಿನಿಧಿಯಾಗಿ ನಿನ್ನನ್ನು ಅಲ್ಲಿಯ ತನಕ ಕಳುಹುತ್ತೇನೆ. ಉದಯ ಸೇನನ ಮಗಳು. ಹೆಸರೇನು? ಉದಯ ಸೇನನ ಮಗಳು. ಹೆಸರೇನು? ಹೆಸರೇನಂತ ಗೊತ್ತಪ್ಪ? ಹೆಸರು ಕಾವ್ಯ. ಕಾವ್ಯ. ಕಾವ್ಯಳ ಮದುವೆ. ಹೋಗಿ ಬರ್ಬೇಕು ನೀವು. ಇದನಿಂದ ನುಡಿಗೇಳುವುದು, ಇದನಿಂದ ನುಡಿಗೇಳುವುದು ವಿಕ್ರಾಂತ ಮನದಲ್ಲಿ ಕಳವಳಿಸುತ್ತ, ವಿಕ್ರಾಂತ ಮನದಲ್ಲಿ 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 ಕಳವಳಿಸುತ್ತ, ಹೋಗುವರೆದ ಅಂಜುತ, ಹೋಗುವರೆದ ಅಂಜುತ ಅಂಜುತ ಅಂಜುತ, ಹೋಗುವರೆದ ಅಂಜುತ ಅಂಜುತ ಅಂಜುತ, ಗೆಳೆಯನೊಡ ಹಿಂದಿಂದ ತಾವಪ್ಪುತ, ಗೆಳೆಯನೊಡ ಹಿಂದಿಂದ ತಾವಪ್ಪುತ, ಅಂಜುತ ಅಂಜುತ. ಅಲ್ಲ, ಈಗ ನಂಜುತ. ಮಿತ್ರ, ಹೇಳಿದ ಮಾತು ಗೊತ್ತಾಯ್ತಾನ? ಯಾರು ಮದುವೆಗೆ ಹೋಗ್ಬೇಕಂತ ಹೇಳಿದ್ದ? ಯಾರ ಮದುವೆ? ಉದಯ ಸೇನನ ಮಗಳು. ಮಗಳು ಕಾವ್ಯ. ನೀನ್ ಹೆದರ್ಬೇಡ. ಕಾವ್ಯಳ ಮದುವೆಗೆ ನಾವು ಯಾವ ಮುಖ ತೆಗೆದುಕೊಂಡು ಹೋಗ್ಬೇಕನ? ಯಾವ ಮುಖ ತಕೊಂಡು ಹೋಗುದಾ? ಹೋಗುದಾದ್ರೆ ಹೇಗೆ? ಅದೇ ಕಾವ್ಯಳ ಮದುವೆ ನಾವೇ ಹೋಗ್ಬೇಕಾ? ನಾವೇ ಹೋಗ್ಬೇಕಾ? ಮತ್ತೆ ಯಾರಿಲ್ವಾ? ನಾವೇ ಹೋಗ್ಬೇಕಾ? ನಾವು ಹೋಗುದಾದ್ರೆ ಅಡ್ಡಿಲ್ಲ, ಅಲ್ಲಿ ವೇದಾಂತ ಇರ್ತಾನೆ. ಹೌದು, ಅವನಿನ್ನು ನಾವು ಸೋತು ಪೆಟ್ಟು ತಿಂದು ಬಂದವರು. ಈಗ ಹೋದ್ರೆ ಹೇಗಾದಿತ್ತು ಹೇಳು? ಹೇಗಾದಿತ್ತು? ನಾವು ತಲೆ ತಕ್ಷಣೇ ಹೋಗ್ಬೇಕು. ತಲೆ ಮೇಲೆ ಎತ್ತಲಿಕ್ಕೆ ಆಗ್ತದೆ? ತಲೆ ಮೇಲೆ ಎತ್ತಲಿಕ್ಕಿಲ್ಲ. ಆ ರೀತಿ ಆಗಿದೆ ನಮಗೆ. ಮಾನ ಮರ್ಯಾದೆಯನ್ನು ಕಳ್ಕೊಂಡು ನಾವು ಹೋಗ್ಬೇಕು ಮಿತ್ರ. ಏನ್ ಮಾಡುದು? ಹೋಗ್ಲೇಬೇಕಾಗ್ತದೆ, ಏನ್ ಮಾಡ್ಲಿಕ್ಕೂ ಆಗುದಿಲ್ಲ. ಮಿತ್ರ, ಹೋಗುವ. ನೀನು ಬರ್ಬೇಕು ನನ್ನ ಜೊತೆ. ಯಾಕೆ? ನಮಸ್ಕಾರ. ಅಯ್ಯ ಮಿತ್ರ, ನೀನ್ ನನ್ನ ಜೊತೆಲಿ ಇದ್ದವನಲ್ವಾ? ಹೌದು, ಜೊತೆಲಿ ಇದ್ರ ಮೇಲೆ ನಾನು ನೀನು ಒಟ್ಟಾಗಿ ನಾವು ಆ ಮದುವೆಗೆ ಹೋಗ್ಬೇಕು. ಹೋದಲ್ಲೆಲ್ಲ ನಾವು ಒಟ್ಟಾಗಿ ಹೋಗಿದ್ದು, ಬಿದ್ದಿದ್ದೆಲ್ಲ ಜಾಸ್ತಿ ನನಗೆ. ಅದೇನಿರ್ಲಿ, ನೀನು ಸುಧಾರಿಸ್ಕೊಳ್ಬೇಕು. ನನಗಾಗಿ ತಿಂದ ಪೆಟ್ಟೋದು, ಸುಧಾರಿಸ್ಕೊಳ್ಳೇಬೇಕು. ಮಾಡುವುದೆಲ್ಲ ಕೆಲಸ, ನೀನು ಪೆಟ್ಟು ತಿನ್ನೋದು ನಾನು. ಕೇಳು, ತಂದೆ ಆಡಿದ ಮಾತನ್ನು ನಾವು ತಿರಸ್ಕರಿಸಬಾರದು. ತಂದೆಗೆ ನಾವು ಮರ್ಯಾದೆಯನ್ನು ಕೊಡ್ಬೇಕು. ಹಾಗಾಗಿ ಅಪ್ಪನ ಮಾತನ್ನು ಪಾಲಿಸ್ಬೇಕಲ್ಲ. ನೋಡು, ಹೋಗು. ಗುಸು ಗುಸು ಪಿಸು ಪಿಸು ಏನದು? ಅಪ್ಪ, ನಮ್ಮೊಳಗೆ ಮದುವೆಗೆ ನಾವು ಹೋಗ್ಬೇಕಪ್ಪ.
ನಾವೇ ಹೋಗ್ಬೇಕಾ? ನಾವೇ ಹೋಗ್ಲೇಬೇಕಾ? ನಮ್ಮ ಅಪ್ಪನೇ ಹೋಗ್ಬೇಕಂತ ನಾನು ಹೇಳುವುದು. ಅಪ್ಪನೇ ಹೋಗ್ಬೇಕಂದ್ರೆ ಅಪ್ಪ ಕಾರ್ಯದ ನಿಮಿತ್ತ ನಿಮ್ಮನ್ನ ಕಳಿಸ್ತಾ ಇದ್ದಾನೆ. ಅಪ್ಪ ಏನಾದ್ರೂ ಒಂದ್ ಮನ್ಸು ಮಾಡಿ ನೀವೇ ಹೋದ್ರು ಒಳ್ಳೇದಿತ್ತಪ್ಪ. ಏನೋ ನೀವು ಒಂದ್ ಮನ್ಸು ನಿಮ್ ಕಾರ್ಯ ಏನು ಅಂತ ಅದು ನಾನು ನೆರವೇರಿಸ್ತೇನೆ. ನಿಮ್ಮ ಮಗ ನಾನು ಇದ್ದದ್ದಲ್ವಾ? ಎಲ್ಲ ಅಪ್ಪ ಮಾಡುವ ಕಾರ್ಯವನ್ನು ಮಕ್ಕಳಿಗೆ ಮಾಡ್ಲಿಕ್ಕೆ ಆಗ್ತದೇನೋ? ಇಲ್ಲ, ಮುಂದಾದ್ರೂ ನಮಗೆ ಅಧಿಕಾರ ಸಿಗುತ್ತಲ್ಲ. ಅಲ್ಲ, ಬೇರೆ ಯಾರು ಮದುವೆ ಅನೇಕ ಪ್ರಸಂಗ ನೀನು ಮಾತಾಡಿದ್ರೆ ಹೊಲಿಕಿತ್ತೇನೆ, ಎಚ್ಚರ ಇರಲ್ಲ. ಸ್ವಲ್ಪ ಮಾತು ಜಾಸ್ತಿ. ಹೌದು, ಗೊತ್ತುಂಟು ನನಗೆ. ಅದು ಸ್ವಲ್ಪ ಹೆಚ್ಚಾಗಿದೆ. ಎಲ್ಲಿ ಮಾತಾಡ್ಕೊಂತ ಗೊತ್ತಾಗ ಎಲ್ಲಿ ಸಿಕ್ಕಿತೋ ಇದು ನಿನಗೆ? ಅಲ್ಲ, ಅದು ಯಾಕಂದ್ರೆ ಪಾಪ ಅನಾಥಲ್ಲ, ನಾನು ಕರ್ಕೊಂಡು ಬಂದಿದ್ದೇನೆ. ಅದೇನೇ ಇರ್ಲಿ ಅಪ್ಪ, ಒಂದು ಬೇರೆ ಮದುವೆ ಅಂತ ನಾವು ಹೋಗ್ತೀವಿ. ಬೇರೆ ಮದುವೆ ಎಲ್ಲಿಯಾದ್ರೂ ಇದ್ರೆ ಹೇಳಿ, ನಾನು ಹೋಗ್ತೀನಿ ಬೇರೆ ಕಡೆ. ಮಗನೇ, ಬೇರೆ ಕಡೆ ನೀನು ಹೋಗುವುದಿದ್ರೆ ನಿನ್ನನ್ನು ಅಲ್ಲಿಗೆ ಕಳಿಸ್ತಾ ಇದ್ದೆ ನಾನು. ಇದು ಉದ್ದೇಶ ಅದಲ್ಲ. ನನ್ನ ಪ್ರತಿನಿಧಿಯಾಗಿ ಒಳ್ಳೆಯ ದೊಡ್ಡ ಕಾರ್ಯಕ್ರಮಕ್ಕೆ ಪ್ರಪ್ರಥಮ ಬಾರಿಗೆ ಹೋಗ್ಬೇಕೆನ್ನುವುದೇ ನನ್ನ ಉದ್ದೇಶ. ಅಲ್ಲಲ್ಲಿ ಬೇರೆ 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 ರಾಜ್ಯದ ರಾಜಕುವರು ರಾಜಭಟರು ಎಲ್ಲ ಬರ್ತಾರೆ. ಅವರ ಪರಿಚಯ ನಿನಗಾಗ್ಬೇಕು. ನೀವು ಉದ್ದೇಶದಿಂದ ಅಲ್ಲಿಯ ತನಕ ಕಳುಹುತ್ತಾ ಇದ್ದೇನೆ. ಅಲ್ಲ, ಒಂದ್ ಕೆಲಸ ಮಾಡುವ. ಏನು? ಆ ಮದುವೆ ಮುಗಿಸಿ ಬರ್ತಾರಲ್ಲ, ಆವಾಗ ನಾವು ಹೋಗ್ತೇವೆ. ನಿನ್ನ ಕೆಲಸವನ್ನೆಲ್ಲ ಮೊದಲು ಬದಿಗಿಡು. ನಾನು ಹೇಳಿದ ಕೆಲಸವನ್ನು ಮೊದಲು ಮಾಡು. ಹೋಗ್ಲೇಬೇಕಾ? ಮತ್ತೆ ಏನ್ ನಾನೇ ಹೋಗ್ತಾ ಇದ್ದೆ. ಏನ್ ಮಾಡೋಣ ಹೇಳು? ರಾಜಕೀಯದ ಒತ್ತಡ, ಕಿರೀಟ ಹೊತ್ತವನಿಗೆ ಕಿರುಕುಳ ಹೆಚ್ಚಂತೆ. ಆ ರೀತಿಯಾಗಿದೆ ನನಗೆ. ನಮಗೂ ಸ್ವಲ್ಪ ಕಿರುಕುಳ ಜಾಸ್ತಿ ಆದಾಗೆ ಗೊತ್ತಾಯ್ತು ನನಗೆ. ಈಗ ಕಿರುಕುಳ ಜಾಸ್ತಿ ಆಗಿದೆ. ಜಾಸ್ತಿ ಆಯ್ತು. ಹೌದೌದು, ನೀವು ಗೊತ್ತು ಗೊತ್ತು ಪಿಸು ಪಿಸು ಮಾತಾಡುವಾಗ್ಲೇ ಏನೋ ಆಗಿದೆ ನಿಮಗೆ. ಆದ್ಯೇನು ಇಲ್ಲ, ಇಲ್ಲ ಇಲ್ಲ ಏನಾಗ್ಲಿಲ್ಲ. ನೀವು ಎಣಿಸ್ಕೊಂಡಂತ ರೀತಿಯಲ್ಲಿ ಏನೂ ಆಗಿಲ್ಲ. ಇಷ್ಟೆಲ್ಲ ಹೇಳ್ತೀಯಲ್ಲ ಮಗನೇ, ಇಷ್ಟೆಲ್ಲ ಹೇಳ್ತೀಯಲ್ಲ, ಅಲ್ಲಿಗೆ ಹೋಗುವುದಕ್ಕೆ ಯಾಕೆ ಭಯ ನಿನಗೆ? ಭಯ ಇಲ್ಲ. ಮತ್ತೆ ನಮ್ದು ಬೇರೆ ಕೆಲಸ. ಹೋಗ್ತೀಯಾ ಇಲ್ವಾ? ಹೋಗ್ಬೇಕಾ? ಹಾ, ಅಪ್ಪ ಹೇಳಿದ್ರ ಮೇಲೆ ಏನಾದ್ರೂ ಮಾಡ್ಬೇಕಲ್ಲ. ಹೋಗು. ಜೊತೆಗೆ ಇವನನ್ನು ಕರೆದುಕೊಂಡು ಹೋಗು. ಅಲ್ಲ, ಹೋಗೋ ನಾನು ಇವನು ಕರ್ಕೊಂಡು ಹೋಗ್ತೀನಿ. ನಾನು ಒಬ್ಬನೇ ಹೋಗೋದಿಲ್ಲ. ಹೌದು, ಒಬ್ಬನೇ ಹೋಗುವ ನಾನಲ್ಲ. ಜೊತೆಲಿ ಇವನು ಕರ್ಕೊಂಡು ಹೋಗ್ತೀನಿ. ನಾವು ಹೋಗ್ಲೇಬೇಕಾ? ಬೇರೆ ಭಾಷೆಯಲ್ಲಿ ಹೇಳ್ಬೇಕು. ಅಲ್ಲ, ಹಾಗ ಭಾಷೆ ಅದೇ ಇರಲಿ, ಭಾಷೆ ವ್ಯತ್ಯಾಸ ಮಾಡಬಾರ್ದು. ಭಾಷೆ ಇದನ್ನೇ ಇರಲಿ. ನಾನು ಹೋಗ್ಲೇಬೇಕಾ? ಹೋಗತಕ್ಕದ್ದು. ಅಪ್ಪನ ಮಾತು ನೆರವೇರಿಸ್ಬೇಕು. ಆದಷ್ಟು ಬೇಗವಾಗಿ ಬನ್ನಿ. ಸುಧನದೋರದಿಗಳುವುದ ಮಾರ್ಗವನು ಸಂತಸದಿ ತಾಯಿರೇ ಸುತನದ ಹರಸಿ ಕಳುಹಿ ಮಾರ್ಗವನು ಸಂತಸದಿ ತಾನಿರೇ. ಸ್ವಾಮಿಯೇ, ನನ್ನ ಆತ್ಮೀಯನ ಮಗಳ ಮದುವೆಗೆ ನನ್ನ ಮಗನನ್ನ ಕಳುಹಿದ ಹಾಗಾಯಿತು. ಅದ್ಯಾರು ಆ ಕಡೆಯಲ್ಲಿ ಈ ಕಡೆ ಬರ್ತಾ ಇರುವುದು? ಕಣಿಯ ಬೇಳ ಬಂದನಯ್ಯ ಗಿಂದರ ಜೋಗಿ, ಕಣಿಯ ಬೇಳ ಬಂದನಯ್ಯ ಗಿಂದರ ಜೋಗಿ, ಮನದೊಳಿಪ್ಪ ಕೊಳೆವದೊಳವ ಸಿದ್ಧನು ಜೋಗಿ, ಮನದೊಳಿಪ್ಪ ಕೊಳೆವದೊಳೆವ ಸಿದ್ಧನು ಜೋಗಿ, ಕಿಂದರ ಜೋಗಿ ಸಿದ್ಧನು ಜೋಗಿ. ಇದ್ದದ್ದು ಇದ್ದಾಗಿ ಶುದ್ಧವಾಗಿ ಹೇಳಬಲ್ಲೆ, ಇದ್ದದ್ದು ಇದ್ದಾಗಿ ಶುದ್ಧವಾಗಿ ಹೇಳಬಲ್ಲೆ, ಬಪ್ಪುದು ಬಪ್ಪಂಗೆ ಕಣಿ ಹೇಳುವೆ, ಬಪ್ಪುದು ಬಪ್ಪಂಗೆ ಕಣಿ ಹೇಳುವೆ. ಕಣಿಯ ಬೀಳ ಬಂದ ನಯ್ಯಗಿಂದರ ಜೋಗಿ, ಮನದೊಳಿಪ್ಪ ಗುಳೆವದೊಳೆವ ಸಿದ್ಧನು ಜೋಗಿ, ಕಿಂದರ ಜೋಗಿ ಸಿದ್ಧನು ಜೋಗಿ. ಜೈ ಭಜಂಗಮರಿ. ಇದ್ದುದನ್ನೇ ಇದ್ದಾಗ ಹೇಳಬಲ್ಲಂತ ಶಕ್ತಿಯನ್ನು ಪಡೆದಿದ್ದೇನೆ ನಾನು. ಹಿಂದೆ ಆದುದನ್ನು ಮುಂದೆ ಆಗುವುದನ್ನು ಎಲ್ಲ ವಿಷಯನೂ ಹೇಳ್ತೇನೆ. ಹಾಗಂತ ಎಲ್ಲರಿಗೂ ನಾನು ಕಡೆಯಲಿಕ್ಕೆ ಹೋಗುವನಲ್ಲ. ಯಾರಿಗೂ ಹೇಳಬೇಕು ಅವರಿಗೆ ಹೇಳಿಕಾಗಿ ಹೋದವ ನಾನು. ಅನಾಚಾರ, ಅಧರ್ಮ, ಮೋಸ, ವಂಚನೆ ಎಲ್ಲಿ ತುಡುಕ್ತಾ ಇದೆಯೋ ಯಾರು ಬಿಟ್ಟವರು ನಿನ್ನ, ಯಾರು ಬಿಟ್ಟವರು, ಯಾರು ಬಿಟ್ಟವರು ನಿನ್ನ, ನೀ ಬಂದ ಎನ್ನ ಬಳಿಗೆ ಹೇಗೆ
ಸಾರಪ್ತು ನೀನು ಬೇಗ ನೀಡುವೆ ಭಿಕ್ಷೆಗಳು ನಾನು ಈಗ ಯಾರು ಬಿಟ್ಟವರು ಯಾರು ಬಿಟ್ಟರು ನಿನ್ನ ಬಡ ಜೋಗಿ? ಯಾರು ನಿನ್ನನ್ನು ಬಿಟ್ಟರಿಲ್ಲಿ? ಆಸ್ಥಾನದಲ್ಲಿ ರಾರಾಜಿಸುತ್ತಿರುವಂತಹ ಸಂದರ್ಭದಲ್ಲಿ ಬಡ ಭಿಕ್ಷುಕ ಬಂದು ಕಣಿ ಹೇಳ್ತೇನೆ ಎನ್ನುತ್ತಾ ಇದೆಯಲ್ಲ, ಹೋಗಿಲ್ಲಿಂದ. ಭಿಕ್ಷೆ ನನಗೆ ಭಿಕ್ಷುಕ ಎಂಬುದು ನಾ ತಿಳಿದೆ. ಭಿಕ್ಷೆ ನನಗೆ ಏಕೆ ಭಿಕ್ಷೆ ನನಗೆ ಭಿಕ್ಷುಕ ಎಂಬುದ ನಾ ತಿಳಿದೆ. ಪಾಪದ ಕೂಪವು ತುಂಬಿದೆ, ಪಾಪದ ಕೂಪವು ತುಂಬಿದೆ. ನಂದಿಯು ಹತ್ತಿರ ಬಂದಿದೆ ನೋಡು, ಪಾಪವು ಕೂಪವು ತುಂಬಿದೆ. ನಂದಿಯು ಹತ್ತಿರ ಬಂದಿದೆ ನೋಡು, ಪಾಪವು ಹತ್ತಿರ ಬಂದಿದೆ. ನಂದಿಯು ಹತ್ತಿರ ಬಂದಿದೆ ನೋಡು. ಭಿಕ್ಷೆ ಏತಕ್ಕೆ? ನನಗೆ ನಿನ್ನ ಭಿಕ್ಷೆಯ ಅಗತ್ಯವೇ ಇಲ್ಲ. ಮಹಾರಾಜನಾದವ ಯಾರಿಗೆ ಏನು ಮಾತನಾಡಬೇಕು ಪ್ರಜ್ಞೆ ನಿನಗೆಲ್ಲವೇ? ನನ್ನಂತವರಿಗೆ ಮತ್ತೇನು ಹೇಳು? ಎಂತ ಮಾತನಾಡ್ತಾ ಇದ್ಯಾ? ಎಲ್ಲವನ್ನು ತಿಳಿದುಕೊಂಡೇ ಇಲ್ಲಿಗೆ ಬಂದವ ನಾನು. ನೀನು ಮಾಡಿದಂತ ಪಾಪದ ಕರ್ಮ ತಿಳಿದುತ್ತಾ ಇದೆ. ಏ ಬಡ ಭಿಕ್ಷುಕ, ನನ್ನ ಬಗ್ಗೆ ನೀನು ಹೇಳ್ತೀರೋ? ಹೌದು, ಹೇಳಿ. ನಿನ್ನ ಬಗ್ಗೆ ಏನಂತ ನಿನಗೆ ಗೊತ್ತಿಲ್ಲ. ಏನು? ಭಿಕ್ಷೆಯನ್ನ ಬೇಡುತ್ತಾ ಊರೂರು ಅಲೆಯುತ್ತ ಇಲ್ಲಿಯ ತನಕ ಬಂದಿದ್ಯಾ ನೀನು? ನನ್ನ ಭವಿಷ್ಯವನ್ನು ನೀನು ಹೇಳುವುದು? ಭಿಕ್ಷೆ ಬೇಡಲಿಕ್ಕೆ ಬಂದವಲ್ಲ. ಭಿಕ್ಷೆ ಬೇಡುವುದಾದರೆ ಭವತಿ ಭಿಕ್ಷಾಂತಿ ಅಂತ ಹೇಳ್ತಿದ್ದೆ ನಾನು. ಮತ್ತೆ ಅದಕ್ಕಾಗಿ ಬಂದವನಂತೂ ಅಲ್ಲವ. ಎಲ್ಲವನ್ನು ತಿಳಿದುಕೊಂಡೇ ಬಂದಿದ್ದೇನೆ ನೀನು ಮಾಡಿದಂತ ಪಾಪದ ಕರ್ಮ ತುಂಬಿ ತುಳುತ್ತಾ ಇದೆ. ಹತ್ತಿರ ನಿನಗೆ ಸಾವು ಬರ್ತಾ ಇದೆ ನೋಡು. ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಇಂದರುವೆದೆರಳುದಿರೆಯೋ ಕಳನು ಪೂರ್ವದ ಪರಿಯ ನೆನೆದು. ಇಂದರುವೆದೆರಳೆ ಕಳನು ಪೂರ್ವದ ಪರಿಯ ನೆನೆದು. ನಡುಗಿದನು ಭಯದೊಳಗೆ, ಭಯದೊಳಗೆ ವೆದೆಯದಾಗುಳುದ ಮನದಿ ಹಲವ ಯೋಚಿಸುತ್ತ ತಾ ಹೊರಟ. ವೆದೆಯಗುಳುದ ಮನದಿಯು ಹಲವ ಯೋಚಿಸುತ್ತ ತಾ ಹೊರಟ. ಪೂರ್ವದ ಪರಿಯ ನೆನೆದು. ಏನು ಆಶ್ಚರ್ಯವಿದು? ರಾಜಸಭೆಯಲ್ಲಿ ರಾರಾಜಿಸುತ್ತಿರುವಂತಹ ಸಂದರ್ಭದಲ್ಲಿ ಕಿಂದರ ಜೋಗಿಯೋರ್ವನ ಬಂದು ನಿನಗೆ ಸಾವು ಸಮೀಪಿಸುತ್ತಿದೆ, ಹಿಂದೆ ಮಾಡಿದ ಕರ್ಮಗಳೆಲ್ಲವೋ ನಿನ್ನ ಬೆಂಬಿಡದೆ ಬರುತ್ತಾ ಇದೆ ಎನ್ನುವುದಾಗಿ ಹೇಳ್ತಾ ಇದ್ದಾನಲ್ಲ. ಏನು ಆಶ್ಚರ್ಯವಿದು? ಈತ ಆಡುವ ಮಾತನ್ನ ಕೇಳ್ತಾ ಇದ್ರೆ ಹಿಂದಿನ ಘಟನೆಗಳೆಲ್ಲವೂ ನನಗೆ ಮರುಕಳಿಸುತ್ತಾ ಇದೆ. ಯಾಕೆ ಹೀಗೆ ಬಂದು ಹೇಳಿದ? ಹಾಗಾದ್ರೆ ಈತ ಸಾಮಾನ್ಯದವನಲ್ಲ, ಅಸಾಮಾನ್ಯನು ಎನ್ನುವುದಕ್ಕೆ ಸರಿಯಾದ ಸಾಕ್ಷಿ ಬೇರೊಂದು ಬೇಡ. ಯಾರಿರಬಹುದು ಈತ? ಯಾರಿರಬಹುದು? ಏನಾದ್ರೂ ಹೋಗಿ ಆತನಲ್ಲಿ ಕೇಳಲೇ? ಹೇಗೆ ಕೇಳಲಿ ಆತನಲ್ಲಿ? ಮೊದಲೇ ನಾನು ದುಡುಕಿ ಆತನನ್ನ ಭಿಕ್ಷುಕ ಎನ್ನುವುದಾಗಿ ಕರೆದೆ. ಹೋಗಿ ತಪ್ಪಾಯ್ತು ಅಂತ ಕೇಳಿದ್ರೆ ನನ್ನನ್ನ ಕ್ಷಮಿಸ್ಯಾನೆ? ಸಾಧ್ಯವಿಲ್ಲ. ಆದ್ರೂ ಕೂಡ ಆತ ಹೇಳಿದಂತ ಮಾತು ಕಿವಿಗೆ ಅಪ್ಪಳಿಸುತ್ತಾ ಇದೆ. ಹೌದಾ? ಏನಾಗಿರಬಹುದು? ನನ್ನ ಜೀವನದಲ್ಲಿ ನಡೆದಂತಹ ಘಟನೆಗಳು ಮರುಕಳಿಸಬಹುದೇ?
ಮಾಡುವವನೇ ಈ ಭಾರ್ಗವ. ಮತ್ತೆ ಎಂದೂ ಸಾಧ್ಯವಿಲ್ಲ. ಬಂದದ್ದೆಲ್ಲ ಬರಲಿ. ಗೋವಿಂದನ ದಯವನ್ನು ನೋಡ್ತೇನೆ. ಪರಮಾರು ಸರಿದರುಣಿ ಮಾರನು ಸುದಯ ಲಗ್ನವ ವಿರಜಿಸುತ್ತ ಸುದಯ ಲಗ್ನವ ವಿರಜಿಸುತ್ತ ಇಂದು ಈ ಶುಭಮುಹೂರ್ತದಲ್ಲಿ ನನ್ನ ಮಗಳೆನಿಸಿಕೊಂಡಂತಹ ಕಾವ್ಯಳಿಗೂ ನನ್ನ ಮಿತ್ರನ ಮಗನಾದಂತಹ ವೇದಾಂತನಿಗೂ ಮದುವೆಯನ್ನು ಮಾಡಬೇಕೆಂತ ಸಕಲ ರಾಜಕುಮಾರರಿಗೂ ಆಮಂತ್ರಣವನ್ನು ಕಳಿಸಿದ್ದೇನೆ ಮದುವೆಗೆ ಬರಲಿಕ್ಕಾಗಿ. ಆದ್ರಿಂದ ಸರ್ವರು ಬರ್ತಾರಲ್ಲ, ಬಂದವರನ್ನು ಸ್ವಾಗತಿಸಬೇಕಾದ್ದು ನನ್ನ ಕರ್ತವ್ಯ. ಅಲ್ವೇ? ಬಂದವಗೆ ಬಾರಿ ಸ್ವಾಗತವಗೆ, ಬಂದವಗೆ ಬಾರಿ ಸ್ವಾಗತವಗೆ ಕುಳ್ಳಿರಿಸಿ ಮಿತ್ರ ಮಿತ್ರ ಸತ್ಯಶೇಖರ, ಪ್ರಯಾಣ ಸುಗಮವಾಗಿತ್ತೆ. ಸುಗಮವಾಗಿಯೇ ಬಂದೇವೆ. ಬಂದಿರಲ್ಲ, ಬಂದವರನ್ನು ಆದರದಿಂದ ಸ್ವೀಕರಿಸುವುದು ನನ್ನ ಧರ್ಮ. ನಿಜ. ಬಾಯಾರಿಕೆ ಏನಾದರೂ ಬೇಕೆ? ಬೇಡ. ಸಂತೋಷ. ಸಂತೋಷವಾಯ್ತಲ್ಲ. ಆದ್ರಿಂದ ಯಾರೋ ಮತ್ತಾರೋ ಬರ್ತಾ ಇದ್ದಾರಲ್ಲ, ಬರ್ತಾರೆ. ಅಂಜುದಲ್ಲಿ ನಡೆದರೆ ಗೆಳೆಯನೊಡ ವಿಕ್ರಾಂತ, ಅಂಜುದಲ್ಲಿ ನಡೆದರೆ ಗೆಳೆಯನೊಡ ವಿಕ್ರಾಂತ, ಅಂಜುದಲ್ಲಿ ನಡೆದರೆ ಗೆಳೆಯನೊಡ ವಿಕ್ರಾಂತ. ಇಲ್ಲಿಗೆ ಬರ್ತಾ ಇರುವವರು, ಮುಂದೆ ಹೋಗ್ತಾ ಇರುವವರು ಗೊತ್ತಾಗ್ಲಿಲ್ಲ. ಇಲ್ಲಿಗೆ ಬರ್ತಿದ್ದವರು, ಇಲ್ಲಿಗೆ ಬರ್ತಿರುವವರು, ಇಲ್ಲಿಗೆ ಬನ್ನಿ ಬನ್ನಿ, ತಮಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬನ್ನಿ ಬನ್ನಿ. ಆದ್ರೂ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಮದುವೆಯ ಆಮಂತ್ರಣವನ್ನು ನಾನು ಕಳಿಸಿದವ ಸಕಲರಿಗೂ. ತಾವು ಯಾರಂತ ನನಗೆ ಪರಿಚಯ ಆಗಲಿಲ್ಲ. ಮದುವೆ ಮನೆಗೆ ಹೋಗುವಾಗ ಸಂತೋಷಭರಿತರಾಗಿ ಹೋಗುವವರು ಎಲ್ಲರೂ. ಆದ್ರೆ ತಾವು ನನ್ನ ದ್ವಾರವನ್ನು ಪ್ರವೇಶಿಸುವಾಗಲೇ ಹೊಂಜುತ್ತಾ ಹೊಂಜುತ್ತಾ ನಡುಗುತ್ತಾ ಬರ್ತಿದ್ದೀರಲ್ಲ ಸ್ವಾಮಿ, ಯಾವ ಕಾರಣ ಅಂತ ಗೊತ್ತಾಗ್ಲಿಲ್ಲ. ತಮ್ಮನ್ನು ನೋಡಿದ್ರೆ ಯಾವುದೋ ರಾಜಕುಮಾರ ಅಂತ ತೋರ್ಪಡಿಸ್ತಾ ಇದ್ದೀರಿ. ನಾವ್ಯಾರಂತ ನಿಮ್ಗೆ ಗೊತ್ತಾಗ್ಲಿಲ್ಲ? ಗೊತ್ತಾಗಲಿಲ್ಲ. ನಾವು ಹೊಂಜುತ್ತಾ ಬಂದದ್ದಲ್ಲ. ನಮ್ಮ ಹೊಸ ಜಾಗ ಇದು. ನಾವು ಪಂಡಿತರ ಬಳಿಗೆ, ಜ್ಞಾನಿಗಳ ಬಳಿಗೆ, ತಂದೆ ತಾಯಿಯವರ ಬಳಿಗೆ, ದೇವಸ್ಥಾನಕ್ಕೆ, ಗುರುಹಿಯರ ಬಳಿಗೆ, ಗುರುಗಳ ದೇವಸ್ಥಾನದ ಬಳಿಗೆ ಹೋಗುವಾಗ ತಗ್ಗಿ ಬಗ್ಗಿ ಹೊಂಜುತ್ತಾ ನಡಿಬೇಕಂತ ನಮ್ಮ ಅಪ್ಪ ಅಮ್ಮ ಹೇಳ್ತು. ಪರಿಸ್ಥಿತಿ ಬೇರೆ ಇದೆ. ಒಳ್ಳೆ ಸಂಸ್ಕೃತವಂತರು. ಹೌದೌದು. ಗುರುಗಳು ಒಳ್ಳೆ ಬುದ್ಧಿವಂತ ಗುರು ಪಾಠ ಕಲಿಸಿದ್ದಾರೆ. ನಾವ್ ಯಾರನ್ನು ಗೊತ್ತಾಗ್ಲಿಲ್ವ? ಗೊತ್ತಾಗ್ಲಿಲ್ಲ. ತಾವು ಯಾರು? ನಾವು ಬೇರೆ ಯಾರಲ್ಲ, ಕಾಂಚನಾಪುರದ ಅಧಿಕಾರಿ ಭಾರ್ಗವ ಚಕ್ರವರ್ತಿ. ಓ, ನನ್ನ ಮಿತ್ರನಾದ ಭಾರ್ಗವನ ಮಗನೇ. ಅವ್ರ ಮಗ. ತಮಗೂ ನಮಸ್ಕಾರ. ಪ್ರಯಾಣ ಸುಖಕರವಾಗಿತ್ತಿ. ಕುಳಿತುಕೊಳ್ಳಿ ಸ್ವಾಮಿ, ಕುಳಿತುಕೊಳ್ಳಿ. ಯಾರಲ್ಲಿ ಮಗಳನ್ನು ಸಿಂಗರಿಸಿ ಕರೆದು ತನ್ನಿ. ಸಿಂಗರಿಸಿದರ ಬಲೈರುಲಿದು ಮಂಗಳಾಂಗಿಯರ ಮನಬಲಿದು, ಸಿಂಗರಿಸಿ ಕರೆದರುಳಿದು. ಮಗಳೇ, ಎದ್ದೇಳಮ್ಮ, ಎದ್ದೇಳು. ಈ ಶುಭ ಮುಹೂರ್ತದಲ್ಲಿ ವೇದಾಂತನೊಡನೆ ನಿನಗೆ ಮದುವೆ ಮಾಡಬೇಕೆಂತ ನಿಶ್ಚಯಿಸಿದವ ನಾನು. ಇಗೋ, ಇದೇ ಸಮಯ ಮೀರ್ತಾ ಇದೆ, ತಡ ಮಾಡುವುದಲ್ಲ. ಮಾಲೆಯನ್ನು ಕೊಡ್ತಾ ಇದ್ದೇನೆ. ಪುರೋಹಿತರು ಮಂತ್ರಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಗಣಿಯ ಬೇಳ ಬಂದೆ ನಾನು ಕಿಂದನ ಜೋಗಿ, ಮನೆಯೊಳಿಪ್ಪ ಮನದೊಳಿಪ್ಪ ತೊಳೆವ ಸಿದ್ಧನು ಜೋಗಿ. ಗಣಿಯ ಬೇಳ ಬಂದೆ ನಾನು ಕಿಂದನ ಜೋಗಿ, ಮನದೊಳಿಪ್ಪ ತೊಳೆವ ಸಿದ್ಧನು ಜೋಗಿ. ಕಿಂದರ ಜೋಗಿ ಸಿದ್ಧನು ಜೋಗಿ. ಇದ್ದದ್ದು ಇದ್ದಾಗಿ ಶುದ್ಧವಾಗಿ ಹೇಳಬಲ್ಲೆಯ, ಇದ್ದದ್ದು ಇದ್ದಾಗಿ ಶುದ್ಧವಾಗಿ ಹೇಳಬಲ್ಲೆಯ. ಬಪ್ಪೂರು ಬಪ್ಪಂಗಿ ಕಣಿ ಹೇಳುವೆಯ, ಬಪ್ಪೂರು ಬಪ್ಪಂಗಿ ಕಣಿ ಹೇಳುವೆ. ಕಣಿಯ ಬೀಳ ಬಂದೆ ನಾನು ಗಿಂದರ ಜೋಗಿ, ಮನದೊಳಿಪ್ಪ
ಕುಳಿವ ಸಿದ್ಧನು ಜೋಗಿ ಇಂದರ ಜೋಗಿ ಸಿದ್ಧನು ಜೋಗಿ. ಕಡಿ ಹೇಳ್ತೇನೆ ಇದ್ದ ವಿಷಯವನ್ನು ಇದ್ದಾಗೆ ಹೇಳ್ತೇನೆ. ಮುಂದೆ ಬರುವಂಥದ್ದು ಹಿಂದೆ ಆಗುವಂಥದ್ದು ವಿಷಯ ಎಲ್ಲವನ್ನು ಹೇಳ್ತಾ ಇದ್ದೇನೆ. ಯಾರು ಕೇಳುವರಿದ್ದರೆ ಮುಂದಕ್ಕೆ ಬರ್ಬೋದು ಕಿಂದರ ಜೋಗಿಯವರೇ, ತಮಗೂ ನಮಸ್ಕರಿಸ್ತಾ ಇದ್ದೇನೆ. ಆಗಿದ್ದು ಒಳ್ಳೆಯದಾದ್ರೆ ಸ್ವಾಮಿ, ಧ್ವನಿಯನ್ನು ಕೇಳಲು ನೀವು ಹೇಳುವುದಕ್ಕಾಗಿ ಈ ಸಮಯ ಇಲ್ಲವಾ? ವ್ಯವಧಾನವಿಲ್ಲ ಸ್ವಾಮಿ. ಯಾಕಂದ್ರೆ ಮದುವೆಯನ್ನು ಮಾಡ್ಬೇಕಂತ ಈ ಸಮಯದಲ್ಲಿ ಸಮಯ ಮೀರಿ ಹೋಗ್ತಾ ಇದೆ. ಅದರ ನಂತರ ಬೇಕಾದ್ರೆ ನೀವು ಹೇಳಿ, ನಾನು ಕೇಳ್ತೇನೆ, ಮುಂದೇನಾಗ್ತದೆ ನೋಡ್ತೇನೆ. ಮದುವೆ ಕಾರ್ಯಕ್ರಮದಲ್ಲಿ ಇದ್ದವ, ಈಗ ಮದುವೆ ಕಾರ್ಯಕ್ರಮ ನೋಡಿ ಇದೆ, ಮಂತ್ರಘೋಷ ಆಗುತ್ತಾ ಇದೆ. ಆದ್ರೂ ಒಂದು ವಿಷಯ ಕೇಳ್ತೇನೆ ನಾನು. ಏನ್ ಹೇಳಿ? ಮದುವೆ ಕಾರ್ಯಕ್ರಮದ ಇದ್ದೇನೋ ಸಂತೋಷವಾಯ್ತು ನನಗೆ. ಹುಡುಗಿ ಯಾರತ್ತು ಗೊತ್ತಾಗಿ? ಹುಡುಗಿ ಹೌದು, ಮಗಳು ಕಾವ್ಯ. ಎಲ್ಲಿ? ನಾರಿಯಳದ ನೋಡಿ ಒಡನೆ ಅಚ್ಚರಿಗೊಳುದ ತಿಳಿದ ನಾಕ್ಷಣರಿ ನಿಜವಾ. ಅಚ್ಚರಿಗೊಳುದ ತಿಳಿದ ನಾಕ್ಷಣರಿ ನಿಜವಾ. ನೋಡಿದ್ದೇನೆ. ಅಣ್ಣ ತಂಗಿಯಾಯಿ ಬಂದು ಜನುಮಗಳನು ಬಂದು. ಅಣ್ಣ ತಂಗಿಯ ಈ ಬಂದ ಜನುಮಗಳನು ಬಂದ. ಅಣ್ಣ ತಂಗಿಯ ಈ ಬಂದ ಜನುಮಗಳ ಅನುಬಂಧ ಎಂದು ಮರೆಯದ ಸಂಬಂಧ. ಎಂದು ಮರೆಯದ ಸಂಬಂಧ ಅಣ್ಣ ತಂಗಿಯರ ಅನುಬಂಧ. ಎಂದು ಮರೆಯದ ಸಂಬಂಧ ಅಣ್ಣ ತಂಗಿಯರ ಅನುಬಂಧ. ಕಾದಂಬರಿ ಕಾವ್ಯ ಕಾದಂಬರಿಯು ಕಾವ್ಯ ಕಾದಂಬರಿಯು ಅಣ್ಣ ತಂಗಿಯರ ಈ ಬಂದ ಜನುಮಗಳ ಅನುಬಂಧ. ಎಂದು ಮರೆಯದ ಸಂಬಂಧ ಅಣ್ಣ ತಂಗಿಯರ ಅನುಬಂಧ. ಕಾದಂಬರಿ ಕಾವ್ಯ ಕಾದಂಬರಿ ಕಾವ್ಯ ಕಾದಂಬರಿ ಕಾವ್ಯ ಕಾದಂಬರಿ. ಪೇಳುವೆನು ನಿಜವ ನಾರಿ ದಾಸನ್ನಯ ಕೈಯುದಿರೆ. ಪೇಳುವೆನು ನಿಜವ ನಾರಿ ತಾಸನ್ನಯ ಕೈಯುದಿರೆ. ಕೂಳನಾದನ ನಾಂದಿ ನಿಶ್ಚಯ ಎನುದ ತಾನುಡಿದುದೆರಳೆ. ಇಂಥ ವಿಚಿತ್ರವಾದ ಘಟನೆಯನ್ನು ನೋಡ್ತಾ ಇದ್ದೇನೆ. ನಾನು ಅವಳಿಗೆ ಹೇಳುವಂತೆ ಹೇಳಿದರೆ ಸತ್ಯವಾಗಿ ಆ ಧೂಳನ ಅಂತ್ಯ ಆಗುವುದಿಲ್ಲ. ಏನು ಮಾಡುವುದು ಹೇಳಿ? ಆ ಧೂಳನ ಅಂತ್ಯವಾಗಬೇಕಿದ್ದರೆ ನಾನು ಸುಮ್ಮನಿರುವುದೇ ಲೇಸು. ಮಹಾರಾಜ ಯೋಗಿಯವರೇ, ನೀವು ಮದುವೆ ಸಂಭ್ರಮದಲ್ಲಿ ಇದೆಯಾ? ನಾವೇನೋ ಮುಂದೊಮ್ಮೆಲೆ ಬೆಕ್ಕಸ ಬರಗಾಗಿ ನೋಡ್ತಾ ಇದ್ದೀರಪ್ಪ. ನನಗೆ ಏನಂತ ಗೊತ್ತಾಗಲಿಲ್ಲ. ಹೌದು, ಯೋಗಿಯವರ ಮನದಲ್ಲಿ ಎಷ್ಟೋ ವಿಚಿತ್ರ ಘಟನೆಗಳು ತುಂಬಿ ಹೋಯ್ತು ಎಂದು ನನಗೆ ಅರ್ಥವಾಗುವುದಿಲ್ಲ ಸ್ವಾಮಿ. ಮದುವೆಯ ಸುದ್ದಿಯನ್ನು ಕೇಳಿ ನನಗೆ ಮನಸ್ಸಿಗೆ ಮಹಾದಾನಂದವಾಯಿತು. ಆದರೆ ಒಂದು ವಿಷಯ, ಅನಿವಾರ್ಯವಾಗಿ ನಾನು ಬೇರೆ ಒಂದು ಸ್ಥಳಕ್ಕೆ ಹೋಗಬೇಕಾಗಿದೆ. ಯಾವಾಗಲಾದರೂ ಒಂದು ನನಗೆ ಗಡಿಯನ್ನು ಹೇಳ್ತೇನೆ ನಾನು. ಇವಾಗ ಬೇಡ, ಇವಾಗ ಮದುವೆ ಆಗಲಿ. ಇನ್ನೊಮ್ಮೆ ಕೇಳಬೇಕಂತಿದ್ರೆ ನಾನೇ ನಿಮ್ಮಲ್ಲಿ ಬರ್ತೇನೆ. ಒಂದು ವಿಷಯ, ಒಂದು ವೇಳೆ
ಹೇಳುವುದಾದರೆ ನಾನೇ ನೇರವಾಗಿ ಬರ್ತೇನೆ, ಅಥವಾ ನೀನಾಗೆ ಬಂದರೂ ಒಳ್ಳೇದು. ಬರುವುದಾ? ಲಲನಿಹಾರವನು ತಾ ಪಿಡಿದು ಲಲನಿಹಾರವನು ತಾ ಪಿಡಿದು ಚಲುವ ವೇದಾಂತನ ಬಳಿಗೈಯುದ ಚಲುವ ವೇದಾಂತನ ಬಳಿಗೈಯುತ ಕ್ಷಣದಿಯು ಬದಲಾಗಿ ಕ್ಷಣದಿ ಬದಲಾಗಿ ಬದಲಾಗಿ ಹಾರವನು ವಿಕ್ರಾಂತ ಗೀಯುದ ದರೆಗುರುಳಿ ನೋಡಿಗೆರಳುತ್ತ ಬೋಬಾಯ್ ನೋಡಿಗೆರಳುತ್ತ ಬೋಬ ಒಡನೆ ನನಗೆ ಬೇಡಿನ ರೋಜನಿಂದ ಮಿತ್ತ ನನಗೆ ನೋಗೈದಯನಲ್ಲಿ ಕಾಗಾಯ್ ಮಿತ್ರ ಉದಯಸೇನ, ನನ್ನ ಮಿತ್ರ ಎನ್ನುವುದಕ್ಕೆ ಮನಸ್ಸಿಗೆ ಬೇಸರವಾಗುತ್ತಿದೆ. ಎಲ್ಲೋ ಮಿತ್ರದ್ರೋಹಿ, ಎಂತ ಅನ್ಯಾಯ ಮಾಡಿಬಿಟ್ಟೆ. ಹೌದೇನೋ, ಅಂದು ಗುರುಮಠದಲ್ಲಿರುವಾಗ ಮಿತ್ರ ನಾವು ಹೀಗೆ ಇರಬಾರದು, ಮುಂದೆ ಬಂಧುಗಳಾಗಬೇಕು ಎಂಬುದಾಗಿ ಹೇಳಿದ ನೀನು. ಹೌದೇನು? ವಿದ್ಯಾಭ್ಯಾಸವನ್ನು ಕಲಿಯುವಾಗ ಹೌದು, ಗುರುಗಳೇ ಹೇಳಿದ್ದು ನೀವೆಲ್ಲರೂ ಬಂಧುಗಳಾಗುವ ಬಯಸ್ತೀರಾ ಅಂತ ಕೇಳಿದ್ರು. ಹೌದೇನೋ? ಆದ್ರೆ ನಾನು ಸಾಂಸಾರಿಕ ಬಂಧನಕ್ಕೆ ಸಿಲುಕುವನಲ್ಲ, ಬ್ರಹ್ಮಚಾರಿ ಆಗಿರ್ತೇನೆ ಅಂತ ಹೇಳಿದ ಎಂಬುದಾಗಿ ಹೇಳಿದವ. ಲೇಖನ ಮುಖಿಲವಾಗಿ ಮೊದಲೇ ತಿಳಿಸಿದವ ನಾನು. ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸಬೇಕು ಎಂಬುದಾಗಿ. ಏನ ಹೀನ ಕೃತ್ಯವಾಗಿದೆ ನೀನು? ಏನಾಯ್ತು ಹೇಳಿ? ನನ್ನ ಮಗನ ಗತಿಯೇನು ಮುಂದೆ? ನುಡಿಯಗೆ ಇಳುತ್ತ ಸುದಯ ನೋಡಿದ ನುಡಿಯಗೆ ಇಳುತ್ತ ಸುದಯ ನೋಡುತ್ತ ಉದಯ ಸೇನನು ರೋಜರಿ ಉದಯ ಸೇನನು ರೋಜರಿ ಗೈರ ಗೌರ್ಯವಿದೇನು ಈ ಪರಿ ಬೀಳು ಬೀಳು ಹೇಳು. ಕಾವ್ಯ, ಯಾಕೆ ಈ ರೀತಿ ಮಾಡಿಬಿಟ್ಟೆ? ಎಷ್ಟು ಆಸೆಯನ್ನು ಹೊತ್ತುಕೊಂಡವ ಈ ನಿನ್ನ ಅಪ್ಪ. ಕಲಿಯಬೇಕು ಮಗಳು ವಿದ್ಯಾಭ್ಯಾಸವನ್ನು, ಗುರುಮಠಕ್ಕೆ ಕಲಿಸಿದೆ. ಗುರುಗಳು ಹೊಗಳಿದರು ಒಪ್ಪಿದೆ. ನಡೆಯುವಂತ ವಾರ್ಷಿಕೋತ್ಸವದಲ್ಲಿ ಎಷ್ಟೋ ಕತೆ ಕಾದಂಬರಿ ಪ್ರಸಂಗವನ್ನು ಬರೆದು ನಿನ್ನ ಮಗಳು ಮುಂದೆ ದೊಡ್ಡ ಕವಿತೆ ಆಗ್ತಾಳೆ ಅಂತ ಗುರುಗಳು ಹೊಗಳಿದರು. ಆ ಹೊಗಳಿಗೆಗೆ ನಾನು ಒಪ್ಪಿ ಹೋದೆ ಮಗಳೇ. ಆದರೆ ಇಂದು ನಡೆಯುವಂತ ಈ ಶುಭ ಮುಹೂರ್ತದಲ್ಲಿ ಮದುವೆಯ ಮಂಟಪದಲ್ಲಿ ನನ್ನ ಮಿತ್ರನ ಮಾತನ್ನು ಕೇಳಿ ಕುಪ್ಪಿ ಹೋದೆ. ಪಾಪಿ, ಹಿಡಿದಂತ ಆಹಾರವನ್ನು ವೇದಾಂತನ ಕೊರಳಿಗೆ ಹಾಕುವುದನ್ನು ಬಿಟ್ಟು ವಿಕ್ರಾಂತನ ಕೊರಳಿಗೆ ಹಾಕಿದೆಯಲ್ಲ. ನಿನ್ನನ್ನು ಹೀಗೆ ಬಿಟ್ರೆ ಮುಂದೆ ಅದೆಷ್ಟೋ ಜನರಿಗೆ ಮಾಲೆಯನ್ನು ಹಾಕಿ ಹೋಗ್ತಿದ್ಯಾ. ಅದಕ್ಕಾಗಿ ಹಿಡಿದಂತ ಈ ಕೂರಸಿಯಲ್ಲಿ ನಿನ್ನ ಶಿರವನ್ನೇ ತೆಗೆದು ಬಿಟ್ಟೆ. ಒಡನೆ ತಡೆಯುತ್ತ ವೇದಾಂತ ಒಡನೆ ತಡೆಯುತ್ತ ವೇದಾಂತನು ತರುಣಿಯಳ ಬಳಿಗೈದು ತರುಣಿಯಳ ಬಳಿಗೈರು ಮರುಗುದಲಿ ತರುಣಿಯಳ ಎಬ್ಬಿಸೇ ಮರುಗುದಲಿ ಧರುಣಿಯಳ ಎಬ್ಬಿಸೆ ನುಡಿದ ಆ ಆ ಆ ಎದ್ದೇಳು, ಏನಾಗಿದೆ ನಿನಗೆ? ನನ್ನನ್ನ ಬಿಟ್ಟು ಬೇರೆ ಯಾರನ್ನ ಮದುವೆ ಆಗುವುದಿಲ್ಲ ಎನ್ನುವುದಾಗಿ ಬೇರೆ ಯಾರನ್ನಾದರೂ ಮದುವೆ ಆದರೆ ನಾನು ಜೀವಂತವಾಗಿ ಇರುವುದಿಲ್ಲ ಎಂದಂತ ನೀನು ಇವತ್ತು ಎಂತ ಕಾರ್ಯವನ್ನು ಮಾಡಿಬಿಟ್ಟೆ. ಈ ಮದುವೆಯ ಸಂದರ್ಭದಲ್ಲಿ ನನಗೆ ಮಾಲೆಯನ್ನ ಹಾಕುವುದನ್ನು ಬಿಟ್ಟು ದುಷ್ಟನಾದ ವಿಕ್ರಾಂತನ ಕೊರಳಿಗೆ ಮಾಲೆಯನ್ನ ಹಾಕಿದೆಯಲ್ಲ, ಯಾಕೆ? ಏನಾಯ್ತು? ಹೇಳು ಹೇಳು. ತರುಣಿದೋನು
ಸಂಶಯ ತಾಗೊಳ್ಳುತ್ತ ಎಚ್ಚಿತ್ತ ತರುಣಿ ತಾನು ಅಟ್ಟಹಾಸವ ಕೈಯುತ್ತ ವಿಕ್ರಾಂತ ಕರಗೆ ಕರಗಳ ತಟ್ಟುದ ವಿಕ್ರಾಂತ ಕರಗಳ ತಟ್ಟುದ ತಕ್ಕಿರುಳು ಎನಗೆ ಹಿಡಿನಾಪುರ ಕೈದು ಲಗ್ನ ಅಟ್ಟಹಾಸವ ಏನು ನಾಟಕ ಆಡುತ್ತಿದ್ರಿ ನಾವೆಲ್ಲ ಒಂದಾಗೆ ನನಗೆ ಮೋಸ ಮಾಡೋದಕ್ಕೆ ಮುಂದಾಗುತ್ತಿದ್ದೀರಾ? ಬಿಡುತ್ತೇನೆಂದು ಭಾವಿಸಿದ್ದೀರಾ? ನೀವೆಲ್ಲ ಒಂದು ಹೆಜ್ಜೆ ಮುಂದಿಟ್ಟರೆ ಯಾರೋ ಗಾಯುವರು ಯಾರೋ ಕೊಲ್ಲುವರು ಯಾರು ಗಾಯುವರು ಯಾರು ಕೊಲ್ಲುವರು ಎಲ್ಲವೂ ವಿಧಿಯಾಟ ಹೆಣ್ಣಿನ ಬಾಳಲಿ ಗೋಳಾಟ ಎಲ್ಲವೂ ವಿಧಿಯಾಟ ಹೆಣ್ಣಿನ ಬಾಳಲಿ ಗೋಳಾಟ ಯಾರು ಗಾಯುವರು ಯಾರು ಕೊಲ್ಲುವರು ಎಲ್ಲವೂ ವಿಧಿಯಾಟ ಹೆಣ್ಣಿನ ಬಾಳಲಿ ಗೋಳಾಟ ಕಾದಂಬರಿ ಕಾವ್ಯ ಕಾದಂಬರಿ ಕಾದಂಬರಿಯು ಕಾವ್ಯ ಕಾದಂಬರಿಯು ಯಾರು ಗಾಯುವರು ಯಾರು ಕೊಲ್ಲುವರು ಎಲ್ಲವೂ ವಿಧಿಯಾಟ ಹೆಣ್ಣಿನ ಬಾಳಲಿ ಗೋಳಾಟ ಕಾದಂಬರಿ ಕಾವ್ಯ ಕಾದಂಬರಿ ಏನು ಮಾಡಲಿ ಎನ್ನುತ್ತ ಧರಣಿ ಬತಾಳಿ ವಿಧಿಗಳ ಒಡನೆ ಏನು ಮಾಡಲಿ ಎನ್ನುತ್ತ ಧರಣಿ ಬದಾಳಿ ವಿಧಿಗಳ ಒಡನೆ ತರಳೆಯಳ ಕರೆ ತರುವ ಬಗೆಯ ಎಂದು ಏನಲು ಏನ ಮಾಡಲಿ ಆತ್ಮೀಯ ನಡೆಯಬಾರದಂತಹ ಘಟನೆ ನಡೆದು ಹೋಯ್ತಪ್ಪ. ಎಷ್ಟು ಸಂತೋಷದಿಂದ ಇದ್ದೆ ನಾನು. ನಿನ್ನ ಮಗ ವೇದಾಂತನಿಗೆ ಮದುವೆಯನ್ನು ಮಾಡಿ ಸಂತೋಷವನ್ನು ನೋಡಬೇಕೆನ್ನುವಂತಹ ಆಸೆಯನ್ನು ಹೊತ್ತುಕೊಂಡು ಬಂದಂತಹ ಈ ನಾನು ಆದ್ರೆ ನಡೆದ ಘಟನೆಯೇ ಬೇರೆಯಾಗಿ ಹೋಯ್ತು. ದರನೇ ಹಿಡಿದು ಎಳೆದುಕೊಂಡು ಹೋಗಿಬಿಟ್ಲಲ್ಲ, ಮಾಲೆಯನ್ನು ಮೊರಳಿಗೆ ಹಾಕಿ ಬಿಟ್ಲಲ್ಲ. ಈಗ ತರುವ ಪರಿ ಹೇಗೆ ಒಡನೆ ಬೀಳಿದ ಸತ್ಯಶೇಖರ ಯವದಿ ತೆರಳುವ ಗೆಳೆಯ ನೆಡೆಗೆ ಒಡನೆ ಬೀಳಿದ ಸತ್ಯಶೇಖರ ಯವದಿ ತೆರಳುವ ಗೆಳೆಯ ನೆಡೆಗೆಯ ನಿಜವಾರು ಕರುಣೆ ತೋರಿ ಕಳುಹು ಎನ್ನಲು ಆತ್ಮೀಯ ಭೀಮಸೇನ, ಸತ್ಯಶೇಖರ ಹೀಗಾಯಿತು ಎಂಬುದಾಗಿ ಚಿಂತಿಸಪಡಬೇಡ. ನಮಗೊಬ್ಬ ಆತ್ಮೀಯ ಇದ್ದಾನೆ. ಒಂದೇ ಗುರುಮಠದಲ್ಲಿ ಓದಿದೆವರು ನಾವು. ಭಾರ್ಗವ ಎನ್ನುವುದಾಗಿ
ಓ ನಮ್ಮ ಆಪ್ತ ಮಿತ್ರ. ಆಪ್ತ ಮಿತ್ರ. ಗುರುಮಠದಲ್ಲಿ ಪಂಚಪಾಂಡವರಂತೆ ಇದ್ದವರು ನಾವು ಅಲ್ವೇ? ಹಾಗಾಗಿ ಇಲ್ಲಿ ನಡೆದಂತ ಘಟನೆಯೆಲ್ಲವೂ ಮಿತ್ರನ ಮಗನಲ್ಲವೇ? ಹೌದು, ನಮ್ಮ ಮಿತ್ರನ ಮಗನಾಗಿರುತ್ತ. ಹಾಗಾಗಿ ಇಲ್ಲಿ ನಡೆದಂತ ಘಟನೆಯಲ್ಲ ಮಿತ್ರನಲ್ಲಿ ಹೇಳಿಕೊಂಡೇವೆ ಅಂತಾದ್ರೆ ಇದಕ್ಕೆ ಪರಿಮಾರ್ಜನೆ ಸಿಗಬಹುದು. ಮಿತ್ರ ಭಾರ್ಗವನಲ್ಲಿ ತಿಳಿಸಿದಂತಾದ್ರೆ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಸೂಚಿಸಿಯನು, ನ್ಯಾಯ ದೊರಕಿಸಿಕೊಟ್ಟನು. ಹಾಗಾಗಿ ಹೇಗಾದ್ರೂ ನೇರವಾಗಿ ಭಾರ್ಗವನಲ್ಲಿ ಹೋಗೋಣ. ಮಧ್ಯರಾತ್ರಿಯ ಸಮಯ ಗ್ರಹದ ಮಡ ಮಹಡಿಯ ಮೇಲ್ಗಾನ ನಾಟ್ಯವು ಕೇಳುತ್ತಿರೆ. ಮಧ್ಯರಾತ್ರಿಯ ಸಮಯ ಗ್ರಹದ ಮಹಡಿಯ ಮೇಲ್ ಗಾನ ನಾಟ್ಯ ಗಾನ ನಾಟ್ಯ ಗಾನ ನಾಟ್ಯ ಕೇಳುತ್ತಿರೆ. ಆ ಆ ಆ ಗಾನ ನಾಟ್ಯವು ಕೇಳುತ್ತಿರೆ. ಕರುನಾಡದಾಯಿ ಶ್ರೀ ಚಾಮುಂಡೇಶ್ವರಿ ಕರುನಾಡದಾಯಿ ಶ್ರೀ ಚಾಮುಂಡೇಶ್ವರಿ ಶಂಕರಿ ಶುಭಕರಿ ಶ್ರೀ ಭುವನೇಶ್ವರಿ ಚಾಮುಂಡೇಶ್ವರಿ ಶಂಕರಿ ಶುಭಕರಿ ಶ್ರೀ ಭುವನೇಶ್ವರಿ ಶಂಕರಿ ಶುಭಕರಿ ಶ್ರೀ ಭುವನೇಶ್ವರಿ. ನೃತ್ಯ ಸೇವೆಯ ಕೈವೆ ಭಕ್ತಿ ಭಾವರಿ ನಾನು, ನೃತ್ಯ ಸೇವೆಯ ಕೈವೆ ಭಕ್ತಿ ಭಾವರಿ ನಾನು. ತಪ್ಪಲು ಎನ್ನನು ನೀ ಕ್ಷಮಿಸು, ತಪ್ಪಲು ಎನ್ನನು ನೀ ಕ್ಷಮಿಸು. ಕರುಣಾಡದಾಯಿ ಶ್ರೀ ಚಾಮುಂಡೇಶ್ವರಿ ಶಂಕರಿ ಶುಭಕರಿ ಶ್ರೀ ಭುವನೇಶ್ವರಿ. ಎಚ್ಚೆತ್ತುಗಳನ್ನು ತಾನು ಎಚ್ಚೆತ್ತುಗಳನ್ನು ತಾನು ಬೆಚ್ಚಿದನು ಭಾರ್ಗವನು ಮನರಿದಾನು, ಬೆಚ್ಚಿದನು ಭಾರ್ಗವನು ಮನರಿದಾನು. ಅಚ್ಚರಿಯ ತಾಗೊಳ್ಳುತ್ತ ಅಚ್ಚರಿಯ ತಾಗೊಳ್ಳುತ್ತ ಮನದಲ್ಲಿ ಸಂಶಯ ತಾಗೊಳ್ಳುತ್ತ ಮನದಲ್ಲಿ ಸಂಶಯ ತಾಗೊಳ್ಳುತ್ತ. ಏನು ಆಶ್ಚರ್ಯವಿದು! ಮೃಷ್ಟಾನ್ನವನ್ನು ಉಂಡು ಸುಪತ್ತಿಗೆಯ ಮೇಲೆ ಮಲಗಿದಂತಹ ಸಂದರ್ಭದಲ್ಲಿ ಏನು ಆಶ್ಚರ್ಯವಿದು! ಮಹಡಿಯ ಮೇಲೆ ಗಾನ ನಾಟ್ಯ. ಏನು ಆಶ್ಚರ್ಯ, ಏನು ಆಶ್ಚರ್ಯ! ಗಾನ ನಾಟ್ಯ ಈ ನಿನ್ನ ಅರಮನೆಯ ಮಹಡಿಯಿಂದ ಕೇಳ್ತದಂತಾದ್ರೆ ಏನಾಗಿರಬಹುದು? ಯಾರಿರಬಹುದು? ಅದೆಷ್ಟೋ ವರ್ಷಗಳ ಹಿಂದೆ ಕೇಳಿದಂತ ಗಾಯನ ಇಂದು ನನ್ನ ಕಿವಿಯನ್ನ ಅಪ್ಪಳಿಸುತ್ತಾ ಇದೆ. ಯಾಕಾಗಿರಬಹುದು? ಯಾಕಾಗಿರಬಹುದು? ಈ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಇಂಥ ಗಾಯನವನ್ನು ನಾನು ಒಮ್ಮೆ ಕೇಳಿದ್ದೆ.
ಕೇಳಿದೆ. ಆದರೆ ಈ ದಿನ ರಾತ್ರಿ ಅದೇ ಗಾಯನವನ್ನ ಪುನಃ 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 ಕೇಳುತ್ತಾ ಇದ್ದೇನೆ. ಛೆ, ಇದು ನನ್ನ ಭ್ರಮೆಯೋ? ಸಾಧ್ಯವೇ ಇಲ್ಲ. ಹಾ ಹಾ, ಎಲ್ಲಿಂದ ಗಾಯನ ಬರ್ತದೆ? ಅಲ್ಲಿಯ ತನಕ ಹೋಗಿ ನೋಡ್ತೇನೆ ನೋಡು. ತಿಳಿವೆ ನಿಜವದಾನೆನುದ ಗ್ರಹದ ಮಹಡಿಯ ಮೇಲೆ ಐದರೆ ತಿಳಿವೆ ನಿಜ ತಾನೆನುದ ಗ್ರಹದ ಮಹಡಿಯ ಮೇಲ ಐದರೆ ಕದವ ತೆರೆದ ಈಕ್ಷಿಸೆ ನೋಡಿ ಭಯರೊಳಗೆ ಭಪ್ಪಿಡುದ ನೋಡಿ ಬರುತ್ತಿದೆಯ ಭಯದಿ ಭಪ್ಪಿಡುದ ನೋಡಿ ಬರುತ್ತಿದೆ ಕ್ಷಣದಿ ತನಯ ನೋಡಿ ಬರುತ್ತಿದೆಯ ತನಯನೈ ಬರುತ್ತ ಬಿದಗಿಂದ ತನಯದ ಬರುತ್ತ ಬಿದಗಿಂದ ಕಾದಂಬರಿ 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 ಎಲ್ಲಿ? ಕಾದಂಬರಿಯಲ್ಲಿ ಯಾವ ಕಾದಂಬರಿ? ಜನಗಳಾಲಿಸು ಎನ್ನ ನುಡಿಗಳ ತರಳಿಯ ಲಗ್ನದ ಕಾರ್ಯ ಆದಿನ ಜನಗಳಾಲಿಸು ಎನ್ನ ನುಡಿಗಳ ತೆರಳೆ ಲಗ್ನದ ಕಾರ್ಯಗಾರಿನ ಒಲಿದು ಹಾರವ ಇದ್ದ ಗೆಳತಿಯು ಕಾವ್ಯ ಕೇಳುಯ ಜನಕ. ಮಗನೇ, ಜನಕ, ಏನು ಆಶ್ಚರ್ಯವನ್ನ ನೋಡ್ತಾ ಇದ್ದೇನೆ. ಏನು ಆಶ್ಚರ್ಯ? ಎಂತಹ ಆಶ್ಚರ್ಯವನ್ನ ನಾನು ನೋಡ್ತಾ ಇದ್ದೇನೆ. ಏನು ಕನಸು ಕಂಡಿದ್ದೀರಪ್ಪ? ಕನಸು ಕಾಣುತ್ತೇನೆ. ಕಾದಂಬರಿ ಕಾದಂಬರಿ ಕನಸು ಎನ್ನುವುದಾಗಿ ನೋಡ್ತಾ ಇದ್ರೆ ಕನಸಲ್ಲ, ನನಸು ನನಸು ನನಸು. ಮಗನೇ, ಅನುಷ್ಠಾನವನ್ನುಂಟು ಸುಪತ್ತಿಗೆ ಮೇಲೆ ಮಲಗಿದಂತಹ ಸಂದರ್ಭದಲ್ಲಿ ಗಾನ ನಾಟ್ಯ ವೈಭವನ್ನ ಕೇಳಿದೆ. ಎಲ್ಲಿಂದ ಬರ್ತದೆ ಎನ್ನುತ್ತಾ ಅದೇ ಧ್ವನಿಯ ಜಾಡನ್ನ ಹಿಡಿದು ಮುಂದುವರೆಯುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಮಹಡಿಯಿಂದ ಗಾಯನ ಕೇಳುತ್ತಾ ಇತ್ತು. ಹೋಗಿ ಬಾಗಲನ್ನ ತೆರೆದು ನೋಡಿದರೆ ಕಾದಂಬರಿ ಕಾದಂಬರಿ ಕಾದಂಬರಿಯಲ್ಲಿ ಅಪ್ಪ, ಕಾದಂಬರಿ ಕಾದಂಬರಿ ಯಾರಪ್ಪ ಅದು? ಅಲ್ಲಿ ಮಹಡಿಯ ಮೇಲೆ. ಅದು ಕಾದಂಬರಿ ಅಲ್ಲ, ಕಾದಂಬರಿ ಅಲ್ಲ, ಅದು ಕಾವ್ಯ. ಬಹಳ ಸುಲಭವಾಗಿ ಹೇಳ್ತೀಯ. ಕಾದಂಬರಿಯನ್ನ ನೋಡಿದ್ದೇನೆ. ಕಾದಂಬರಿ ಯಾರು? ಯಾರು? ನನ್ಗೆ ಗೊತ್ತಿಲ್ಲ. ಯಾರು ಯಾರಿಗೆ ಹೇಳಿದರು? ನೀನೇ ನನಗೆ ಅಪ್ಪ ಮಗನಿಗೆ ಹೇಳಿದ್ದು. ಹೌದೌದು ಹೌದೌದು. ಅಪ್ಪ ಮಗನಿಗೆ ಕಾದಂಬರಿ, ಮಗ ಕೇಳ್ತಿದ್ದಾನೆ ಕಾದಂಬರಿ ಯಾರು ಯಾರು ಎಂಬುದಾಗಿ. ಪ್ರಶ್ನೆಗೆ ಉತ್ತರ ನಿರುತ್ತರ. ಇಲ್ಲಿ ನೋಡ್ತಾ ಇದ್ದೇನೆ ಕಾದಂಬರಿ ಕುಳಿತಿದ್ದಾಳೆ. ಭಾರ್ಗವ ಎನ್ನುವುದಾಗಿ ನನ್ನನ್ನ ಅಟ್ಟಿಸಿಕೊಂಡು ಬರ್ತಾ ಇದ್ದಾಳೆ. ಎಲ್ಲೆಲ್ಲಿ ಎಲ್ಲೆಲ್ಲಿ ಹಗಲು ಇಡೀ ತಿರುಗಾಡುವುದು, ರಾತ್ರಿ ಮಲಗುವುದು, ಕನಸು ಕಾಣುವುದು. ಕಾದಂಬರಿ ಕಾದಂಬರಿ ಎನ್ನುವುದು. ನಾನು ತಿರುಗುವುದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ನೀನೇ ತಿರುಗ್ತೀಯ. ನಾನು ಸಣ್ಣ ನಿಮ್ಮ ಮಗ ತಿರುಗಾಟ ಮಾಡಬೇಕಾದ ಮಗನಾದ್ರೂ ಕೂಡ ಸ್ವಲ್ಪ ತಿರುಗಾಟ ಇತ್ತೀಚೆಗೆ ಹೆಚ್ಚಿಗೆ ಮಾಡಿದ್ಯಾ? ಅಲ್ಲ, ತಿರುಗಾಟ ಹೆಚ್ಚು ಮಾಡ್ಕೊಂಡು ನಮ್ ಕೆಲಸ ಬೇರೆ ಇರ್ತದೆ, ತಿರುಗಾಟ ಮಾಡ್ಲೇಬೇಕಾಗ. ಕೆಲಸದ ನಿಮಿತ್ತ ಮಾತ್ರ ತಿರುಗಾಡು. ನಾವು ಕೆಲಸದ ನಿಮಿತ್ತನೇ ತಿರುಗಾಡು. ಬೇರೆ ಜೊತೆಗೊಬ್ಬ ಜೋಡಿ ಮತ್ತ ನಿನಗೆ ಜೋಡಿ ಬೇಕಲ್ವಾ? ಹೌದೌದು, ಜೋಡಿಗೆ ಜೊತೆಯಾಗಿ ಅಲ್ಲಲ್ಲಿ ತಿರುಗ್ತೀರಂತೆ. ಅದು ಸುದ್ದಿಯನ್ನ ಕೇಳಿ ನಿಮ್ಮನ್ನ ಅಲ್ಲಿಯ ತನಕ ಕಳುಹಿದ್ದು. ಅಪ್ಪ, ನೀವು ಕಾದಂಬರಿ ಅಂದ್ರಲ್ಲ, ಕಾದಂಬರಿಯನ್ನು ನೋಡಿದ್ದೇನೆ ಮಹಡಿಯ ಮೇಲೆ. ಅದೇ ಹೇಳೋದು ನಾನು. ಮಹಡಿಯ ಮೇಲಿರುವುದು ಕಾದಂಬರಿ ಅಲ್ಲ, ಕಾವ್ಯ ಎಂಬುದೇ. ಕಾದಂಬರಿ ಅಲ್ಲ, ಅಲ್ಲ, ಕಾವ್ಯ ಕಾವ್ಯ ಕಾವ್ಯ. ಇದು ಹೋದಾದರೆ ಕಾವ್ಯ, ಇದು ಕಾವ್ಯ. ಕಾದಂಬರಿ ಅಲ್ಲ. ಕಾದಂಬರಿ ಯಾರಾದರೆ ನನ್ನ ಹೋಯ್ನಿ ಸುಳ್ಳಾಯಿತೆ. ಅಲ್ಲಿ ಹೋಗಿ ನೋಡಿದ್ದೇನೆ ಕಾದಂಬರಿಯನ್ನು. ಹಾಗಾದ್ರೆ ಯಾರಿರಬಹುದು? ಯಾರು ಯಾರೆನ್ನುವುದು ನಾನೇ ತರ್ಕಿಸ್ತಾ ಇದ್ರೆ ಗೊತ್ತಾಗ್ಲಿಕ್ಕಿಲ್ಲ ಸ್ವಾಮಿ. ಇರ್ಲಿ, ಇವನಲ್ಲಿ ಸ್ವಲ್ಪ ನಾಟಕ ಮಾಡುವ. ಮಗನೇ, ಅಪ್ಪ, ಅದು ಯಾರದು? ಅದು ನೀನು. ಕಾದಂಬರಿ ಅಲ್ಲ. ಹೌದಾ? ಕಾವ್ಯ. ಅವಳು ಹೇಗೆ ಬಂದ ಇಲ್ಲಿಗೆ? ಅವಳು ಬಂದದ್ ವಿಷಯ ನಿಮ್ಗೆ ಹೇಳ್ಬೇಕಿತ್ತಲ್ಲ. ಹೌದು, ನಾನು ಹೇಳಲಿಲ್ಲ.
ನೀವು ನನ್ನನ್ನು ಮದುವೆ ಕಳಿಸಿದ್ರಲ್ಲ. ನೋಡು, ಅಪ್ಪ ಎನ್ನುವ ಮಮಕಾರವನ್ನು ತೊರೆದು ನನಗೆ ವಿಷಯವನ್ನು ಹೇಳುವುದನ್ನು ಅರ್ಥವಾಗ್ತದೆ. ಹೇಳಬೇಕಿತ್ತು. ನಾನು ಮದುವೆ ಹೋಗಿದ್ನಲ್ಲ. ಯಾರ ಮದುವೆಗೆ? ಯಾರ ಮದುವೆಗೆ? ಉದಯಸೇನನ ಮಗಳ ಮದುವೆಗೆ. ಹೌದು, ಕಾವ್ಯನ ಮದುವೆ. ನಾನೇ ಕಳುಹಿದ್ದೇನೆ ನಿನ್ನನ್ನು. ಹೌದಲ್ಲ, ನೀವೇ ಕಳಿಸಿದ್ದು, ನಾನೇ ಹೋದದ್ದು. ಹೌದು, ಕಾವ್ಯನ ಮದುವೆಗೆ ಹೋದೆ. ಅಲ್ಲಿ ನಡೆದ ವಿಷಯವೇ ಬೇರೆ. ಅಲ್ಲಿ ಒಂದು ಘಟನೆ ನಡೆದು ಹೋಯ್ತಪ್ಪ. ಏನದು? ಬೇರೇನಲ್ಲ, ಕಾವ್ಯರು ಪ್ರೀತಿಸಿದಂತ ಆ ವೇದಾಂತನಿಗೆ ಮಾಲೆ ಹಾಕುವುದಕ್ಕೆ ಮುಂದಾದ. ಮದುವೆ ಆಯ್ತಾ? ಮಾಲೆ ಹಾಕಿದ್ಲ? ಮಾಲೆ ಹಾಕಿದ್ರೊಳಗೆ ಮಾಲೆ ತಪ್ಪಿ ನನ್ನ ಕೊರಳಿಗೆ ಬೇಕು. ಪುಣ್ಯಾತ್ಮ. ಹೌದಪ್ಪ. ಮದುವೆಗೆ ಹೋಗಿ ಆಶೀರ್ವಾದವನ್ನ ಮಾಡಿ ಸರಿಯಾಗಿ ಊಟವನ್ನು ಮಾಡಿ ಬಾ ಅಂತ ಕಳುಹಿದ್ರೆ ಮದುವೆ ಆಗಿ ಬಂದೇನೋ ಪುಣ್ಯಾತ್ಮ. ಊಟಕ್ಕಿಂತ ಮೊದಲೇ ಆದದ್ದಪ್ಪ ಇದು. ಅದು ಗೊತ್ತಾಯ್ತು ನನಗೆ. ಊಟ ಆದ್ಮೇಲೆ ಕೆಲವ್ರದ್ದು ಉಂಟು. ಯಾರು ಕೂರ್ತಿದ್ದಾರೆ ಅಲ್ಲಿ ಅದು ಸಮಯ ಆಯ್ತು, ಹೋಗಿ ಕುಳಿತುಕೊಳ್ಳಿ. ಕೆಲವು ಗಂಡು ಮಕ್ಕಳಿಗೆ ಇರ್ತದೆ, ಯಾರ್ಯಾರು ಚಂದದವ್ರು ಬಂದಿದ್ದಾರೆ, ಯಾರು ನಮಗೆ ಈ ವರ್ಷ ಸಿಗ್ಬಹುದು ಎನ್ನುವುದಾಗಿ. ಮದುವೆ ಆಗ್ಲಿಕ್ಕೆ ಬೇರೆ ಹೇಳುವುದಕ್ಕಲ್ಲ ಅಪ್ಪ. ಆದ್ರೆ ಕೆಲವು ಹೆಣ್ಮಕ್ಳು ಉಂಟು, ಏನ್ ಗೊತ್ತುಂಟ, ಯಾವ ಹುಡುಗ ಆಗ್ಬಹುದು, ಅವನು ಎಷ್ಟು ಸಂಪಾದನೆ ಮಾಡಬಹುದು, ಅವನು ಅಲ್ಲಿ ಏನಿದೆ ಎನ್ನುವುದನ್ನು ಹುಡುಕ್ತಾ ಇರ್ತಾರೆ ಅಲ್ವಾ. ಅವನು ಬರುವಾಗ ಬೇರೆಯವರು ತಗೊಂಡು ಬಂದ್ರು ಕೂಡ ಅವನು ಒಳ್ಳೆಯವನಾಗಿರ್ತಾನಲ್ಲಿ. ನೀನು ಹಾಗೆ ಮಾಡ್ಲಿಲ್ಲ. ಅಲ್ಲಿ ಹೋದೆ ಮದುವೆಗೆ. ಕಾವ್ಯಲ ಮಾಲೆ ನನ್ನ ಕೊರಳಿಗೆ ಬಿತ್ತು. ನಿನ್ನ ಕೊರಳಿಗೆ ಹಾಕಿದ್ದು? ಹೌದು. ಹಾಗಾದ್ರೆ ಈಕೆ ನನ್ನ ಕೊರಳಿಗೆ ಮಾಲೆ ಹಾಕಿದ ಮೇಲೆ ಅವಳು ಏನಾಗ್ಬೇಕು? ಮಾಲೆ ಹಾಕಿದ ತಕ್ಷಣ ಏನಾಗ್ತದೆ? ಅಪ್ಪ, ನೀವು ಮದುವೆ ಆಗಿದ್ದವ್ರಲ್ವಾ? ಮದುವೆ ಆಗಿತ್ತಾ? ಮದುವೆ ಆಗಿದೆ. ನಿಮ್ಗೆ ಮದುವೆ ನೀನಾಗಿರಬಹುದು. ಅಲ್ಲ, ಮದುವೆ ಅಲ್ಲ ಪುಣ್ಯಾತ್ಮ, ಮದುವೆ ಆಗಿದ್ದೇನೆ ಅಂತ ಹೇಳ್ತೀಯಾ? ನಿನ್ನ ಅಪ್ಪನ ಮರ್ತೋದ್ಯಾ? ಅಲ್ಲ, ಮಾಲೆ ಹಾಕಿದ್ರ ಮೇಲೆ ಅವಳು ಏನಾಗ್ತಾಳೆ? ಅಲ್ಲ, ನನಗೆ ಗೊತ್ತಿಲ್ಲ. ನಾನು ಕಲ್ತಿದ್ದು ಸ್ವಲ್ಪ ಕಡಿಮೆ ಅಂತ ಇಟ್ಕೋ. ಅಲ್ಲ, ನೀವು ಕಲ್ತದ್ದು ಕಡಿಮೆ ಆಗಿಲ್ಲ. ನೀವು ಕಲ್ತದ್ದು ಹೆಚ್ಚಾದ್ರೆ ನಾವು ಸ್ವಲ್ಪ ಜಾಸ್ತಿ ಕಲಿಬೇಕಾಯ್ತು. ಹೌದಾ? ಅಪ್ಪನಿಗಿಲ್ಲ. ಅಪ್ಪ, ಅವಳು ನನ್ನ ಕೊರಳಿಗೆ ಮಾಲೆ ಹಾಕಿದ್ರ ಮೇಲೆ ಅವಳು ನನ್ನವಳೇ ಆಗ್ಬೇಕಲ್ವಾ ಅಂತ ನೀನು ಅಂದ್ಕೊಂಡಿದ್ದು. ಇರ್ಲಿ ಬಿಡು. ಹಾಗಾಗಿ ಅವಳನ್ನು ಅಲ್ಲೇ ಬಿಡುವುದು ಸರಿಯಲ್ಲ ಎಂಬುದಾಗಿ ನಾನು ನಮ್ಮ ಪುರಕ್ಕೆ ಕರೆದುಕೊಂಡು ಬಂದೆ. ಪುಣ್ಯಾತ್ಮ. ಹೌದಪ್ಪ. ಕರೆದುಕೊಂಡು ಬಂದು ವಿಚಾರವನ್ನು ನನ್ನಲ್ಲಿ ಹೇಳುದಲ್ವಾ? ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ನೀವು ನಿದ್ರೆಯಲ್ಲಿದ್ರಿ. ನಾವು ಬರುವಾಗ ಮಧ್ಯರಾತ್ರಿ ಆಯ್ತು. ನೀನು ಸ್ವಲ್ಪ ಬೇಗ ಬರ್ಬೇಕಲ್ಲ? ಬೇಗ ಬರ್ಲಿಕ್ಕೆ ಅದು ದಾರಿ ಎಷ್ಟು ದೂರ ಹೇಳಿ? ಆದ್ರೂ ಆದೇ ದಿನ ಅಲ್ಲೇ ಉಳಿದುಕೊಂಡು ಮಾರನೇ ದಿನ ಬರ್ಬೋದು. ಅಲ್ಲ, ಮಾರನೇ ದಿನ ಬರ್ಲಿಕ್ಕೆ ಮಧ್ಯದಲ್ಲಿ ವಿಶ್ರಾಂತಿ ಕೊಠಡಿಗಳು ಅಲ್ಲಲ್ಲಿ ಮಾಡಿಸಿದ್ದೇವೆ. ಅದಕ್ಕೂ ಹೋಗುವವರೇ ನಾವಲ್ಲ. ನಾವೇನೆಂದು ನಮ್ಮ ಪುರಕ್ಕೆ ಬರುವವರು. ನೇರವಾಗಿ ಬಂದಿದ್ಯಾ? ಹಾಗಾದ್ರೆ ಮಹಡಿಯ ಮೇಲೆ ಅವಳನ್ನ ಬಿಟ್ಟಿದ್ಯಾ? ಮಹಡಿಯ ಮೇಲೆ ಬಿಟ್ಟಿದ್ದೆ. ಆದ್ರೆ ಆ ಘಟನೆಯನ್ನು ನಿಮ್ಮಲ್ಲಿ ಹೇಳ್ಬೇಕಂತ ನಾನು ಬಂದೆ. ಬರುವುದ್ರೆ ನೀವು ನಿದ್ರಲ್ಲಿ. ನಾವು ಊಟ ಮಾಡಿದ ನಂತರ ಮಲಗುವುದೇ, ಬೇರೆ ಏನ್ ಕೆಲಸವೇ? ಎಲ್ಲರೂ ಊಟ ಅಂದ್ರೆ ರಾತ್ರಿ ಊಟ ಆದ್ಮೇಲೆ. ಕೆಲವರಿಗೆ ನಿದ್ರೆ ಬರುವುದಿಲ್ಲ ಊಟ ಆದ್ಮೇಲೆ. ಊಟ ಆದ್ರೆ ನಿದ್ರೆ ಬರುವುದಿಲ್ಲ. ಕೆಲವು ಸಂದೇಶಗಳಿರ್ತದೆ ಅವಾಗ. ಅದು ಆ ಸಂದೇಶವನ್ನು ಯಾರ್ಯಾರು ಉಪಯೋಗಿಸ್ತಾರೋ ಅವರಿಗೆ. ನಾವು ಅದನ್ನಲ್ಲ. ಕಾವ್ಯವನ್ನು ಮದುವೆಯಾಗಿ ಬಂದ ವಿಷಯ ನಿಮ್ಮಲ್ಲಿ ಹೇಳ್ಬೇಕಂತ ಬಂದ್ರೆ ನೀವು ನಿದ್ರಲ್ಲಿದ್ದೀರಿ. ನೋಡುವ, ನಾನು ನಾಳೆ ಬೆಳಗಾದ ಮೇಲೆ ತಂದೆಯವರಿಗೆ ಹೇಳ್ಬೇಕಂತ ಎನಿಸಿದ್ದೇನೆ. ಆದ್ರೆ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಬೊಬ್ಬೆ ಕಾದಂಬರಿ ನೋಡಿದ್ದೇನೆ. ಭಯ ಯಾವುದೋ ಹುಡುಗಿ ನೋಡಿದ್ರೆ ಭಯ ಆಗುದು. ಅದು ಕಾದಂಬರಿ ಅಲ್ಲ, ನಾನು ಕರೆದುಕೊಂಡು ಬಂದಂತ ಕಾವ್ಯ. ಅವಳನ್ನು ಮಹಡಿಯ ಮೇಲೆ ಇಟ್ಟಿದ್ದೇನೆ. ಈಗ ಏನ್ ಮಾಡ್ಬೇಕು ನಾವು? ಮತ್ತೇನ್ ಮಾಡು ಬೇಡ. ನಾವು ಕೇವಲ ಅಲ್ಲಿ ಮಾಲೆಯನ್ನು ಹಾಕಿಕೊಂಡು ಬಂದವು. ಇನ್ನು ಉಳಿದ ಕೆಲಸವೆಲ್ಲ ವಿಜೃಂಭಣೆ ನಡೀಬೇಕಲ್ವಾ? ನನ್ನ ಮದುವೆ ಅದನ್ನು ಅಪ್ಪನ ಮುಂದಾಳತ್ವದಲ್ಲಿ. ಮದುವೆ ಅಲ್ವಾ? ವಿಜೃಂಭಣೆ ಮಾಡುವ ಬಿಡು. ಮದುವೆ ನೀವು ಕೈ ಹಾರಿಸೋದು ನೋಡ್ರೆ ಮತ್ತೆ ಮಾಡುವ ಇದು ಬೇಡ. ಮತ್ತೆ ನೀವು ಇದು ಮಾಡಿದ್ರೆ ನಾವೇನಂದ್ರೆ ನಾವು ಬೇರೆ ನೋಡ್ತೇವೆ. ಅಷ್ಟೊಂದು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ನೀನೀಗ. ಬೇರೆ ನೋಡುವುದಂದ್ರೆ ಅಲ್ಲ, ನಾನು ಯಾರ ಬಗ್ಗೆ ಹೇಳಿ? ಕಾಂಚನಪುರದ ಅಧಿಕಾರಿ ಅಂತ ಭಾರ್ಗವನ ಏಕಮಾತ್ರ ಸುಪುತ್ರ ವಿಕ್ರಾಂತ. ಏಕಮಾತ್ರ ಪುತ್ರ ಅಲ್ವಾ? ವಿಕ್ರಾಂತ ಅಪ್ಪನೇ ಮದುವೆ ಅಲ್ವಾ? ಮದುವೆ ನಾನು ಮಾಡಿಸ್ತೇನೆ ಮಗನ.